ಸುವಿಚಾರ ಈಗೆನ್ನ ಸಂಶಯವ ಪರಿಹರಿಸು ಪುರ ಈಗೆನ್ನ ಸಂಶಯವ ಪರಿಹರಿಸು ಪುರ ತುಂದುಭಿಯ ಒಡಲ ಧರೆಯುದಲ ಮರೇಂದ್ರ ಸುತ ಒಂದು ಕೊಳವನು ಸಹಜದಿಂದ ಎತ್ತುವನು ಇಂದು ನೀನೆತ್ತಿದರೆ ಸಂದೇಹ ಭೂಮಿ ಬಳಿ ಕೊಂದೆ ಮತದು ಪೇಳಿದನು ಯಾದು ನೀನೆತ್ತಿದರೆ ಸಂದೇಹ ಭೋಗಿ ಬಳಿ ಕೊಂದೆ ಮತದೊಳಗೆ ನೆದು ಪೇಳಿದನು ರಾಘವ ಶ್ರೀರಾಮಚಂದ್ರ ಸುಗ್ರೀವ ಅಲ್ಲ, ರಾಘವ ಎನ್ನುವಂತಹ ಹೆಸರೇ ನನಗೆ ಆಪ್ಯಾಯಮಾನವಾಗುತ್ತಾ ಉಂಟು. ಯಾಕೆ ಬಲ್ಲೆಯ? ಯಾಕೋ? ಒಂದು ಹೆಸರನ್ನು ಉದ್ಧರಿಸುವ ಕಾರಣದಿಂದಲಾಗಿ ನಿನಗೆ ಮರೆತು ಹೋಗಿದೆ ಅಂತ ಹೇಳಿ ಅಲ್ಲ, ಸರಿ, ನಿನ್ನ ಹಿನ್ನೆಲೆಯ ಕುರಿತು ನನಗೆ ಅರಿವಾಗುತ್ತದಲ್ಲ. ಹಾ ಹಾ ಹಾ, ರಘುವಿನಿಂದಲೇ ತೊಡಗಿ ನಿನ್ನನ್ನು ಕಾಣುವಾಗ ಹನುಮಂತ ನಿಮ್ಮನ್ನು ಕರೆದುಕೊಂಡು ನನ್ನೆದುರು ನಿಲ್ಲಿಸುವಂತಹ ಕಾಲದಲ್ಲಿ ನಾನು ಮೊದಲೇ ನಿನ್ನಲ್ಲಿ ಆಡಿದಂತೆ ಕೋಮಲ ಶರೀರನಾದಂತಹ ಇವನಲ್ಲಿ ಇಂತಹ ಅತುಲಿತ ಬಲಗಳು ಇರುವುದಕ್ಕೆ ಸಾಧ್ಯವೇ ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ದೆ. ಮತ್ತೆ ಒಂದು ನಿನಗೆ ಸಂದೇಹವೇ ಸ್ವಭಾವ. ಹೌದಪ್ಪ, ಋಷ್ಯಮುಖ ಪರ್ವತದ ತುದಿಯಲ್ಲಿ ಕುಳಿತ ನೀನು ಸಂದೇಹಿತನಾಗಿಯೇ ಅಲ್ವಾ ಹನುಮಂತನನ್ನು ಕಳುಹಿಸಿದ್ದು? ಹೌದು. ಇನ್ನೊಂದು ಹೇಳೋ, ಮಹಾವೀರ ಎನ್ನುವುದಾಗಿ ನಾನಿವತ್ತು ಪರಿಪೂರ್ಣವಾಗಿ ಒಪ್ಪಿಕೊಳ್ಳುವುದಕ್ಕೆ ಕಾರಣವಾದದ್ದು ಯಾವುದು ಬಲ್ಲೆಯ? ಯಾವುದು? ಶ್ರೀರಾಮಚಂದ್ರ, ಕೆಲವೆಲ್ಲ ಪಾಠ ನಮಗೆ ಗುರುಗಳು ಹೇಳುತ್ತಾರೆ, ಹೌದು, ಸರಿ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡದ್ದು ಅನುಭವಕ್ಕಿಂತ ದೊಡ್ಡ ಗುರು ಅನುಮಾನವೇ ಇಲ್ಲ, ಬಡತನಕ್ಕಿಂತ ದೊಡ್ಡ ಗುರು ಇದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ವಿಷಯದಲ್ಲಿ ಈಗ ನನಗೆ ಆದದ್ದು ಸರಿ ಕೇಳಿದ್ದೇನೆ. ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಹೇಗೆ? ಗುಣಗಳಲ್ಲಿಯೇ ಶ್ರೇಷ್ಠವಾದಂತಹ ಗುಣವಾದಂತಹ ತ್ಯಾಗ ಗುಣದಿಂದ ರಾರಾಜಿಸುವವನು, ದೇಹಿ ಎಂದು ಬಂದವರಿಗೆ ಯಾವತ್ತೂ ಕೂಡ ನಾಸ್ತಿ ಎನ್ನುವುದಾಗಿ ಹೇಳಿದವನಲ್ಲ. ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಅವನು ಮಹಾವೀರ. ನಮ್ಮಲ್ಲಿ ಒಂದು ಭ್ರಮೆ ಇತ್ತು, ರಾಮ ವೀರ ಅಂತ ಹೇಳಿದ್ರೆ ಹೇಗೆ? ಭುಜದಂಡೆಗಳಲ್ಲಿ ನಿಕ್ಷೇಪವಾಗಿರುವಂತಹ ಬಲದಿಂದಲೋ ಸರಿ, ಅಥವಾ ರಣರಂಗದಲ್ಲಿ ಎದುರಾಗಿ ಬಂದಂತಹ ಅರಿಗಳನ್ನು ತರೆಯುವುದರ ಮುಖಾಂತರವಾಗಿಯೋ ವೀರ ಎನ್ನುವುದಾಗಿ ನಾವು ಭಾವಿಸಿದ್ದು. ನಿಜಾರ್ಥದಲ್ಲಿ ಈ ಜೀವನವೇ ಬೇಡ, ಸತ್ತ ಹೆಣದಾಗೆ. ನನ್ನದು ಕತೆ ನೀನು ಕೇಳಿದ್ಯಲ್ಲ, ನಾಚಿಕೆಗೆಟ್ಟ ಕತೆ. ಸತ್ತ ಹೆಣದಾಗ ಅಲ್ವಾ? ಹೌದಪ್ಪ. ಆ ರೀತಿಯಾಗಿ ಬದುಕುತ್ತಿರುವಂತಹ ನಾವು ಕೂಡ ಇವತ್ತು ಅತಿ ಉತ್ಸಾಹದಿಂದ ಉಚ್ಚ ಸ್ವರದಿಂದ ರಾಘವ ಮಹಾವೀರ ಕೇಳು ಸುವಿಚಾರ ಎನ್ನುವಂತಹ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದದ್ದು ನಿನ್ನ ಸಾಂಗತ್ಯ. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನೀನು ಆಡಿದಂತಹ ವಚನಗಳಿಂದಲಾಗಿ ದೇವರಿಗೆ ಒಂದು ಹೆಸರುಂಟಂತೆ, ಆದಿಕಿರಾತಕ ಎನ್ನುವುದಾಗಿ. ಪರಮೇಶ್ವರ ದೇವರಿಗೆ ಹಾಗೊಂದು ಹೇಳುತ್ತಾರೆ. ಹೌದಪ್ಪ, ಹೌದು. ಇಷ್ಟರವರೆಗೆ ನಮ್ಮ ದೇಹದಲ್ಲಿರುವಂತಹ ಅರಿಷಡ್ವೈರಗಳೆನ್ನುವಂತಹ ವೈರಿಗಳನ್ನು ಸಂಹರಿಸಿದ ಕಾರಣದಿಂದಲಾಗಿ ವಿಶ್ವೇಶ್ವರ ಒಂದು ಲೆಕ್ಕದಲ್ಲಿ ನಮ್ಮ ಗುರು. ಸರಿ. ಇನ್ನೊಂದು ಹೇಳಬೇಕಾ, ನನ್ನ ಮನಸ್ಸಿನಲ್ಲಿ ಈವರೆಗೆ ಆವರಿಸಿದಂತಹ ಭಯ ಎನ್ನುವಂತಹ ನನ್ನ ಶತ್ರುವನ್ನು ಸಂಹಾರ ಮಾಡಿದ ಕಾರಣದಿಂದಲಾಗಿ ನೀನು ನಿಜಾರ್ಥದಲ್ಲಿ ಮಹಾವೀರ. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಅಲ್ಲ, ಹಿನ್ನೆಲೆ ಸಣ್ಣದು ಅಂತ ಹೇಳಿಕೊಳ್ಳಿಕ್ಕೂ ನಮಗೂ ಸ್ವಲ್ಪ ಸಂಕೋಚ ಆಗ್ತದೆ. ಯಾಕಂತ ಹೇಳಿದ್ರೆ ಹುಟ್ಟಿನ ಹಿನ್ನೆಲೆ ನೋಡಿದ್ರೆ ಹೌದೌದು, ಜಗತಃ ಕರ್ಮ ಸಾಕ್ಷಿ ಎಂದೆನಿಸಿಕೊಂಡಂತಹ ಸೂರ್ಯನ ಮಗಲ್ವನ, ಸೂರ್ಯನ ಅನುಗ್ರಹದಿಂದಲೇ ಜನಿಸಿದವನಂತೆ. ಹಾಗಾಗಿ ನನ್ನಂತಹ ಮಂಗನ ಸ್ನೇಹವನ್ನು, ಅದು ಕೂಡ ಎಂತಹ ಸ್ನೇಹ, ತುಲ್ಯಾರಿ ಮೈತ್ರತ್ವ. ಹೌದೌದು. ಇಷ್ಟೆಲ್ಲ ಆದ ಮೇಲೆ ಈಗ ನನಗೊಂದು
ಅದನ್ನು ಅನುಮಾನ ಅಂತ ಹೇಳಬೇಕು, ಅದನ್ನು ಸಂಶಯ ಅಂತ ಹೇಳಬೇಕು, ಏನು ಹೇಳಬೇಕು ಅಂತೇಳಿ ನನಗೊಮ್ಮೆ ಗೊತ್ತಾಗುವುದಿಲ್ಲ. ಅದು ಕೆಲವು ಸಲ ಆಗ್ತದೆ. ಹೇಗೆ ಹೇಳಬೇಕು ಅಂತ ಇರ್ತದೆ, ಏನು ಹೇಳಬೇಕು ಅಂತ ಗೊತ್ತಾಗುದು. ಹೌದಪ್ಪ. ಈಗ ನೀನು ಮೊದಲು ಬರುವಂತಹ ಕಾಲದಲ್ಲಿ ಎಷ್ಟೋ ಜನರಲ್ಲಿ ಹೇಳಿದಂತಹ ಕಥೆಯನ್ನು ಮತ್ತೆ ನಿನ್ನೆದ್ರು ಹೇಳಬೇಕಲ್ಲ ಎನ್ನುವಂತಹ ಭಾವದಿಂದ ನಾನು ಆಡಿದ್ದೇ ಅಲ್ಲ. ಇಲ್ಲಿ ಹೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಸಿಗ್ತದೆ ಎನ್ನುವಂತಹ ಭಾವದಿಂದ ನಿನ್ನೊಡನೆ ನಾನು ಆಡಿದ್ದು. ಸರಿ. ಆಗ ನಾನು ಆಡಿದ್ದು ಕೇವಲ ಕೇವಲ ಎನ್ನುವುದು ತಪ್ಪಾಗುತ್ತದೆ, ಗೊತ್ತಾಯಿತು. ಅಯೋಧ್ಯಾಧಿಪತಿ ಎಂದೆನಿಸಿಕೊಂಡಂತಹ ರಾಮನ ಎದುರಿಗೆ ಏನು ಬೇಕಿದ್ರು ಕೂಡ ಆಡಬಹುದು. ರಾಜ ಮಹಾರಾಜನಾಗಿದ್ದಾನೆ, ಕ್ಷತ್ರಿಯನಾಗಿದ್ದಾನೆ. ಇವತ್ತು ನಾನು ಮುಂದಕ್ಕೆ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ನಮ್ಮ ಮಧ್ಯದಲ್ಲಿ ಸಂಶಯ ಎನ್ನುವಂಥದ್ದು ಇರಬಾರ್ದಲ್ವಾ? ಅಲ್ಲ, ಈಗ ಅಗ್ನಿ ಸಾಕ್ಷಿಕವಾಗಿ ನಮ್ಮ ಸಖ್ಯವಾದ ಮೇಲೆ ತುಲ್ಯಾರಿ ಮಿತ್ರತ್ವ ಅಂತ ನೀನೇ ಆಡಿದ ಮೇಲೆ ಸುಖದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ನಾವು ಸಮಭಾಗಿಗಳು. ನಿನ್ನ ವೈರಿಯೇ ನನ್ನ ವೈರಿ, ನಿನ್ನ ಸ್ನೇಹಿತನೇ ನನ್ನ ಸ್ನೇಹಿತ. ಈ ನೆಲೆಯಿಂದ ನಾವು ಈಗ ಮಿತ್ರತ್ವವನ್ನು ಮಾಡಿ ಆಗಿದೆ. ಹೌದಪ್ಪ. ಮತ್ತೆ ಸಂದೇಹ ಉಳಿಲೇಬಾರ್ದಲ್ವಾ? ಇನ್ನೊಂದುಂಟು, ಸ್ನೇಹದ ಕಾರಣದಿಂದಲಾಗಿ, ನನಗೆ ಆಶ್ರಯದಾತಾರನಾಗಿರುವಂತಹ ಕಾರಣದಿಂದಲಾಗಿ ಮನಸ್ಸಿನಲ್ಲಿ ನಾನು ಒಂದು ಇಟ್ಟುಕೊಂಡು ನಿನ್ನಲ್ಲಿ ಮಾತುಗಳನ್ನು ಆಡಿದ್ರೆ ಅದು ನನ್ನ ಮನಸ್ಸಿಗೆ ನಾನು ಮಾಡಿಕೊಳ್ಳುವಂತಹ ಒಂದು ವಂಚನೆ ಆಗುತ್ತದೆ. ಅದು ಹಿರಿಯರೇ ಹೇಳಿದ್ದಾರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ನನಗೆ ಮಹಾತ್ಮ ಆಗಬೇಕು ಅಂತ ಹೇಳಿ ಒಂದು ಆಸೆ ಇಲ್ಲ. ಹಾಗಂತೇಳಿ ಹುತಾತ್ಮನಾಗುವಂತಹ ಸುಗ್ರೀವನನ್ನು ಬದುಕಿಸುವುದು ನೀನಲ್ವಾ? ಹೌದು, ಕೇವಲ ಅಂತ ನೀನು ಹೇಳಿ ಕೇವಲತ್ವ ಸಿಗುವಾಗ ಆಗಬಾರದು ಅಲ್ವೇ? ಹಾಗಾಗಿ ರಾಮ ಒಂದರ್ಥದಲ್ಲಿ ಅಣ್ಣನಾದಂತಹ ವಾಲಿಯ ಕುರಿತಾದಂತಹ ಬಲ ವಿಶೇಷಗಳನ್ನು ನಾನು ನಿನಗೆ ತಿಳಿಸಿ ಆಗಿದೆ. ಎಲ್ಲ ನೀನು ಆಡಿದ್ದಿ. ಅವನಿಗೆ ಸಿಕ್ಕಿದಂತಹ ಹೇಮಮಾಲಿಕೆ, ಅವನು ಮಾಡಿದ ಸಮುದ್ರ ಮತನ ಎಲ್ಲವನ್ನು ನಿನ್ನಲ್ಲಿ ಆಡಿದ್ದೆ. ಕ್ಷತ್ರಿಯನಾದಂತಹ ರಾಮನನ್ನಾದ್ರೂ ನಾನೀಗ ಕಳಿಸುತ್ತಿದ್ದೆ ಯುದ್ಧಕ್ಕೆ. ಈಗ ನಿನ್ನನ್ನು ಕಳಿಸ್ಲಿಕ್ಕೆ ನನಗೆ ತೊಡಕಾಗ್ತದಲ್ಲ ರಾಮ? ಏನು ತೊಡಕ? ಈಗ ನಾನು ಕಳಿಸುವುದು ರಾಮನನ್ನು ಮಾತ್ರವಲ್ಲವಲ್ಲ, ಮತ್ತೆ ನನ್ನ ಸ್ನೇಹಿತನನ್ನು ಕಳಿಸುವುದಪ್ಪ. ನಿನ್ನ ಸಖ ನಾನು ತಿಳಿದು ನನ್ನ ಸ್ನೇಹಿತನನ್ನು ಗಂಡಾಂತರದ ಗುಂಡಿಗೆ ನೂಕ್ಲಿಕ್ಕೆ ನನಗೆ ಮನಸ್ಸು ಬರ್ತದ ರಾಮ. ಜಾಣ ನೀನಾದರೆ ನೋಡು ಕೈಯೊಳಗಿದ್ದ ಬಾಣ ಜಾತಂಗಳನ್ನು, ನಿನ್ನ ಅಣ್ಣ ವಾಲಿಯ ಪಾಡೇನು ಕೊಂದು ಮಣ್ಣಗೂಡಿಸುವೆ ಅಂತ ಮಾತು ಕೊಟ್ಟಾಗಿದೆ. ಮತ್ತೆ ನಿನಗೆ ಹಿಂಜರಿಕೆ ಯಾಕೆ? ಅಲ್ಲ, ಹಿಂಜರಿಕೆ ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಒಂದು ಬಿಳಿಯ ಬಣ್ಣದ ವಸ್ತು ನಿನಗೆ ಕಾಣುತ್ತದ? ಹೌದಲ್ಲ, ಒಂದು ಬೆಟ್ಟದ ಹಾಗೆ ಕಾಣುತ್ತದೆ. ಹೌದು, ಅದು ಬೆಟ್ಟ ಅಲ್ಲ. ಬಿಳಿಯ ಬೆಟ್ಟ ಅಲ್ಲ. ಪೂರ್ವದಲ್ಲಿ ನಾನು ನಿನ್ನಲ್ಲಿ ಆಡಿದ ಹಾಗೆ ಮಾಯಾವಿಯ ಸಂಹಾರ ಆದ ನಂತರ ಕೆಲವರು ಹೇಳ್ತಾರೆ ಅವನದು ತಮ್ಮ ಎನ್ನುವುದಾಗಿ, ಮತ್ತೆ ಕೆಲವರು ಹೇಳ್ತಾರೆ ವಿಳಾಸವೇ ಇಲ್ಲದಿರುವಂತಹ ಮದವೆತ್ತಂತ ರಾಕ್ಷಸ ಎನ್ನುವುದಾಗಿ ಹೇಳ್ತಾರೆ. ಮಹಿಷಾಕೃತಿಯನ್ನು ತಳೆದು ನನ್ನ ಅಣ್ಣನನ್ನೇ ತುಡುಕುವುದಕ್ಕಾಗಿ ಬಂದ. ಹೌದು, ಅದು ದುಂದುಬಿ ಪ್ರಕರಣ ನೀನು ಆಡಿದ್ದಿ. ಹೌದು. ಆ ಕಾಲದಲ್ಲಿ ದುಂದುಬಿಯ ಮೂಗಿನಿಂದ ಒಸರಿದಂತಹ ರಕ್ತ ಹೋಗಿ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದದ್ದು, ಅವರಿಂದ ಶಾಪ ಸಿಕ್ಕಿದ್ದು, ಇದನ್ನೆಲ್ಲವನ್ನು ಕೂಡ ಆಡಿ, ಹಾಗಾಗಿ ಈ ಪ್ರದೇಶಕ್ಕೆ ಬಂದು ನೀನು ವಾಸ್ತವ್ಯ ಹೂಡಿದ್ದೇನೆ. ಇವತ್ತು ಕಾಣುತ್ತಿರುವುದು ಅದೇ ದುಂದುಬಿಯ ಅಸ್ಥಿಪಂಜರ. ಅದಿಲ್ಲೇ ಉಂಟಲ್ಲ ಇನ್ನು? ಹೌದಪ್ಪ. ಅವನ ಶಕ್ತಿಯನ್ನು ತೋರಿಸುವುದಕ್ಕೋ ಅಥವಾ ನನ್ನನ್ನು ಹೆದರಿಸುವುದಕ್ಕೋ ಪ್ರತಿ ದಿವಸವೂ ಕೂಡ ಅಲ್ಲಿ ಒಂದು ಬರ್ತಾನೆ, ಆ ಸನ್ನಿಧಾನಕ್ಕೊಂದವನು ಬರ್ತಾನೆ. ಯಾರು? ವಾಲಿ. ಅಲ್ಲಿಗೆ? ಹೌದು. ಬಂದು ಅತಿ ಸಾಹಸದಿಂದ ಉಭಯ ತೋಳುಗಳಿಂದ ಮೊಣಕಾಲ ಪರ್ಯಂತರವಾಗಿ ಎತ್ತುತ್ತಾನೆ. ಒಮ್ಮೆ ಕಣ್ಣು ಕೆಂಪು ಮಾಡಿ ನನ್ನನ್ನು ನೋಡ್ತಾನೆ, ಕೆಳಗಿಟ್ಟು ಹೋಗ್ತಾನೆ. ಅತಿ ಸಾಹಸದಿಂದ? ಹೌದಪ್ಪ, ಕಷ್ಟ ಉಂಟದು. ಯಾಕಂತ ಹೇಳಿದ್ರೆ ಕೊಲ್ಲುವಂತಹ ಕಾಲಕ್ಕೆ ಅವನಿಗೆ ಎದುರಿಗಿರುವವನ ಅರ್ಧ ಶಕ್ತಿ ಅನ್ನುವಂಥದ್ದು ಬರ್ತದೆ. ಹೌದು, ಜೀವಂತ ಇರುವಾಗ ಅರ್ಧ ಶಕ್ತಿ ಬರ್ತದೆ. ಆಗ ಎರಡು ಕೈಯಿಂದ ತೆಗೆದು ಬಿಸಾಡಿದ್ದಾನೆ. ಈಗ ಸತ್ತ ಮೇಲೆ ಆ ಕಳೇಬರವನ್ನು ಎತ್ತುವುದಕ್ಕೆ ಅಷ್ಟು ಕಷ್ಟವನ್ನು ಪಡ್ತಾನೆ. ಹೆಣಭಾರ ಅಲ್ವೇ? ನಿಜಾರ್ಥದಲ್ಲಿ ಅದೊಂದು ಕೆಲಸ ಅವನು ಮಾಡ್ತಾನೆ. ಮಾಡ್ಲಿ ಅಂತ ಹೇಳಿದ್ರೆ ನಮಗೇನು, ದಿನ ಮಾಡ್ಲಿ ಅದನ್ನು, ನಾಳೆಯೂ ಮಾಡ್ಲಿ ಬೇಕಿದ್ರೆ. ಹೌದಪ್ಪ. ಇನ್ನೊಂದು ಈ ಕಡೆಯಲ್ಲಿ ನೋಡಂತೆ,
ಸಪ್ತತಾಲ ವೃಕ್ಷಗಳು ಹೌದು, ಕೇವಲ ಮಲ್ಲಯುದ್ಧದಲ್ಲಿ ಮಾತ್ರವಲ್ಲ, ಧನುರ್ವಿದ್ಯೆಯಲ್ಲಿ ಕೂಡ ಪಾರಂಗತನಾಗಿದ್ದಾನೆ. ಸಿಂಜಿನಿಗೆ ಹೂಡಿದಂತಹ ಏಕ ಬಾಣ ಪ್ರಹಾರದಿಂದಲಾಗಿ 7 ವೃಕ್ಷಗಳನ್ನು ಕೂಡ ಛೇದಿಸ್ತಾನೆ. ಏನು ಮಂತ್ರವೋ ಏನು ಮಾಯವೋ ಎನ್ನುವುದಾಗಿ ಸುಗ್ರೀವನ ಮೌಢ್ಯಮತಿಗೆ ಅರಿವಿಗೆ ಬರುವುದಿಲ್ಲ. ಮರುದಿವಸ ಮತ್ತೆ ಜಿಗುರ್ತದೆ, ಮರುದಿವಸ ಮತ್ತೊಂದು ಬಾಣ. ಅಲ್ಲ, ಅದು ನಿಜವಾಗಿ ಪ್ರಕೃತಿ ಸಹಜವಾಗಿ ಚಿಗುರಬಾರದು. ಅಲ್ಲ, ಪ್ರಕೃತಿ ಸಹಜವಾಗಿ ಚಿಗುರಬಾರದು, ಆದ್ರೂ ಚಿಗುರುತ್ತದೆ. ಇದೊಂದು ಒಂದು ಸ್ವಾಭಾವಿಕವಾಗಿ ಅವನ ದೇಹ ದಾರ್ಢ್ಯತೆಯನ್ನು ತೋರಿಸುವುದಕ್ಕಾಗಿ ಮಾಡುವಂತಹ ಒಂದು ಪ್ರಕರಣ. ಸರಿ, ಇದೊಂದು ನಮಗೆ ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ಶಕ್ತಿಯನ್ನು ಕೂಡ ಅವನು ಪ್ರದರ್ಶಿಸುತ್ತಾನೆ ಅಂತ ಹೇಳಿ. ಆದ್ರೆ ಒಂದು ಲೌಕಿಕ, ಒಂದು ಅಲೌಕಿಕ. ಹಾಗಾಗಿ ರಾಮ ಕ್ಷತ್ರಿಯನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ನನ್ನ ಕಷ್ಟಗಳನ್ನೆಲ್ಲವನ್ನು ಕೂಡ ನಾನು ಹೇಳಿ ಆಗಿದ್ದೆ, ತೋಡಿಕೊಂಡಿದ್ದಿ. ಈಗ ಸ್ನೇಹಿತನಲ್ಲಿ ಈ 2 ವಿಷಯಗಳನ್ನು ನಾನು ಹೇಳದೆ, ಇದರ ಅರಿವಿಲ್ಲದೆ ನೀನೆಲ್ಲಿಯಾದರೂ ಹೋದ್ರೆ ನನ್ನ ಸ್ನೇಹಿತನಿಗೆ ಸದ್ಯೋ ಭವಿಷ್ಯದಲ್ಲಿ ಗಂಡಾಂತರ ಬರಬಾರದು ಎನ್ನುವುದಾಗಿ ನಾನು ಹೇಳಿದ್ದು ಈಗಲೂ ಹೇಳ್ತೇನೆ ರಾಮ. ಏನು ಅಂತ? ನನಗೆ ಕೊಟ್ಟಂತ ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ಹೇಳಿಲ್ಲ. ನನಗೆ ಹೆಂಡತಿಯನ್ನು ಬಿಟ್ಟು ಈಗ ಅಭ್ಯಾಸ ಆಗಿದೆ. ಹಾಗಂತೇಳಿ ನಿನ್ನ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರದು. ಹಾಗಾಗಿ ಈ 2 ವಿಷಯಗಳನ್ನು ಅವನು ಮಾಡ್ತಾನೆ, ನೀನು ಮಾಡ್ಬೇಕು ಅಂತೇಳಿ ನಾನು ಹೇಳುವುದಿಲ್ಲ. ನಿನ್ನಲ್ಲಿ ಒಂದೇಳ, ಏನು? ನಿನಗೆ ಹೆಂಡತಿಯನ್ನು ಬಿಟ್ಟು ಅಭ್ಯಾಸ ಇರಬಹುದು, ನನಗೆ ಮಾತು ಬಿಟ್ಟು ಅಭ್ಯಾಸ ಇಲ್ಲ. ಹಾಗಾದ್ರೆ ನೀನು ಕೈಯಿಂದ ಅಂತ ಅಲ್ವ ಹೇಳಿದ್ದು? ಹೌದು. ಸಾಹಸದಿಂದ ಎತ್ತುವುದು? ಹೌದು. ನಾನು ಕೈಯಿಂದ ಅಲ್ಲ. ಮತ್ತೆ ಸಂಭಾಷಣೆಯನ್ನು ಮಾಡುತ್ತಾ ಮಾಡುತ್ತಾ ಯಾವ ದುಂದುಬಿಯ ಅಟ್ಟೆ ಉಂಟೋ ಅಲ್ಲಿಯ ತನಕ ನಾವು ನಡೆದು ಬಂದವರಿದ್ದೇವೆ. ಬಂದದ್ದು ಯಾಕೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಮೊಣಕಾಲ ಪರ್ಯಂತರ ಎತ್ತುವವ. ನಾನು ಎತ್ತುವುದಲ್ಲ, ಮತ್ತೆ ನಿನ್ನಲ್ಲಿ ಮಾತನ್ನಾಡುತ್ತಾ ನನ್ನ ಎಡಗಾಲ ಹೆಬ್ಬೆರಳಿನಿಂದ ಆ ದುಂದುಬಿಯ ಅಟ್ಟೆಯನ್ನು ಚಿಮ್ಮಿ ಬಿಟ್ಟಿದ್ದೇನೆ ನೋಡು. ಎಷ್ಟು ದೂರ ಹೋಯಿತು ಅಂತೇಳಿ ನನಗೆ ಅಳತೆ ಸಿಗುವುದಿಲ್ಲ. ಸರಿ, ಹತ್ತಿರಿದ್ದವರೆಲ್ಲ ಹೇಳ್ತಾರೆ 21 ಯೋಜನ ಆ ಕಡೆ ಹಾರಿತು ಎನ್ನುವುದಾಗಿ. ಸರಿ ಸರಿ ರಾಮ, ಒಂದು ನಾನು ವಿಶೇಷತೆಯನ್ನು ಕಂಡದ್ದು, ವಾಲಿ ಕೈಯಲ್ಲಿ ಮುಟ್ಟಿದ್ದನ್ನು ನೀನು ಕಾಲ ತುದಿಯ ಬೆರಳಿನಿಂದ ಮಾಡಿದ್ದೆ ಅಲ್ವಾ? ಚಿಮ್ಮಿ ಬಿಟ್ಟಿದ್ದೇನೆ. ಈಗ ಸ್ವಾಭಾವಿಕವಾಗಿ ಮಾಡುವುದನ್ನು ಮೀರಿ ಆಯಿತು, ಇನ್ನು ಅದುಂಟಲ್ಲ. ಬಾಣ ಪ್ರಯೋಗವನ್ನು ಮಾಡಿ ತಾಳವೃಕ್ಷಗಳನ್ನು ಕತ್ತರಿಸಿಕೊಂಡಿದ್ದ. ನೋಡಿದೆಯಾ? ನೇರವಾಗಿರುವಂತಹ ವೃಕ್ಷಗಳಲ್ಲವು. ಹೌದು, ಸ್ವಲ್ಪ ವಕ್ರಗತಿಯಲ್ಲಿರುವುದು. ಹೌದೌದು. ನಿನ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಕೋದಂಡವನ್ನು ಹೆದೆಯೇರಿಸಿ ಅದಕ್ಕೆ ದಿವ್ಯವಾದ ಒಂದು ಮಾರ್ಗಣವನ್ನು ಹೂಡಿ ನನ್ನ ಪಾದವನ್ನೊಮ್ಮೆ ನೆಲಕ್ಕೆ ಬಲವಾಗಿ ಒತ್ತಿದ್ದೇನೆ ನೋಡು. ಸರಳ ರೇಖೆಯಲ್ಲಿ ಬಂತು. ಹೌದಾ? ಹೌದು, ಸರಳ ರೇಖೆಗೆ ಬಂದ ಕ್ಷಣ ಬಾಣವನ್ನು ಪ್ರಯೋಗಿಸಿ ಬಿಟ್ಟಿದ್ದೇನೆ. ಸಪ್ತತಾಲ ವೃಕ್ಷ ಛೇದನ ಆಯ್ತು. ಇನ್ನು ನಾಳೆ ಬೆಳಿಗ್ಗೆ ಪುನಃ ಹುಟ್ಟುತ್ತದಲ್ವಾ? ಹುಟ್ಟುವುದಿಲ್ಲ. ಇಲ್ಲವೇ? ನಾನು ಪ್ರಯೋಗಿಸಿದ ಬಾಣ ಏನಾಯ್ತು ಅಂತ ನೋಡಿದೀಯ? ಮತ್ತೆ ಬಂದು ಸೇರಿದೆ. ಹೌದಾ? ಹೌದು. ಎಲ್ಲವನ್ನು ಕತ್ತರಿಸಿ ಭೂಮಿಯೊಳಗೆ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ಪೂತವಾಗಿ ಮರಳಿ ನನ್ನ ಮೂಡಿಗೆಯನ್ನು ಸೇರಿದೆ. ರಾಮ, ವಕ್ರಗತಿಯಲ್ಲಿ ಇದ್ದಂತಹ ಸಪ್ತತಾಲ ವೃಕ್ಷಗಳು ನೀನು ಭೂಮಿಯನ್ನು ಒತ್ತಿದ ಕೂಡಲೇ ಸರಳ ರೇಖೆಯಲ್ಲಿ ಬಂದ ನೇರವಾಗಿವೆ. ಹೌದು. ಯಾಕೆ ಗೊತ್ತಾ? ಅದು ನಿನ್ನ ಅಣ್ಣನ ಶಕ್ತಿ ಅಲ್ಲ. ಮತ್ತೆ ಆ ತಾಳ ವೃಕ್ಷಗಳ ಕೆಳ ಭಾಗದಲ್ಲಿ ಅಹಿರೂಪದಲ್ಲಿ ಒಬ್ಬ ಮಾಯಾವಿಯಾದ ರಾಕ್ಷಸನಿದ್ದ. ಹಾವಿನ ರೂಪದಲ್ಲಿ ಅವನೇ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡ್ತಾ ಇದ್ದ.
ಹಾವಿನ ಸಹಜ ಸ್ವಭಾವ ಯಾವುದು? ಅದರ ಬಾಲವನ್ನು ತುಳಿದ್ರೆ ಅದು ನೇರವಾಗ್ತದೆ. ಅದರ ಬಾಲ ಇರುವ ಪ್ರದೇಶವನ್ನು ನಾನು ಮೆಟ್ಟಿದಾಗ ಅದು ನೇರವಾಯಿತು. ಬಾಣ ಪ್ರಯೋಗ ಮಾಡಿ ತಾಳವೃಕ್ಷಗಳನ್ನು ಕತ್ತರಿಸಿದ್ದು ಮಾತ್ರವಲ್ಲ, ಭೂಮಿಗೆ ಹೋಗಿ ಅದರ ಹೆಡೆಯನ್ನೂ ಕತ್ತರಿಸಿ ಮತ್ತೆ ನನ್ನ ಮೂಡಿಗೆಗೆ ಬಾಣ ಬಂದು ಸೇರಿತು. ಹಾಗಾಗಿ ನಾಳೆಯ ದಿನ ಮತ್ತೆ ಅದು ಚಿಗುರುವುದಕ್ಕಿಲ್ಲ. ಹಾಗಿದ್ದರೆ ಸಂಶಯ ಪೂರ ಹೋಯ್ತಲ್ಲ ನಿನ್ನದು? ಅಲ್ಲ, ಒಂದು ಸಂಶಯ ಇತ್ತು. ಹಾವನ್ನು ಕೊಂದದಕ್ಕೆ ನಾಗದೋಷ ಬರ್ತದ ಅಂತ ಹೇಳಿ. ಅದು ರಾಕ್ಷಸಿ ಹಾವು. ಅದು ರಾಕ್ಷಸ ಹಾವಾಗಿ ಬಂದ ಕಾರಣಕ್ಕಾಗಿ ದೋಷ ಬರ್ಲಿಕ್ಕಿಲ್ಲ. ಇನ್ನು ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಈಗೆನ್ನ ಸಂಶಯ ಪರಿಹರಿಸು ಪೂರ. ಅಲ್ಲ, ಈಗ ಪೂರ ಸಂಶಯವೆಲ್ಲವೂ ಕೂಡ ಪರಿಹಾರ ಆಯಿತು. ಇನ್ನೇನಿದ್ದರೂ ಕೂಡ ನಾನು ನಂಬಿದಂತಹ ನನ್ನ ಪ್ರಭು ವಾಲಿಯನ್ನು ಸಂಹಾರ ಮಾಡ್ತಾನೆ, ಮತ್ತೊಮ್ಮೆ ನನಗೆ ಪತ್ನಿಯನ್ನು ಕಾಣುವಂತಹ ಸೌಭಾಗ್ಯ ನನಗೆ ದೊರೆಯುತ್ತದೆ ಎನ್ನುವಂತಹ ಪರಿಪೂರ್ಣವಾದಂತಹ ವಿಶ್ವಾಸ ಆಯಿತು. ಇನ್ನು ನಾನು ಹೊರಡುದಲ್ವಾ? ಎಲ್ಲಿಗೆ? ಮರಳಿ ಋಷಮುಖಕ್ಕೆ. ಹೌದು, ಋಷಮುಖಕ್ಕೆ. ಇದು ಹೆಂಡತಿ ಯಾರಿಗೆ ಬೇಕಾದ್ದು? ಹೆಂಡತಿ ಬೇಕಾದದ್ದು ನನಗೆ. ಹೌದಾ? ಹೌದು. ಈಗ ನಾನೇನು ಮಾಡಬೇಕು? ನೀನೇನು ಮಾಡಬೇಕು ಅಂತ ಹೇಳಿ ನೀನಾಗ ಹೇಳಿದ್ದೆ ಅಲ್ಲ. ಆಗ ನಾನು ಅದಕ್ಕೆ ಹಾರಿ ಕುಣಿದೆಲ್ಲ ಆಗಿದೆ ಅಲ್ಲ. ಅಮ್ಮಮ್ಮ ವಾಲಿಯ ನೀನು ಕೊಂದರೆ. ಹೌದಪ್ಪ, ಅದೆಲ್ಲ ಆಗಿದೆ ಅಲ್ಲ. ಹೌದು. ಅದು ಪುನಃ ನಾನು ನಿನಗೆ ಹೇಳಲಿಕ್ಕೆ ಆಗ್ತದ? ಸಂಪೂರ್ಣ ಕಪಿಸೇನೆ ಸಹಿತವಾಗಿ ಬಂದು ನನ್ನ ಪಾದ ಸೇವೆ ಮಾಡ್ತೇನೆ ಅಂತ ನೀನು ಮಾತು ಕೊಟ್ಟಿದ್ದಿ. ಹೌದು. ಇಷ್ಟ ಆಗಬೇಕಾದ್ರೆ ವದಿಷ್ಯಾಮಿ ತವ ಭಾರ್ಯಾಪಹಾರಿಣಾಂ. ಹೌದಾ? ಹೌದು. ವಾಲಿಯನ್ನು ಕೊಲ್ಲಬೇಕಾದ್ರೆ ನಾನೇ ವಾಲಿಯ ಬಳಿಗೆ ಹೋಗುವುದಲ್ಲ, ವಾಲಿ ಇಲ್ಲಿಗೆ ಬರ್ಬೇಕಾ? ಅಲ್ಲ, ವಾಲಿಲಿ ಬರ್ಬೇಕು. ಹಾಗಂತೇಳಿ ಕೊಲ್ಬೇಕಾದವನು ನೀನೇ ಅಲ್ವ ರಾಮ? ಅಲ್ಲ, ಕೊಲ್ಲುವುದು ನಾನೇ. ಈಗ ನಾನು ಕೊಲ್ಲುವುದಿಲ್ಲ ಅಂತ ಹೇಳಲಿಲ್ಲ, ಆದ್ರೆ ಪುರಪ್ರವೇಶ ಅನ್ನುವುದೇ ನನಗೆ ನಿಷಿದ್ಧ. ಹಾಗಿದ್ರೆ ನಾನೇನು ಮಾಡ್ಬೇಕೀಗ? ಈಗ ನೀನೇ ವಾಲಿಯನ್ನು ಯುದ್ಧಕ್ಕೆ ಕರೆದು ಅವನೊಡನೆ ಯುದ್ಧ ಮಾಡಬೇಕು. ಈಗ ಮೊದಲನೇ ವಾಕ್ಯ ಸರಿ ಉಂಟು, ಎರಡನೇ ವಾಕ್ಯ ತಪ್ಪು ಅಂತ ಹೇಳುವುದಲ್ಲ. ಅದು ನಿನಗೆ ಹೇಳುವಾಗ ಅದೊಂದು ಓಘದಲ್ಲಿ ಬಂದಿರಬೇಕು. ವಾಲಿಯನ್ನು ಕರಿಬೇಕು. ವಾಲಿಯನ್ನು ಕರೆದು ಅವನೊಡನೆ ಯುದ್ಧವನ್ನು ಮಾಡು. ಹಾಗೆಲ್ಲದು ಸುಗ್ರೀವ, ನೀನು ವಾಲಿಯನ್ನು ಕರಿಬೇಕು, ನಾನು ವಾಲಿಯನ್ನು ಕೊಲ್ಲಬೇಕು, ಹಾಗೆಲ್ವಾ ವಾಕ್ಯ ಇರುವುದು? ವಾಲಿಯನ್ನು ಕರಿಬೇಕು, ನಾನು ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅದು ಮೊದಲೇ ಮಾಡ್ತಿರ್ಲಿಲ್ವಾ? ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೀಬೇಕು, ವಾಲಿಯೊಡನೆ ಯುದ್ಧವನ್ನು ಮಾಡಬೇಕು, ಆಗ ರಾಮ ವಾಲಿಯನ್ನು ಕೊಲ್ಲಬೇಕು. ಸರಿ ಆಯ್ತಾ? ಒಂದು ಪ್ರಶ್ನೆ, ಸರಿ ಆಯ್ತಾ ಎನ್ನುವುದಾಗಿ ಕೇಳ್ತದೆ. ಸರಿ ಆಗ್ತದ ರಾಮ? ಸರಿ ಆದೀತು. ಸರಿ ಆದೀತಲ್ಲ? ಆದೀತು. ಯಾಕಂದ್ರೆ ಪುರುಷ ಪ್ರಯತ್ನ ಅಂತ ಒಂದುಂಟು. ಹೌದು. ಈಗ ಇಲ್ಲಿಯವರೆಗೆ ನೀನು ಖಿನ್ನನಾಗಿದ್ದವ ಯಾಕೆ? ದೇವತೆಗಳು ಸಹ ಅಂಜುವರಣ್ಣನ ಟಿವಿ ಪರಾಕ್ರಮಕ್ಕೆ ನೀನು ಹೇಳಿದ ಮಾತು. ಅಬ್ಬಾ, ಅವನದೊಂದು ಟಿವಿ ಎಲ್ಲ ಹೇಳಿದ್ದೇನಲ್ಲ, ಗೊತ್ತಾಯ್ತು. ಹಾಗಾಗಿ ನಿನಗೆ ಸಹಾಯಕ್ಕೆ ಒಂದು ನೈತಿಕವಾದ ಬೆಂಬಲ ಕೊಡ್ಲಿಕ್ಕೂ ಯಾರು ಇಲ್ಲ ಅಂತ ನೀನಾಡಿದೆ. ಹೌದಪ್ಪ. ಮತ್ತೆ ವಾಲಿ ಬಲಿಷ್ಠನೇ ಆದ್ರೂ ನೀನೇನು ಕಡಿಮೆ ಬಲದವನಲ್ಲವಲ್ಲ. ಈಗ ರಾಮನೊಬ್ಬ ನನಗೆ ಸಹಾಯ ಆಗಿದ್ದಾನೆ ಅನ್ನುವ ನೈತಿಕವಾದ ಬೆಂಬಲದ ಧೈರ್ಯದಿಂದ ನೀನೇ ವಾಲಿಯನ್ನು ಸೋಲಿಸಲೂಬಹುದು. ಹೌದೇ? ಹೌದಪ್ಪ. ನೀನು ಸೋಲಿಸಿದರೆ ನಿನಗೊಂದು ಆತ್ಮತೃಪ್ತಿ ಇರ್ತದೆ ಇಲ್ವೋ? ನಾನೇ ಗೆದ್ದು ನನ್ನ ಮಡದಿಯನ್ನು ಪಡೆದಿದ್ದೇನೆ. ಈಗ ನನಗೆ ಬೇಕಾದ ವಾಲಿಯನ್ನು ಕೊಲ್ಲುವುದು, ಸುಗ್ರೀವನಿಗೆ ಸಹಾಯ ಮಾಡುವುದು ಅಲ್ಲವಲ್ಲ. ನಿನ್ನಿಂದ ಸಾಧ್ಯವಾಗದೆ ಹೋದ್ರೆ ನಾನು ಮಾಡುವುದು. ನೀನೇ ನಿನ್ನ ಮನುಷ್ಯ ಪ್ರಯತ್ನದಿಂದ ಮಾಡಿದೆ ಅಂತಾದ್ರೆ ಮತ್ತೆ ನಾನು ಯಾಕೆ? ನಿಜಾರ್ಥದ ಪತಿಯೆಂದೆನಿಸಿಕೊಳ್ಳಬೇಕಾದರೆ ಹೌದು, ನನ್ನ ಹೆಂಡತಿಯನ್ನು ಪಡೆಯುವಂತಹ ಕಾಯಕದಲ್ಲೇ ನಾನೇ ಮುನ್ನುಗ್ಗಬೇಕು. ಪಾಲನಾ ಮಾಡುವ ಕಾರಣಕ್ಕಾಗಿ ಅಲ್ವಾ ಪತಿ ಅಂತ ಹೇಳುವುದು. ಹೌದು. ಹಾಗಾಗಿ ನಿನ್ನ ಸಾಧ್ಯವಾಗುತ್ತದೋ ಪ್ರಯತ್ನಿಸು. ಒಂದು ವೇಳೆ ಸಾಧ್ಯವಾಗದಿದ್ರೆ ನಿನ್ನ ಹಿಂದಿನಿಂದ ನಾನು ನಿನ್ನ ಬೆನ್ನಾಗಿದ್ದೇನೆ. ಇಷ್ಟರವರೆಗೆ ಕಾಣದ ಕೈಗಳಿಗೆ ಹರಕೆ ಹೇಳಿದ್ದು ಸಾಕು. ಸರಿ, ಕಾಣುವಂತಹ ನಿನ್ನ ಉಭಯ ಚರಣಗಳಿಗೆ ಎರಗಿ ಅಣ್ಣನನ್ನು ಕರಿಬೇಕಲ್ವಾ? ಕರಿ. ಹೇಗೆ ಕರೀತೇನೆ ನೋಡ್ತೀಯ ನೀನು? ನೋಡುವ ನೋಡುವ. ಅಣ್ಣ ವಾಲಿ, ಬಾ ಬಾ ಬಾ. ಹಗರಣಕ್ಕೊದಗಿ ತಮ್ಮಗೆ ನುಡಿದ ವಾಲಿ, ವಾಲಿ ನಮ್ಮ ಹೆಸರೇ ಮರ್ತು ಹೋಗಿದೆ. ಶತಮಾನ ಆಯಿತು ನಮ್ಮ ಹೆಸರನ್ನು ಈ ಕಿಷ್ಕಿಂಧೆಯಲ್ಲಿ ಕರೆಯುವವರು. ಕಿಷ್ಕಿಂಧೆ ಎಂದಾರು ಈ ಪ್ರಪಂಚದಲ್ಲಿ ವಾಲಿಯ ಹೆಸರು ಹೇಳುವವರೇ ಇಲ್ಲದಾಗಿ ಹೋಗಿದ್ದಾರೆ.
ಕೆಲವು ಕಡೆಗಳಲ್ಲಿ ವ ಮತ್ತು ಲ ಅವರ ಅಕ್ಷರಮಾಲೆಯಲ್ಲೇ ಇಲ್ಲ. ಅಷ್ಟೊಂದು ಹೆದರಿಕೆ, ಅಷ್ಟೊಂದು ಭೀತಿ. ಆದರೆ ಈ ಕಾಲದಲ್ಲಿ ಕರ್ಣ ಕರ್ಕಶವಾಗಿ ಕರೆದಿದ್ದಾನೆ. ಅದು ಅವನೇ. ಅದೊಂದು ಹರಕೆಗೆ ಬಿಟ್ಟ ಕುರಿಯ ಹಾಗೆ ಅದಕ್ಕೊಂದು ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೇವೆ. ಅದು ಏನು ಬೇಕಾದರೂ ಮಾಡಬಹುದು ನಿಮ್ಮ ಅಂಗಳದಲ್ಲಿ. ಎಲ್ಲಿಯವರೆಗೆ? ಅದನ್ನು ಕೊಲ್ಲುವವರೆಗೆ, ಬಲಿ ಕೊಡುವವರೆಗೆ. ಇವನು ಹಾಗೆ ಸುಗ್ರೀವ. ಇಲ್ಲದೆ ಹೋದರೆ ಅಗಣಿತ ಪರಾಕ್ರಮಿ ವಾಲಿ, ಲೋಕಮಾನ್ಯನಾದವನು. ಯಾಕೆ ಅಗಣಿತ? ಒಂದು ಕಾಲದಲ್ಲಿ ಸಮುದ್ರ ಮಥನಾಗುವಂತಹ ಸಂದರ್ಭದಲ್ಲಿ, ನಾ ಹೋದ ಕಾಲದಲ್ಲಿ ಅಲ್ಲಿ 33 ಕೋಟಿ ಮತ್ತು 66 ಕೋಟಿ, ಒಟ್ಟು 99 ಕೋಟಿ ರಾಕ್ಷಸರು ದೇವತೆಗಳು ಕಷ್ಟಪಡುವುದನ್ನು ನೋಡಿ ಒಂದು ಕೈಯಲ್ಲಿ ಬಾಲ, ಇನ್ನೊಂದು ಕೈಯಲ್ಲಿ ಹೆಡೆ ಹಿಡಿದು ಒಬ್ಬನೇ ಸಮುದ್ರವನ್ನು ಮಂಥನ ಮಾಡಿದವ. ಹಾಗಾದ್ರೆ ಆ 99 ಕೋಟಿಗಿಂತಲೂ ಅಧಿಕವಾಗಿರುವಂತಹ ಬಲ ಒಬ್ಬನಲ್ಲಿ ಉಂಟು ಅಂತಾದ್ರೆ ಅದು ಅಗಣಿತ ಅಲ್ವ? ಅದನ್ನು ಲೆಕ್ಕ ಮಾಡ್ಲಿಕ್ಕಾಗ್ತದ? ಮತ್ತೆ ರಾಕ್ಷಸರೋ ಅವರೋ ಇವರೋ ಬಂದವರನ್ನು ಕೊಂದದ್ದೋ ಇಲ್ಲ, ಮೈತುರಿಕೆ ಆಗ್ತದೆ ಅಂತ ಕೆಲವರೆಲ್ಲ ಬಂದವರಿದ್ದಾರೆ. ಚತುರ್ದಶ ಭುವನದಲ್ಲಣ ಅಂತ ತಮಗೆ ತಾವೇ ಪ್ರಶಸ್ತಿ ಕೊಟ್ಟುಕೊಂಡವರು. ಮತ್ತೆ ಅವರಿಗೆ ಅವರೇ ಪ್ರಶಸ್ತಿ ಕೊಡುವವರು ಅನೇಕರಿರ್ತಾರೆ. ಅವರ ನಿಜವಾದ ಮೌಲ್ಯ ಏನು ಅಂತ ನನ್ನ ಎದುರಿಗೆ ಬಂದಾಗ ಗೊತ್ತಾಗ್ತದೆ. ಅಂತಹ ರಾವಣನನ್ನಾದ್ರೂ ಬಾಲದಲ್ಲಿ ಕಟ್ಟಿ ಎಳ್ಕೊಂಡು ಬಂದು 3 ಸಮುದ್ರದ ನೀರು ಹೇಗೆ ಉಂಟು ಅಂತ ರುಚಿ ತೋರಿಸಿ ಹೊಯ್ಗೆಯಲ್ಲಿ ಹೊರಳಾಡಿಸಿ ನನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಿ ಆಟಿಕೆ ಹಾಗೆ ಆಡಿಸಿದ್ದೆ. ಹಾಗಿರುವಾಗ ಪರಾಕ್ರಮ ಏನು? ಅದೆಲ್ಲ ಲೋಕಕ್ಕೆ ತೋರಿಸುವ ವಸ್ತುವಲ್ಲ. ಅದೆಲ್ಲ ತೋರಿಸಿ ಆಗಿದೆ. ನಮ್ಮ ಪ್ರತಿಭೆ ಏನು? ಅದಕ್ಕೆ ಹೊಸ ಅವಕಾಶ ಯಾರು ಕೊಡಬೇಕು ಅಂತ ಇಲ್ಲ. ಆದ್ರೆ ಇವೊಬ್ಬ ಕರೀತಾನಲ್ಲ, ಇವ ಕರೆಯುವಾಗ ಹೋಗದೆ ಇರ್ಲಿಕ್ಕಾಗ್ತದ? ಮತ್ತೆ ನಮಗೆ ಅದರಲ್ಲಿ ಎಂತ ಆಗುದಿಲ್ಲ, ಲಾಭ ಏನಿಲ್ಲ. ಇದು ಸುಮ್ಮನೆ ಬರುವುದು. ಒಟ್ಟು ಹೋಗಬೇಕು, 4 ಬಡಿಬೇಕು, ಅಷ್ಟೇ ಇರುವುದು. ಹಾಗಾಗಿ ಏನು ಇದಕ್ಕೆಲ್ಲ ಹೊಸತ್ತು ಏನು ಬೇಡ, ಹೊಸ ಸಲಕರಣೆಗಳು ಬೇಡ, ಏನು ಸೌಲಭ್ಯ ಬೇಡ ಇಲ್ಲಿಗೆ ಹೋಗುವುದಕ್ಕೆ. ಹಾಗಾಗಿ ಅವನ ಎದುರು ಈ ಬಂಡೆಯಲ್ಲಿ ಕುಳಿತವ ಒಂದೇ ನೆಗೆತ ಸಾಕು. ಬಂದು ನೋಡಿದ್ರೆ ಯಾರು ಯಾರು? ಭಾರು ತನುಜ. ಕರೆದೆಯಲ್ಲ ಪರಾಕ್ರಮ, ಏನೋ ಧೈರ್ಯದಿಂದ ಕರೆದೆ ಎಲ್ಲ ಪರಾಕ್ರಮ. ಭಾನು ತನುಜ ದೇವರಾಜನ ಮಗ. ಕೆಲವೆಲ್ಲ ಹೆಸರು ಇಡ್ತಾರೆ, ಸತ್ಯ ಹೇಳ್ತೇನೆ, ಒಂದಕ್ಕೊಂದು ಅರ್ಥ ಇಲ್ಲದಂತಹ ಹೆಸರು. ಭಾನು ತನುಜ, ಹೌದು, ಫಳಿರ ಅನುಜ. ಈ 4 ಶಬ್ದಗಳಿಗೂ ಅದಕ್ಕಿರುವಂತಹ ನಿಜಾರ್ಥ ಅಲ್ಲ ಇರುವುದು. ಓಹೋ, ಅಗ್ನಿಪುತ್ರ. ಹೌದು. ಯಾವುದಕ್ಕೆ ಹೇಳುವುದು ಗೊತ್ತುಂಟ? ಯಾವುದಕ್ಕೆ? ನೀ ಭಾವಿಸಬಹುದು, ಉರಿಯುವಂತಹ ಅಗ್ನಿಗೆ ಹುಟ್ಟಿಕೊಳ್ಳುವುದು ಯಾವುದು? ಹುಟ್ಟಿಕೊಳ್ಳುವುದು ಮಸಿ. ನೀನು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಹೆಸರಿಗೆ ಭಾನು ತನುಜ. ಸೂರ್ಯನಿಗೆ ಅನೇಕ ಮಕ್ಕಳಿದ್ದಾರೆ. ಒಬ್ಬ ಯಮ, ಒಬ್ಬ ಶನಿ. ಮತ್ತೆ ಅವರ ವಿಚಾರ ಎಲ್ಲ ಹೇಳಿದ್ರೆ ಚರ್ವಿತ ಚರ್ವಣ ಬೇಕಾದಷ್ಟು ಸಲ ಹೇಳಿ ಆಗಿದೆ. ಹಿಂದಿನ ಮುಖಾಮುಖಿಯಲ್ಲ ಅದನ್ನೇ ಹೇಳಿದ್ದು ನಾನು. ಹೌದಪ್ಪ, ಎಷ್ಟು ಹೇಳುವುದು ಹೇಳಿದ್ದನ್ನೇ. ಮತ್ತೆ ಇಂಥದಕ್ಕೆಲ್ಲ ನಾನು ಉತ್ತರ ಹೇಳಿ ಆಗಿದೆ. ಅಲ್ಲ, ನಿನಗೆ ಉತ್ತರ ಹೇಳುವುದು ಅಂತಲ್ಲ, ನಿನಗೆ ಅದಕ್ಕೆಲ್ಲ ಉತ್ತರ ಕೊಡುವುದಕ್ಕೆ ಅವಕಾಶವೂ ನಾನು ಕೊಡ್ಲಿಲ್ಲ. ಅಯ್ಯ, ಏನು
ಪ್ರಯೋಜನಕ್ಕಿಲ್ಲದಂತಹ ಒಂದು ವಸ್ತು ಹಾಗಂತ ಹೇಳಿ ಬಳಿರೆ ಅನುಜ ಇದ್ಯಾಕೆ ಅನುಜ ಹಾಗಂತ ಹೇಳಿ ರಕ್ತ ಸಂಬಂಧ ಉಂಟು ಅಂತ ಕೇಳಿದ್ರೆ ಇಲ್ವಾ? ಏನು ಸಂಬಂಧವೋ ನಾನು ಯೋಚಿಸ್ತಾ ಇದ್ದೆ. ಏನು ಇಷ್ಟರವರೆಗೆ ಯಾಕೆ ಬಿಟ್ಟೆ? ನನ್ನದ್ದಾದಂತಹ ಸಹೋದರ ಭಾವವೋ ಇಲ್ಲ ನನ್ನ ತಮ್ಮ ಎನ್ನುವಂತಹ ಭಾವ ಜಾಗೃತವಾಗಿ ಯಾವ ಕಾಲದಲ್ಲಿ ನೀ ಜಗಳಕ್ಕೆ ಬರ್ತೀಯೋ ಜಗಳ ಕಣ್ಣನ ಕರೆ. ಮತ್ತೆ ವಾನರರಿಗೆ ಜಗಳ ಎನ್ನುವುದು ಸಾಮಾನ್ಯವೇ. ಒಂದು ಹಣ್ಣು ಸಿಕ್ಕಿದ್ರೆ ಒಂದು ಮರ್ಯಾದೆಯಲ್ಲಿ ಕೂತು ವಾನರರು ತಿನ್ನುವುದುಂಟ. ಎರಡು ಮಂಗಗಳು ಸೇರಿ ಜಗಳ ಮಾಡಿಯೇ ತಿನ್ನುವುದು. ಆದರೆ ಈ ಮಂಗ ಯುದ್ಧಕ್ಕೆ ಕರೀತಾನೆ, ಜಗಳಕ್ಕೆ ಕರೀತಾನೆ. ಹಗರಣ ರಣಕ್ಕೆ ಕರೆಯುವುದಲ್ಲ, ಒಂದು ಹಗರಣ ಅಂತ ಭಾವಿಸಿಯೇ ಬಂದದ್ದು ನಾನು. ಈಗ ನಮ್ಮಲ್ಲಿಯೂ ಹಗರಣ ಆರಂಭ ಆಯ್ತಾ? ಹೌದೇ ಹೌದು. ಏನು ನಿನ್ನದ್ದು ಹಗರಣವೇ. ಪ್ರಯೋಜನಕ್ಕಿಲ್ಲದ ಅಪ್ರಯೋಜಕವಾದಂತಹ ನಿಷ್ಪ್ರಯೋಜಕವಾದಂತಹ ಹಗರಣ. ಒಂದು ಕೈ ತುರಿಸುವಾಗ ಬೆನ್ನು ತುರಿಸುವಾಗ ಇಲ್ಲ, ಅವತ್ತು ಹೊಡೆದ ಪೆಟ್ಟು ಆ ಸಂದುಗಳೆಲ್ಲ ಸರಿಯಾದಾಗ ನನ್ನ ಸಂದು ಸರಿ ಆಯ್ತು, ಇನ್ನೊಮ್ಮೆ ಅಣ್ಣನ ಹತ್ರ ಹೋಗುವ, ಮತ್ತೊಮ್ಮೆ ಸಂದು ಸಡಿಲಾಗಲಿ ಎನ್ನುವ ಭಾವದಿಂದ ಬರುವವ. ಈ ಸಲ ಮತ್ತೊಮ್ಮೆ ಬಂದಿದ್ದಿ. ಹೌದು. ಏನು ಧೈರ್ಯ? ಯಾರಿಗೆ? ಅಲ್ಲ ನಿನಗೆ. ಯಾವುದಾದ್ರೂ ಧೈರ್ಯ ಅಂತ ಬೇಕಲ್ಲ. ಹೌದು. ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಏನು ಕಾಣ್ತದೆ? ಇಲ್ಲ, ನಿನ್ನನ್ನು ನಖಶಿಕಾಂತ ನೋಡಿದಾಗ ಏನು ಇದು ಧೈರ್ಯ ಉಂಟು ನಿನ್ನಲ್ಲಿ. ಮತ್ತೆ ನಿನ್ನನ್ನು ಕರಿತೇನ ಅಣ್ಣ ವಾಲಿ ಬಾ. ಧೈರ್ಯ ಏನು ಗೊತ್ತುಂಟ? ಏನು? ಕೆಲವರಿಗೆಲ್ಲ ಮಾರಣಾಂತಿಕವಾದಂತಹ ಕಾಯಿಲೆ ಬಂದಾಗ ವೈದ್ಯರು ಹೇಳ್ತಾರೆ ಇನ್ನಷ್ಟೇ 1 ಸಂವತ್ಸರ ಬದುಕುತ್ತೀರಿ, ಇಲ್ಲ 3 ತಿಂಗಳು ಬದುಕುವುದು ಅಂತ ಹೇಳುವಾಗ ಅವರಿಗೊಂದು ಹೊಸ ಧೈರ್ಯ ಬರ್ತದೆ. ಇರುವುದು ಇಷ್ಟೇ ದಿನ ಅಣ್ಣ, ನನಗೊಂದು ಧೈರ್ಯ ಉಂಟು ಅಂತ. ಅಣ್ಣ ನಿನಗೂ ಹಾಗೆ ಆಯ್ತಾ? ಅಲ್ಲ, ನನಗೆ ನೀನು ಮಾತಾಡುವುದು ನೋಡುವಾಗ ನಿನಗೆ ಅಂತದ್ದು ಯಾವ್ದಾದ್ರು ರೋಗ ಬಂತ ಎನ್ನುವುದಾಗಿ ಸಂಶಯ ಬರುವುದು. ಹಾಗೆ ರೋಗ ಬರ್ತಿದ್ರೆ ನಾನು ಇಲ್ಲಿಗೆ ಬರ್ತಿದ್ದೇನೇನೋ? ಅಲ್ಲ, ಸಾಯುವಂತಹ ಕಾಲಕ್ಕೆ ತಮ್ಮನ ಕೈಯಲ್ಲಿ ಪೆಟ್ಟು ತಿಂದಾದ್ರೂ ಸಾಯ್ತೇನೆ ಎನ್ನುವುದಾಗಿ ಬಂದದ. ಹಾಗಿದ್ರೆ ನಾನು ಕರೀಬೇಕಿತ್ತು. ಏನು? ಈಗ ಕರ್ದವ ನೀನು. ಹೌದು. ಹಾಗಾಗಿ ಅಂತದ್ದೇನಾದ್ರೂ ಧೈರ್ಯ ಬಂತ, ಯಾರಾದ್ರೂ ವೈದ್ಯರು ಬಂದು ಹೇಳ್ತಾರ ಸಾಯ್ತೇನೆ ಅಂತ? ನನಗೆ ಬಿಡುವುದಕ್ಕೆ ನೀನು ಕೆಡುವೆ ನೀತಿ ಎಲ್ಲ ನಿನಗೆ ಸಾರಿದೆ. ನೀನು ಕೆಡುವೆ ನೀತಿ ಎಲ್ಲ ನಿನಗೆ ಸಾರಿದೆ. ಅಣ್ಣ ವಾಲಿ, ನೀನು ಒಂದ ವಾಲಿ ಅಂತ ಕರೀಬೇಕು, ಇಲ್ಲ ಅಣ್ಣ ಅಂತ ಕರೀಬೇಕು. ಎರಡರಿಂದ ಒಂದು ನಿರ್ಣಯ ಆಗಬೇಕು. ನೀನು ನನಗೆ ಅಣ್ಣ ಹೌದೋ ಅಲ್ವೋ? ನೀನು ವಾಲಿ ಹೌದೋ ಅಲ್ವೋ? ನಿನಗೆ ಒಂದು ಅಣ್ಣ ಅಂತ ಕರೀಲಿಕ್ಕೇನು ಸಂಕಟ ನಿನಗೆ? ಆಯ್ತಪ್ಪ, ನೀನೇ ಆಡಿದ್ದಿ. ಹಿಂದೆ ಇಂತಹ ಅನೇಕ ಪ್ರಸಂಗಗಳು ಬಂದಿದೆ, ನಮ್ಮೊಡನೆ ಸಂಭಾಷಣೆಗಳು ಆಗಿದೆ. ಒಂದೇ ನಡೆ, ನೀನು ಇದೇ ಆವೇಶದಲ್ಲಿ ಬರುವುದು, ಸುಗ್ರೀವಾವೇಶದಿಂದ ನಾನು ಬರುವುದು, ಹೌದಪ್ಪ, ನಿನ್ನೊಡನೆ ಯುದ್ಧ ಮಾಡುವುದು. ಅಣ್ಣ ಯಾವಾಗ್ಲೂ ಹಾಗೆ ಆಗ್ಬೇಕು ಅಂತೇಳಿ ಉಂಟು ಅಣ್ಣ? ಮತ್ತೆ ಹೇಗೆ ಆಗಬೇಕು ಅಂತ ನಿನಗುಂಟು? ಇವತ್ತು ನೀನು ವಾಲಿಯ ಆವೇಶದಿಂದ ಬಂದಿದ್ದಿ. ಬಂದಂತಹ ನಿನ್ನ ಎದುರಿಗೆ ಕಾಣುತ್ತಿರುವಂತಹ ವೃಕ್ಷವನ್ನು ಕಿತ್ತು ಎದುರಿಗೆ ಅಡ್ಡ ಹಾಕಿದ್ದೇನೆ. ಒಂದು ನಿಯಮ ಉಂಟು. ಏನು? ಮಾತಲ್ಲಿ ಇದು ಮುಂದುವರಿಬೇಕು. ಇದನ್ನು ದಾಟಿ ನೀನು ಮುಂದೆ ಬರಬಾರದು. ನಾನಂತೂ ಬರುವುದಿಲ್ಲ. ಸುಗ್ರೀವ, ಬಹಳ ಉಪಕಾರ ಮಾಡಿದಿ. ಯಾಕೆ? ನೀನು ನನ್ನ ಪೆಟ್ಟು ತಿಂದು ಸತ್ತ ಮೇಲೆ ನಿನ್ನನ್ನು ಸುಡ್ಲಿಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಮರವನ್ನು ನೀನೇ ಕಿತ್ತಿಟ್ಟಿದ್ದಿ, ಅದರಲ್ಲೇ ಸುಡ್ತೇನೆ, ಬೇಸರ ಮಾಡಬೇಡ. ಅದಕ್ಕೆ ನಾನು ಮಾವಿನ ಮರವನ್ನು ಕಿತ್ತು ಹಾಕ್ಲಿಲ್ಲ. ಮತ್ತೆ ಅದಕ್ಕೆ ಹೇಳುದು. ಅಲ್ಲ, ನಿನಗೆ ಮಾವಿನ ಮರವೋ ಹಲಸಿನ ಮರವೋ ಗಂಧದ ಮರವೋ ಅಂತಲ್ಲ, ನಿನಗೆ ಯಾವ ಮರ ಆದ್ರೂ ಆದೀತು. ಅಣ್ಣ ಸುಡ್ತಿ ಅಂತ ಹೇಳಿ ನನಗೆ ನಿಶ್ಚಯ ಆಯ್ತು. ಮಾತನಾಡುವಾಗ ನೀನು ಹೇಳ್ತಿ ಅಗ್ನಿಪುತ್ರ ಅಂತ ಹೇಳಿದ್ರೆ ಏನು? ಏನು? ಮಸಿ.
ಒಂದು ಹೇಳ್ತೇನೆ, ಇದೇ ಪ್ರಸಂಗದಲ್ಲಿ ನೀನು ಹೀಗೆ ಮುಂದುವರಿದ್ರೆ ಎಲ್ಲಿಯಾದರೂ ಕೂಡ ಲೋಕಮುಖಕ್ಕೆ ನನ್ನ ಅಣ್ಣ ಹೀಗೆ ಎನ್ನುವುದಾಗಿ ನಾನು ತೋರಿಸಿದ್ರೆ, ಅಲ್ಲ ಲೋಕಮುಖಕ್ಕೆ ಹೀಗ ಗೊತ್ತುಂಟು, ಮಸಿ ಮಸಿ ನೀನು ಬಳಿದುಕೊಂಡಾಗೆ ಆಗ್ತದೆ. ಯಾಕೆ? ಇಲ್ಲದಿದ್ದರೆ ಹೀಗೆ ಮತ್ತು ಬರುವುದಕ್ಕೆ ಕಾರಣ ಏನು ಅನ್ನುವಂತಹ ಮಾತನ್ನು ಕೇಳ್ತೀಯಲ್ವ? ನಿನಗೆ ಗೊತ್ತಿಲ್ಲದೆ ನೀನು ಕೇಳುದ ಏನು? ನನ್ನ ಮೈಯ ತುರಿಕೆ ಹೆಚ್ಚಾಗಿ ನನ್ನ ಮೈಯ ತುರಿಕೆಗೆ ವಾಲಿಯ ಪ್ರಹಾರವೇ ಒಂದು ಮದ್ದು ಎನ್ನುವುದಾಗಿ ನಾನು ಬಂದದ್ದಣ್ಣ. ಮತ್ತೆ ನನ್ನಲ್ಲಿ ಧೈರ್ಯ ಬರುವುದಕ್ಕೆ ಕಾರಣವಾದದ್ದು ನಿನ್ನಲ್ಲಿ ಉಂಟು, ಅದಕ್ಕೆಲ್ವ ನಾನು ಬರುವುದು. ನನ್ನಲ್ಲಿ ಉಂಟಾ? ಮತ್ತೆಂತದ್ದು? ಎಂತ ಉಂಟಾ? ಒಂದು ವಿಷಯ, ಈಗ ನಾವು ಆ ಶ್ರುತಿಯಲ್ಲಿ ಮಾತಾಡುವುದೇ ಬೇಡ. ಮತ್ತೆ ವಾಲಿ ಸುಗ್ರೀವ ಕಾಳಗಲ್ಲ ಇವತ್ತು, ವಾಲಿ ಸುಗ್ರೀವ ಸಂವಾದ. ನಿನಗೆ ವಾಲಿ ಸುಗ್ರೀವರ ಕಾಳಗ ಅಂತ ಯಾರು ಹೇಳಿದ್ದೋ ಅಲ್ವಾ? ನಿನಗೆ ಬೇಕಾದರೆ ನಿನ್ನ ಅಂತರಂಗವನ್ನು ತೋಡಿಕೊಡ್ಲಿಕ್ಕೆ ವೇದಿಕೆ ಅಂತ ಇಟ್ಟುಕೋ, ಹೇಳು ನೀನು. ಆಯ್ತಪ್ಪ, ಸುಗ್ರೀವ ಅಂತರಂಗ. ಅಣ್ಣ ಏನು? ನನಗೆ ನಿನ್ನ ಮೇಲೆ ಅಣ್ಣ ಅಂತೇಳಿ ಪ್ರೀತಿ ಇಲ್ವಾ? ನನ್ನ ಮನಸ್ಸಿನಲ್ಲಿ ನೀನು ಅಣ್ಣ ಎನ್ನುವಂತಹ ಪ್ರೀತಿ ಇಲ್ವಾ? ನನ್ನ ಎದೆಗೆ ಬೆರಳು ಹಾಕಿ ತುರಿಸಬೇಡ. ಯಾಕೆ? ನನಗೆ ಗೊತ್ತಿಲ್ವಾ ನೀನು ಇಲ್ಲಿ ಲಾಭದ ಉದ್ದೇಶದಿಂದ ಬರುವುದಲ್ಲ ಅಂತ? ನನಗೆ ಗೊತ್ತಿಲ್ವಾ? ನಿನಗೆ ಲಾಭ ಅಂತಿಲ್ಲ, ನನಗೆ ನಷ್ಟ ಅಂತೇಳಿ ನಿನಗೆ ಗೊತ್ತಿಲ್ವಾ? ನಿನಗೆ ಎಂತದ ನಷ್ಟ? ನಾನಿಲ್ಲಿ ಬಂದು ನಾನು ಕಳ್ಕೊಳ್ಳುವುದೇ ಅಲ್ವಾ? ಹೌದಪ್ಪ, ನಿನಗೆ 4 ಪೆಟ್ಟು ತಿಂದು ನೋವಾಗುವುದು, ಅದರ ಬಗ್ಗೆ ನನಗೆ ವಿಷಾದ ಉಂಟು. ಇಷ್ಟು ಆಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದೇ ಪ್ರಸಂಗವ ಅಣ್ಣ. ನಿನಗೆ ಬೇರೆ ಪ್ರಸಂಗ ಮಾಡಬೇಕು ಅಂತ ಉಂಟ, ಹೇಳು. ಈಗ ನಮ್ಮೊಳಗಿರುವಂತಹ ನೀನು ಅದನ್ನು ಬೇಕಿದ್ರೆ ಹಗರಣ ಅಂತ ಹೇಳು, ನಾನು ಅದನ್ನು ಹೇಳುದು ಒಂದು ರೀತಿಯಾದಂತಹ ಮನಸ್ತಾಪ. ಮನಸ್ತಾಪಕ್ಕೆ ಕಾರಣವಾದದ್ದು ಏನು? ಏನು? ಹೆಂಡತಿಯ ವಿಷಯ ಅಲ್ವಾ ಅಣ್ಣ? ಒಂದು ಹೆಣ್ಣಿನ ವಿಷಯ ಅಲ್ವಾ? ಯಾರ ಹೆಂಡತಿ? ನನ್ನದು. ಮತ್ತೆ ನನ್ನ ಹೆಂಡತಿ ಅಲ್ವಾ? ಏನಾಯ್ತು ನಿನ್ನ ಹೆಂಡತಿಗೆ? ಈಗ ಆಯ್ತಪ್ಪ, ಈಗ ಹೆಣ್ಣಿನ ವಿಷಯ ಬಿಡುವ ಅಣ್ಣ. ಕೆಲವೊಂದು ಸಾರಿ ಆ ಸಿಂಹಾವಲೋಕನ ಅಂತ ಹೇಳಿ ಉಂಟು. ಹೌದೌದು. ನಾನು ಸಿಂಹ ಅಂತ ಹೇಳುದಲ್ಲ, ನೀನು ಸಿಂಹ. ಸರಿ. ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ, ರಾಜಗಾಂಭೀರ್ಯದಿಂದ ಹೆಜ್ಜೆ ಹಿಡಿಯುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ತಿರುಗಿ ನೋಡ್ತದೆ ಅಂತ. ಹೌದಪ್ಪ. ನನ್ನ ಹಿಂದೆ ಏನಾಗಿದೆ ಅಂತ ನಿನಗೆ ಏನಾಗಿದೆ ಅಂತ ಹೇಳಿದ್ರೆ ಅಣ್ಣ, ನಿನಗೆ ಮೌಢ್ಯ ಬಂದಿದೆ ಅಂತೇಳಿ ನಾನು ಹೇಳುವುದಿಲ್ಲ, ಹಾಗಂತೇಳಿ ಬಂದದ್ದು ಸತ್ಯ. ಏನು ಬಂದಿದೆ? ನಿನಗೆ ನನ್ನ ಮೇಲೆ ಇರುವಂತಹ ದ್ವೇಷ ಭಾವ ಬಿಟ್ರೆ ಹಿಂದೆ ನಾವು ಹೇಗಿದ್ದೆವು, ಹೆಣ್ಣನ್ನು ಬಿಡು, ನನಗೆ ಎಷ್ಟೆಲ್ಲ ಭಾಗ್ಯಗಳನ್ನು ನೀನು ದಯಪಾಲಿಸಿದ್ದಿ. ಏನು ಮಾಡುವುದು? ಭಾಗ್ಯ ಕೊಡುವಾಗ ಬೇಕು ಅಂತ ಹೇಳ್ತೀರಿ, ಎಲ್ಲ ಕೊಟ್ಟ ಮೇಲೆ ಬೈತೀರಿ ಇಲ್ಲಿಂದ. ಅಲ್ಲ, ಸಮಸ್ಯೆ ಆಗುದು ಏನು ಬಲ್ಲ, ನೀವು ಭಾಗ್ಯಗಳನ್ನೆಲ್ಲವನ್ನು ಕೂಡ ಕೊಡ್ತೀರಿ, ನಾವೆನಿಸಿಕೊಳ್ಳುವುದೇನು? ಏನು? ಇದು ನಮಗೆ ಜೀವನ ಪರ್ಯಂತರವಾಗಿ ನಾವು ಈ ಭಾಗ್ಯವನ್ನು ಅನುಭವಿಸ್ತೇವೆ ಎನ್ನುವುದು. ಪಕ್ಕನೆ ಬರುತ್ತಿರುವಂತಹ ಭಾಗ್ಯವನ್ನು ನೀವು ಕಿತ್ತುಕೊಳ್ಳುವಾಗ ನಮಗೆ ಬೇಸರ ಆಗುವುದು. ಇಲ್ಲದಿದ್ದರೆ ಕಾಡಿಗೆ ಬೇಟೆಯಾಡ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಾಣುವಂತಹ ಒಂದು ಹಲಸಿನ ಹಣ್ಣಾದ್ರೂ ಕೂಡ ಚಂಗಣೆ ಆ ಮರಕ್ಕೆ ಎಗರಿ ಬೃಹದಾಕಾರವಾದಂತಹ ಆ ಪನಸಿ ಫಲವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು 2 ಕರಗಳಿಂದ ನರಸಿಂಹ ಅವತಾರವೇ ಬಂದ ಹಾಗೆ ಆ ಹಲಸಿನ ಹಣ್ಣನ್ನು ಬಿಚ್ಚಿ ಹಲಸಿನ ಬೀಜಗಳನ್ನು ಕಿತ್ತು ಎಸೆದು ಜೇನಿಗೆ ಅದ್ದಿ, ತಮ್ಮ ಸುಗ್ರೀವ ಬಾರೋ ಬಾರೋ, ಯಾಕೆ ದೂರ ನಿಂತಿದ್ದಿ, ಈಗ ತಿನ್ನು ಎನ್ನುವುದಾಗಿ ಮಾತ್ರ ವಾತ್ಸಲ್ಯದಿಂದ ನನಗೆ ಕೊಟ್ಟಂತ ಕೈ ಅದಲ್ವಾ? ಬದುಕಿನಲ್ಲಿ ನಾನು ಮಾಡಿದ ಒಂದೊಂದೇ ತಪ್ಪನ್ನು ನೀನು ಹೇಳ್ತಾ ಇದ್ದೀಯಲ್ಲ. ಏನು ಹಲಸಿನ ಹಣ್ಣು ಕೊಟ್ಟ? ನನಗೆ ಎಚ್ಚರ ಕೊಡುವುದು, ನೀನು ಏನೆಲ್ಲ ತಪ್ಪು ಮಾಡಿದ್ದೆ ಅಂತ ನನಗೆ ಈಗ ಆಗ್ತಾ ಉಂಟು. ಹಣ್ಣಿನ ವಿಷಯವನ್ನು ಬಿಡುವ, ನಾನು ಅದಕ್ಕೆ ಸ್ವಲ್ಪ ವಿಷ ಹಾಕಿ ಕೊಡಬೇಕಿತ್ತು. ಪಾಪಿ. ಹಣ್ಣಿನ ಭಾಗ್ಯವನ್ನು ಬಿಡುವ, ನನಗೆ ವಿವಾಹ ಭಾಗ್ಯವನ್ನು ಕೊಟ್ಟದ್ದು ಯಾರು? ನಾನು ಮದುವೆ ಆಗಬೇಕು ಅಂತೇಳಿ ಎಲ್ಲಿಯಾದ್ರೂ ನಿನ್ನಲ್ಲಿ ಕೇಳಿದ್ದುಂಟೋ? ನೀನಲ್ವ ನನಗೆ ಮದುವೆ ಮಾಡಿ ಕೊಟ್ಟದ್ದು. ನೀನು ಜಪ ಮಾಡ್ತಿ ದಿವಸ, ನಾನು ನೆನಪಾಗುವಾಗ ಜಪ ಮಾಡುವುದು. 3 ಸಮುದ್ರದಲ್ಲಿ ಹೋಗುವಾಗ ಉಚಿತ ಪ್ರಯಾಣದ ಭಾಗ್ಯವನ್ನು ಕೊಟ್ಟದ್ದು ಯಾರು? ನೀನಲ್ವಾ? ಇಷ್ಟೆಲ್ಲವನ್ನು ಕೊಟ್ಟು ಈಗ ಲೋಕಮುಖಕ್ಕೆ ನನ್ನ ಮುಖ ತೋರಿಸದಾಗೆ ಮಾಡಿದವನು ನೀನಲ್ವಾ? ಅಣ್ಣ, ಕೊಡುವುದಿದ್ರೆ ಜೀವನ ಪರ್ಯಂತರವಾಗಿ ಕೊಡಬೇಕು. ನಿನ್ನ ಕೆಲಸ ಆಗುವ ತನಕ, ನೀನು ಪ್ರತಿಷ್ಠಾಪನೆ ಆಗುವ ತನಕ ಇಂಥದ್ದನ್ನೆಲ್ಲ ಕೊಟ್ಟು ಕಡೆಗೆ ನನಗೆ ಏನೂ ಇಲ್ಲ, ಹೆಚ್ಚು ಬಿಡು. ಋಷ್ಯಮುಖದಿಂದ ಹೊರಗೆ ನಿಂತು ಒಂದು ಹಣ್ಣನ್ನು ತಿನ್ನುವಂತಹ ಭಾಗ್ಯ ನನಗೆ ಬರ್ತಾ ಇಲ್ಲ. ಮಾನಿನಿಯನ್ನು ಕೊಡುವುದಕ್ಕೆ ಇಷ್ಟು ಪೆಟ್ಟು ಕೊಟ್ಟ ಮೇಲೆ ಕೂಡ ನಿನಗೆ ಮನಸ್ಸು ಬರುವುದಿಲ್ವಾ?
ಇದು ಒಂದು ಭಾವ. ಅಣ್ಣ ಈಗಲೂ ಕೂಡ ಅಣ್ಣ ಎನ್ನುವಂತಹ ಒಂದು ವಿಶೇಷವಾದಂತಹ ಮಮತೆಯಿಂದಲೇ ನಿನ್ನಲ್ಲಿ ಸುಗ್ರೀವನಾಗಿ ಕೇಳುವಂಥದ್ದು. ಆದದೆಲ್ಲವನ್ನು ಕೂಡ ಮರೆತು ಬಿಡುವಣ್ಣ. ಕೆಲವೊಂದು ಸಾರಿ ನಾವು ಏನು ಮಾಡಬೇಕು, ಅಡಗಿಕೊಳ್ಳುವುದಕ್ಕೆ ನಾವು ದಾರಿಯನ್ನು ನೋಡಬೇಕು. ಇನ್ನೊಂದು ಸಾರಿ ಗೆಲ್ಲುವುದಕ್ಕೆ ನಾವು ದಾರಿಯನ್ನು ನೋಡಬೇಕು. ಅಣ್ಣ, ಪ್ರೀತಿಯಿಂದ ಈ ಪ್ರಸಂಗದಲ್ಲಿ ನೀನು ಗೆಲ್ಲಬಹುದು, ನಾನು ಸೋಲುವುದಕ್ಕೆ ಆಗುವುದಿಲ್ಲ. ಒಂದು ಮನಸ್ಸು ಮಾಡಿ ಮಾನಿನಿಯನ್ನು ಕೊಟ್ರೆ ಸುಗ್ರೀವ ಕಾಳಗ ಎನ್ನುವಂತಹದ್ದು ಅಂತ್ಯವಾಗಿ ಮತ್ತೊಮ್ಮೆ ಆದರ್ಶ ಅಣ್ಣ ತಮ್ಮಂದಿರು ಎನ್ನುವಂತಹ ಭಾವ ನಮ್ಮೊಳಗೆ ಮೂಡಿ ಲೋಕಮುಖಕ್ಕೆ ಅಣ್ಣ ತಮ್ಮಂದಿರು ಹೇಗಿರಬೇಕು ಆಗ ನಮಗಿಷ್ಟು ಸ್ವರ ಏರಿಸಿ ಕೂಡ ಮಾತಾಡಬೇಕು ಅಂತ ಹೇಳಿಲ್ಲ. ಹೌದಪ್ಪ. ಹಾಗಾಗಿ ಅಣ್ಣ ಮಾನಿನಿಯನ್ನು ಕೊಡುವುದಕ್ಕೆ ಒಂದು ಮನಸ್ಸು ಮಾಡಬೇಕು. ಮಾಡದಿದ್ರೆ ಮಾನಿನಿಯನ್ನು ಕೊಡುವುದಕ್ಕೆ ಮನಸ್ಸು ಮಾಡಲೇಬೇಕು. ಮಾಡದಿದ್ರೆ ಪ್ರಶ್ನೆ ಇಲ್ಲ. ನೀನು ಕೆಡುತ್ತಿ. ಏನು ಬೇಕು ನಿನಗೆ? ಹೆಂಡತಿ ಬೇಕು. ಸಾತಿ ಮರಳಿ ಹೋಗಲೇ ನೀನು ಹಿಂದೆ ಪಡೆದ ಭಂಗವೆಲ್ಲ ಮರೆತೆಯ. ಸುಗ್ರೀವ ಅಣ್ಣ, ಬಹಳ ಚೆನ್ನಾಗಿ ನಮ್ಮ ಬದುಕಿನ ಸಿಂಹಾವಲೋಕನವನ್ನು ಮಾಡುವ ದ್ವಾರ ಏನಾಯ್ತು ಹಿಂದೆ ಎನ್ನುವುದನ್ನು ಹೇಳಿದ್ದಿ. ಒಳ್ಳೇದಾಯ್ತು ನೆನಪಿಸಿದ್ದು. ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನೀನು ಬದಲಾಗಬೇಕು. ಒಳ್ಳೇದಾಗುವುದು. ಹೌದಪ್ಪ, ನಾನು ಬದಲಾಗಬೇಕು ಎನ್ನುವ ಎಚ್ಚರಿಕೆ ಕೊಟ್ಟೆ ನೋಡು. ನಾನು ಇಷ್ಟರವರೆಗೆ ಅದನ್ನೆಲ್ಲ ಮರ್ತಿದ್ದೆ. ಈಗ ನೀನ್ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಹೇಳಿದ್ಯಲ್ಲ, ಹಣ್ಣನ್ನಾದ್ರೂ ಬಗೆದು ನಿನಗೆ ಕೊಡ್ತಾ ಇದ್ದೆ. ನಾನಾಗ ಪ್ರಹ್ಲಾದನಾಗೆ ನಿನ್ನೆದುರಿಗೆ ಎರಡು ಕೈಯನ್ನು ಚಾಚಿ ಆ ದೃಶ್ಯವನ್ನು ನೆನಪಿಸಿಕೊಳ್ಳಂತೆ. ಹೌದಪ್ಪ, ನಿಮ್ಮಂತಹವರಿಗೆಲ್ಲ ನಾ ಕಷ್ಟಪಟ್ಟು ಸಿಹಿ ಕೊಟ್ಟೆ. ನಾ ಕೊಟ್ಟ ಸಿಹಿಗೆ ನೀವು ಕೊಟ್ಟ ಪ್ರತಿಫಲ ಏನು? ನೀನು ಆಡಿದ್ಯಲ್ಲ, ಅದಕ್ಕೆ ಆಡಿದ್ದು. ನಮ್ಮ ವಿವಾದ ಇರುವುದು ಸತಿಯಲ್ಲಿ. ಹೌದು. ನಾನು ಕೊಡೆನು ಸತಿಯ ಜವದಿ ಅಂತ ಯಾಕೆ ಉತ್ತರ ಬಂದದ್ದು ಗೊತ್ತುಂಟಾ? ನಮ್ಮ ಮಧ್ಯೆ ಇರುವಂತಹ ಯಾವ ವ್ಯಾಜ್ಯ ಉಂಟೋ ಅದು ಸತಿಯ ವ್ಯಾಜ್ಯ. ಹೌದು. ಒಮ್ಮೆ ಯೋಚನೆ ಮಾಡು. ಯೋಚನೆ ಮಾಡಿದ್ರೆ ಮಾಯಾವಿ ಪ್ರಕರಣ. ಹೌದು. ಬಂದಂತಹ ಮಾಯಾವಿಯನ್ನು ತುಡುಕಾಡುತ್ತಾ ಅವರನ್ನು ಕೊಲ್ತೇನೆ ಅಂತ ಓಡಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅಣ್ಣ ನಿನ್ನನ್ನು ಬಿಟ್ಟು ಅರೆಗಳಿಗೆ ಕೂಡ ಸೈರಿಸಲಾರೆ, ನಿನ್ನನ್ನು ಅನುಸರಿಸಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಿನವ ಸುಗ್ರೀವ ಆಡಿದ್ದು ನಿನ್ನ ಬಳಿಯಲ್ಲಿ. ಹೌದಪ್ಪ, ನೀನು ಅದಕ್ಕೆ ತಥಾಸ್ತು ಎನ್ನುವುದು. ಅದು ಅಭಿನವ ಅಲ್ಲ, ಅದು ಅಭಿನಯ ಅಂತ ನನಗೆ ಆಮೇಲೆ ಗೊತ್ತಾದದ್ದು. ಓಹೋ. ಬಂದಂತಹ ನಿನ್ನನ್ನು ಬೇಡ ತಮ್ಮ, ನೀ ಕಷ್ಟಪಡುವುದು ಬೇಡ. ಕಿಷ್ಕಿಂಧ ಸಾಮ್ರಾಜ್ಯದ ಇಲ್ಲ ವಾನರಾಭ್ಯುದಯಕ್ಕೆ ಟೊಂಕ ಕಟ್ಟಿ ನಿಂತಹ ನಿನ್ನ ಅಣ್ಣ ಇದ್ದಾನೆ. ನೀ ಬಿಲದ್ವಾರದಲ್ಲೇ ಇರು, ಕೆಳಗೆ ಹೋಗಿ ಕೊಂದು ಬರ್ತೇನೆ ಅಂತ ಹೋದೆ. ಹೌದು. ಹೋಗಿ ಮರಳಿ ಬರುವಾಗ ನೀ ಏನು ಮಾಡಿದೆ? ಏನು ಮಾಡಿದ್ದೇನೆ? ಹೌದಪ್ಪ, ಸತ್ಯ ಹೇಳ್ತೇನೆ ಸುಗ್ರೀವ, ಸತ್ಯವನ್ನೇ ನಾನು ಕೂಡ ಉತ್ತರವನ್ನು ಕೊಡ್ತೇನೆ. ಅಣ್ಣ, ನೀ ಯುವರಾಜ. ಹೌದು. ಹೋಗಿ ನಮ್ಮದ್ದಾದಂತಹ ವಾನರ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂರು, ಕುಳಿತು ಆಡಳಿತ ಮಾಡು. ನಾ ಪ್ರಶ್ನಿಸ್ತಿರ್ಲಿಲ್ಲ. ಮತ್ತೆ ನೀ ಏನೇ ಬದಲಾವಣೆಯನ್ನು ನಿನ್ನ ಮಂತ್ರಿಮಂಡಲದಲ್ಲಿ ಮಾಡು, ನಾನು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡ್ತಿರ್ಲಿಲ್ಲ. ಆದ್ರೆ ನೀ ಮಾಡಿದ್ದೇನು? ಆಗ ಆಡಿದ್ಯಲ್ಲ, ನನಗೆ ಮದುವೆ ಮಾಡಿದ್ದಿ ಯಾರಣ್ಣ? ನೀನು. ಹೌದು. ಪಿತೃಸಮ. ಹಾಗೆಲ್ಲ ಆಡಿದಂತಹ ಸುಗ್ರೀವ ಪಿತೃಸಮ ನೆನೆಸಿದಂತಹವನ ಪತ್ನಿ ಮಾತೃಸಮ ಅಂತ ನಿನಗೆ ನಿನ್ನ ಬುದ್ಧಿಗೆ ಹೋಗ್ಲಿಲ್ವಾ? ಏನು ಮತಿವೈಕಲ್ಯ ಬಂತ? ಕಿಷ್ಕಿಂಧೆಯ ಕಿರೀಟವನ್ನು ಹಾಕುವಾಗ ಬಲದ ಮೈಯಲ್ಲಿ ಒಬ್ಳು, ಎಡದ ಮೈಯಲ್ಲಿ ಬದಿಯಲ್ಲಿ ಒಬ್ಳನ್ನು ಕೂರಿಸಿಕೊಂಡು ನಿನ್ನದೇನು ಅದನ್ನು ಸಹಿಸದೆ ನಿನಗೆ ಈಗ ಕೊಟ್ಟಂತಹ ಶಿಕ್ಷೆ ಒಂದು. ಅಷ್ಟು ಮಾತ್ರ ಅಲ್ಲ, ನೀ ಮರಳಿ ಬಂದು ವಾಲಿ ಸತ್ತ ಅಂತ ಹೇಳಿದ್ಯಂತೆ. ಹಾಗೆ ಹೇಳಿದ್ನ ನಾನು. ಹಾಗೆ ಹೇಳಿ
ಉತ್ತರ ಕ್ರಿಯೆ ಮಾಡಿದ್ದಿ. ಉತ್ತರ ಕ್ರಿಯೆಯಲ್ಲಿ ಕುಂಬಳಕಾಯಿ ಪದಾರ್ಥದಲ್ಲಿ ಚಂದ ಊಟ ಮಾಡಿದ್ದಿ. ಹೌದೌದು. ಅಂತಹ ನೀನು ಅವತ್ತು ಮಾಡಬೇಕು ಅಂತ ಹೇಳಿ ಜಾಂಬವಂತರೇ ಹೇಳಿ. ಹೌದಪ್ಪ, ನೀನು ಜಾಂಬವಂತರಿಗೋ ಇನ್ನೊಬ್ಬರಿಗೋ ಯಾರಿಗೂ ಹೇಳಬೇಡ. ಅದೆಲ್ಲ ಬಹಳ ನುಣುಚಿಕೊಳ್ಳುವ ಯತ್ನ ಅದು. ಅದು ಒಳ್ಳೆ ತಂತ್ರ. ಅವರು ಹೇಳಿದ್ರು, ಇವರು ಹೇಳಿದ್ರು, ನನಗೆ ಹಾಗೆ ಮನಸ್ಸು ಇರ್ಲಿಲ್ಲ. ಅಂತದ್ದೆಲ್ಲ ಮಾಡಿ ಅದೇ ದೊಡ್ಡ ಅಪರಾಧ. ಅಣ್ಣ ಸತ್ತಿದ್ದ, ನೀನು ನೋಡಿದ್ಯಾ? ನನ್ನ ಕಳೆವರ ನೋಡಿದ್ಯಾ? ಇಲ್ಲಪ್ಪ. ಮತ್ತೆ ಹೇಗೆ ವಾಲಿ ಸತ್ತ ಅಂತ ನೀನು ಘೋಷಣೆ ಮಾಡಿ? ಅಣ್ಣಯ್ಯ, ನಿನಗೆ ಆ ಪ್ರಸಂಗದ ಅರಿವೇ ಇಲ್ಲ. ಹೌದಪ್ಪ, ಅದಕ್ಕೆ ಹೇಳಿದ್ದು ಏನು? ಅದಕ್ಕೆ ಈ ಮರವನ್ನು ಇಟ್ಟದ್ದು. ಏನು ಮರ? ಇಲ್ಲದಿದ್ರೆ ಇಷ್ಟೊತ್ತಿಗೆ ನಮ್ಮದು ಯುದ್ಧ ಆರಂಭ ಆಗ್ತಿರ್ಲಿಲ್ವಾ? ಏನು? ಅದಕ್ಕೆ ಹೇಳುವುದು, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು. ಕೋಪ ಅಲ್ವಾ ಸರಿಯಾದ ವಿಚಾರ ಹೇಳು. ಸ್ವರವನ್ನು ಏರಿಸಿ ಮಾತಾಡಬಾರದು. ತಮ್ಮ ಬರುವಂತಹ ಕಾಲದಲ್ಲಿ ಎಷ್ಟೇ ಕೋಪಗಳಿದ್ರೂ ಕೂಡ ಮಧುರ ವಚ. ಈಗ ನನ್ನ ನೀನು ಮಾಡಿದ ಅನಿಷ್ಟ ಪಿಂಡ ನಿನಗೆ ಮೊದಲು ಹೊಡಿಬೇಕಿತ್ತು, ಆಮೇಲೆ ಮಾತಾಡಿಸ್ಬೇಕಿತ್ತು. ಅಣ್ಣ, ಒಂದು ಗಮನಿಸು. ಏನು? ಈಗ ಸ್ವರ ನಿನಗೆ ಮಾತ್ರ ಇರುವುದಾ? ನೀನು ಸ್ವರ ಇಳಿಸು ಅಂತ ಯಾರು ಹೇಳಿದ್ರು? ಮಾತಾಡು, ನಿನಗೆ ಆಗುವುದಿದ್ರೆ ಮಾತಾಡು. ಆದ್ರೆ ನೀ ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡಿದ್ಯಾ ನೀನು? ನೀ ನನ್ನ ಕಳೆಯವರವನ್ನು ನೋಡದೆ ಹೋಗಿ ಘೋಷಣೆ ಮಾಡ್ಲಿಲ್ವ ವಾಲಿ ಸತ್ತಿದ್ದಾನೆ ಅಂತ ಹೇಳಿ? ಅಣ್ಣ, ಸದ್ಯೋ ಭವಿಷ್ಯದಲ್ಲಿ ಭ್ರಾತೃವಾಕ್ಯ ಪರಿಪಾಲನಾ ಎನ್ನುವಂತಹ ಬಿರುದು ಕೊಡುವುದಿದ್ದರೆ ಅದು ಕೊಡಬೇಕಾದದ್ದು ನಿನ್ನ ತಮ್ಮನಿಗೆ. ಯಾವುದಕ್ಕೆ? ಗುಹೆಯನ್ನು ಹೊಕ್ಕುವಾಗ ನಾನು ಏನು ಹೇಳಿದ್ದು? ಏನು ಹೇಳಿದ್ದಿ? ಅಣ್ಣ, ನಿನ್ನನ್ನೊಬ್ಬನನ್ನು ಕಳಿಸುವುದಕ್ಕೆ ನನಗೆ ಆಗುದಿಲ್ಲ, ನಿನ್ನನ್ನು ಅನುಸರಿಸಿಕೊಂಡು ನಾನು ಕೂಡ ಬರ್ತೇನೆ ಅನ್ನುವಾಗ ನೀನು ಆಡಿದ್ದೇನು? ಏನು? ರಾಕ್ಷಸರು ಮಾಯಾವಿಗಳು. ಹಾಗಾಗಿ ಗುಹೆಯ ಹೊರಬಾಹಿಯಲ್ಲಿ ನಿಂತು ಹೇಗೆ ಹೇಗೆ ಗುಹೆಯ ಹೊರಬಾಹಿಯಲ್ಲಿ ನಿಂತು ನನ್ನನ್ನು ಕಾಯಬೇಕು ಎನ್ನುವುದಾಗಿ ಭಾವವನ್ನು ಅನುಸರಿಸುವಂತಹ ತಮ್ಮಂದಿರು ಎಷ್ಟು ಕೂಡ ಸಿಗಬಹುದು. ನಿನ್ನ ಪದಗಳನ್ನು ನನ್ನ ಜೀವನದ ವ್ರತ ಎನ್ನುವುದಾಗಿ ಭಾವಿಸಿ ಸಂವತ್ಸರಗಳ ಕಾಲ ನಿಂತಿದ್ದೇನೆ. ಎದುರಿಗೆ ಒಂದು ವಿಶಾಲವಾದಂತಹ ಬಂಡೆ ಹೇಳುತ್ತುಂಟು, ಹೊಸ ಸುಗ್ರೀವ ಯಾಕೆ ನಿಂತಿದ್ದಿ, ಬಾ ನನ್ನನ್ನು ಏರು ಏರು ಅಂತೇಳಿ ಹೇಳುತ್ತುಂಟು. ನನ್ನ ದೃಢವಾದಂತಹ ನಿಶ್ಚಯದಿಂದ ನಾನು ಮನಸ್ಸಿನಲ್ಲೇ ಯೋಚನೆ ಮಾಡಿದ್ದು, ಹೋಗುವಂತಹ ಸಂದರ್ಭದಲ್ಲಿ ಅಣ್ಣ ಹೇಳಿದ್ದೇನು, ಸುಗ್ರೀವ ನಿಲ್ಲು, ಕೂತ್ಕೊಳ್ಳಿಲ್ಲ ಅಣ್ಣ, ನಿನ್ನ ಮಾತನ್ನು ಪಾಲಿಸಬೇಕು ಎನ್ನುವುದಾಗಿ. ಬಂಡೆ ಕಲ್ಲಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಆಗದವ ಹೋಗಿ ಸಿಂಹಾಸನದಲ್ಲಿ ಕುಳಿತಿದ್ಯಲ್ಲ, ನಿಂಗೆ ಮತಿ ವೈಕಲ್ಯ ಆಯ್ತಾ? ಅಣ್ಣ, ಮತಿ ವೈಕಲ್ಯ ಹೇಗಣ್ಣ ಆಗುದು? ನೀನೀಗ ಕೇಳ್ತಾ ಇದ್ದಿ, ನನ್ನ ಅದು ಹೇಳಬಾರ್ದು, ನನ್ನ ಹೆಣವನ್ನು ನೋಡಿದ್ಯಾ ಎನ್ನುವುದಾಗಿ ಹೇಳ್ತಾ ಇದ್ದಿ. ಹೊರಬಾಹಿಯಲ್ಲಿ ಕುಳಿತಂತಹ ನನಗೆ ಕನಗೋರ ಇದೇ ಸ್ವರ ನನಗೆ ಹೇಳಿದ್ದು. ಸ್ವರವಾದರೂ ಕೂಡ ಈಗ ನಿನ್ನ ಸ್ವರದಾಗೆ ರಾಕ್ಷಸರ ಸ್ವರ ಇರಬಾರದು ಅಂತ ಹೇಳಿ ಏನಾದ್ರೂ ಉಂಟಾ? ಇಲ್ಲ. ಅವರ ಸ್ವರ ಎನ್ನುವುದಾಗಿ ನಾವು ಭಾವಿಸುವ ಸ್ವರದೊಂದಿಗೆ ಹೊರಬಂದಂತಹ ನೊರೆಬರೆತ ರುಧಿರವನ್ನು ಕಂಡಾಗ ಇದು ನನ್ನ ಅಣ್ಣನದೇ ರಕ್ತ ಎನ್ನುವುದಾಗಿ ಈಗ ನನಗೆ ಅರಿವಾಗ್ತದೆ. ಅದು ಆಗ ನಾನು ಭ್ರಮಿತನಾದದ್ದು ಎನ್ನುವುದಾಗಿ. ನೀನೇನು ರಕ್ತ ಪರೀಕ್ಷೆ ಮಾಡಿದ್ಯಾ ಅಲ್ಲಿ? ಅಲ್ಲಪ್ಪ, ಮತ್ತೆ ನೀನು ಅಣ್ಣನದ್ದೇ ರಕ್ತ ಅಂತ ಹೇಳ್ತೀಯಲ್ಲ, ಹೇಗೆ ಹೇಳಿದ್ದು ನೀನು? ಅಣ್ಣ, ನಿನಗೆ ಅದು ನೆನಪು ಗೊತ್ತಿಲ್ವಾ? ನೀನು ಏನು? ನಾವೊಂದು ಸಾರಿ ಬೇಟೆಗೆ ಹೋದದ್ದು, ಬೇಟೆಗೆ ಹೋಗುವಂತ ಸಂದರ್ಭದಲ್ಲಿ ನೀನು ದೊಡ್ಡದಾದಂತಹ ಹಲಸಿನ ಮರಕ್ಕೇರಿದ್ದು. ನೀನು ಹಲಸಿನ ಹಣ್ಣಿನಿಂದ ಹಲಸಿನ ಮರದಿಂದ ಬೇರೆ ಬರುವುದಿಲ್ಲ, ಪುಣ್ಯಾತ್ಮ, ಅದೆಲ್ಲ ಬಿಡು. ಅಲ್ಲ, ರಕ್ತ ಪರೀಕ್ಷೆ ಮಾಡಿದ್ದು ಎಲ್ಲಿ ಎನ್ನುವುದಾಗಿ. ಮೇಲಿನಿಂದ ದೊಡ್ಡ ಹಲಸಿನ ಹಣ್ಣನ್ನು ಕೆಳಗೆ ಹಾಕಿದ್ದಲ್ವ, ನನ್ನ ಕೈಗೆ ಬಿದ್ದದಲ್ವ, ಆಗ ನನ್ನ ರಕ್ತವನ್ನು ನಾನು ನೋಡಿದ್ದೇನೆ. ಏನು? ಈಗ ನನ್ನ ರಕ್ತ ಮತ್ತೆ ನಿನ್ನ ರಕ್ತ ಬೇರೆ ಉಂಟಾ? ನಿನ್ನ ರಕ್ತ ಮತ್ತು ನನ್ನ ರಕ್ತ ಬೇರೆ ಬೇರೆ. ಯಾಕೆ ಗೊತ್ತುಂಟಾ? ನಿನ್ನ ಅಪ್ಪ ಯಾರು? ನಿನ್ನ ಅಪ್ಪ? ನನ್ನಪ್ಪ ಸೂರ್ಯದೇವ. ನಿನ್ನಪ್ಪ ಸೂರ್ಯದೇವ ಅಸ್ತಮಿಸುವಾಗ ಅವನ ದೃಷ್ಟಿಪಾತ ಆಗಿ ನೀನು ಹುಟ್ಟಿದ್ದು. ನೀನು ಕಳಂಕ. ನನ್ನಪ್ಪ ಇಂದ್ರ ಬ್ರಹ್ಮಸಭೆಗೆ ಹೋಗುವಾಗ ಆ ಸಂದರ್ಭದಲ್ಲಿ ಅವನ ದೃಷ್ಟಿಪಾತ ಆಗಿ ಹುಟ್ಟಿದ್ದು. ನಾನು ಈ ವಾನರ ಅಭ್ಯುದಯ ಅಂದ್ರೆ ವಾನರ ಸಾಮ್ರಾಜ್ಯದ ಅಭ್ಯುದಯಕ್ಕೆ ಹುಟ್ಟಿದವ. ನೀನು ಹಾಳು ಮಾಡ್ಲಿಕ್ಕೆ ಅಪಕರ್ಷಕ್ಕೆ ಹುಟ್ಟಿದವ. ನಿನ್ನ ರಕ್ತ ಮತ್ತು ನನ್ನ ರಕ್ತ ಒಂದೇ ಅಲ್ಲ, ಅದನ್ನೆಲ್ಲ ಸಮನ್ವಯ ಮಾಡಿ ಹೇಳಲಿಕ್ಕೆ ಆಗ್ತದೆ. ಏನು? ನಮ್ಮದು ಹಿಮ್ಮೇಳ ಗಟ್ಟಿ ಉಂಟು, ದೇವರಾಜನ ಹೆಸರನ್ನೊಂದು ಹೇಳಿದ್ರೆ ಆಯ್ತು. ನಮ್ಮದೇನು? ಏನು? ಹುಟ್ಟುವಾಗಲೂ ಕೂಡ ಕೆಂಪು, ಮುಳುಗುವಾಗಲೂ ಕೂಡ ಕೆಂಪು. ನಾವು ಹಾಗೆ ಕಷ್ಟ ಬರ್ಲಿ ಸುಖ ಬರ್ಲಿ ನಾವು ಬದಲಾಗುವಂತಹ ಜನವೇ ಅಲ್ಲ. ನಿನ್ನ ವಿಷಯದಲ್ಲಿ ಕೂಡ ಅಣ್ಣ ಏನು ಹೋಗಿದ್ದೇನೆ ನಾನು ಕಿಷ್ಕಿಂದೆಗೆ, ಬಂದವರೆಲ್ಲರೂ ಕೂಡ ನನ್ನನ್ನು ಕೇಳುವುದು. ಏನು ಕೇಳಿದ್ರು? ಸುಗ್ರೀವ ಏನಾಯ್ತು, ಅಣ್ಣ ವಾಲಿ ಎಲ್ಲಿಗೆ ಹೋದ? ಅವರಲ್ಲಿ ನಾನು ಏನು ಹೇಳುವುದು? ಅಣ್ಣ ಇದ್ದಾನ ಅಲ್ಲ ಸತ್ತಿದ್ದಾನ, ಕಾಣೆಯಾಗಿದ್ದಾನ, ಯಾವುದೇ ಅದೊಂದು ಹೇಳ್ತಾರಲ್ಲ ಕಿಂಗ್ ಕರ್ತವ್ಯ ಮೂಢನಾಗುವುದೇ.
ಹಾಗೆ ಉಪವಾಸ ಕುಳಿತಂತಹ ನಾನು 47 ದಿವಸ ಉಪವಾಸ ಕುಳಿತಿದ್ದೇನೆ ನಿಜವಾಗಿ. 48ನೇ ದಿವಸಕ್ಕೆಲ್ಲ ಅದನ್ನು ಉಪವಾಸ ಕುಳಿತುಕೊಳ್ಬಾರ್ದು, ಮತ್ತೆ ವರ್ಷ ವರ್ಷ ಉಪವಾಸ ಕುಳಿತುಕೊಳ್ಬೇಕಾಗ್ತದೆ. ನಿನ್ನಂತಹ ಪರಮ ಸ್ವಾರ್ಥಿ ಬೇರೆಲ್ಲೂ ಇಲ್ಲ. ಯಾಕೆ? ನಿನ್ನಂತಹ ಹುಚ್ಚನನ್ನು ಆ ಜಾಂಬವಾದಿಗಳು ಬಂದು ನಾನು ಕುಳಿತಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿಸಿದ್ರಲ್ಲ. ಅಣ್ಣಯ್ಯ, ಇಲ್ಲಿ ಯಾರಾದ್ರೂ ಕುಳಿತುಕೊಳ್ಳದಿದ್ದರೆ ಇಲ್ಲಿ ಯಾರ್ಯಾರ ಕುಳಿತರೆ ಆಗುವುದಿಲ್ಲ. ಅಲ್ಲ, ಯಾರ್ಯಾರು ಕುಳಿತರೆ ಆಗುದಿಲ್ಲ. ಯಾಕೆ? ಸುಗ್ರೀವ ಕುಳಿತುಕೊಳ್ಳುವುದಲ್ಲ, ಮತ್ತೆ ಬಾಲಿಯ ತಮ್ಮನೆ ಕುಳಿತುಕೊಳ್ಬೇಕು. ಹೌದು, ರಾಜ್ಯ ಅರಾಜಕತೆ ಆಗ್ಬಾರ್ದು. ಈಗ ಇಲ್ಲಿ ಯಾರು ಇಲ್ಲದಿದ್ರೆ ನೀನು ರಾಜ ಅದೇ, ನೀನು ರಾಜ ಅದೇ, ಹೌದು, ಆಡಳಿತ ವ್ಯವಸ್ಥೆಯನ್ನು ಹಿಡಿದುಕೊಂಡೆ. ಹೌದು, ಆಗಲಾದರೂ ಅಣ್ಣ ಸತ್ತಿದ್ದಾನೆ, ಅಣ್ಣನನ್ನು ಕೊಂದವರು ಈಗ ಯಾವ ಜೀವ ನನ್ನ ಕುರಿತಾದಂತಹ ಪ್ರೀತಿ ವಾತ್ಸಲ್ಯ ಅದೆಲ್ಲ ಹೇಳ್ತಾ ಇದ್ದೆ. ನೋಡು, ನಿನಗೆ ಅದು ಬರ್ತದೆ. ಹೌದು, ನೀನು ಬಂದು ಪ್ರತೀಕಾರವನ್ನು ತೀರಿಸಿದ್ಯೋ? ಇಲ್ಲ ಅಲ್ಲ, ಬರ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಒಳಗೆ ಹೇಗೂ ಅಲ್ಲ, ಆಗಿನ ಭಾವ ಹೇಳುದು ತಿಳಿಬಾರ್ದು. ಸನ್ನಿಧಾನ ಅಣ್ಣ ಹೇಗೂ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಯನ್ನು ಗೈದಿದ್ದಾನೆ. ಒಳಗಿರುವಂತಹ ರಾಕ್ಷಸ ಉಸಿರು ಕಟ್ಟಿ ಸಾಯ್ಬೇಕು ಎನ್ನುವುದಾಗಿ ಆಗ ನನ್ನನ್ನು ಕುಳಿತುಕೋ ಅಂತ ಹೇಳಿದಂತ ಒಂದು ಬಂಡೆ ಉಂಟಲ್ಲ, ಅದನ್ನಲ್ಲಿ ಅಡ್ಡ ಇಟ್ಟು ಬಂದದಲ್ವ ನಾನು. ಮತ್ತೆ ಆದ್ರೂ ಬಂದ್ಯಾ? ಈಗ ಆಗ ಹೇಳಿದ್ಯಲ್ಲ, ರಕ್ತ ನಿನ್ನದು ಗೊತ್ತಾಯ್ತು, ರಕ್ತ ಪರೀಕ್ಷೆ ಮಾಡುವವ. ಮತ್ತೆ ಇದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ಯೋ? ಸಾಕ್ಷಿ ನೋಡ್ಲಿಕ್ಕೆ ಬಂದಿದ್ಯೇನೋ? ಅಣ್ಣ ಏನು ಅಯಾಚಿತವಾಗಿ ಬಂದು ಒದಗಿದಂತಹ ಅಧಿಕಾರವನ್ನು ಸುವ್ಯವಸ್ಥೆಗೊಳಿಸುವಂತ. ಮತ್ತೆ ನೀನು ಹೇಳ್ತಿ ಅಣ್ಣ ನನ್ನ ಪತ್ನಿಯನ್ನು ಕೂಡ ಆಳಿದ್ದಿ ಎನ್ನುವುದಾಗಿ. ಅಣ್ಣ ಏನು ಅಲ್ಲ, ನನ್ನ ಹೆಂಡತಿಯಿಂದ ತೊಂದರೆ ಆಗಿದೆ ಎನ್ನುವುದಾಗಿ ಹೇಳುವುದಲ್ಲ, ನಿಜಾರ್ಥದಲ್ಲಿ ರಾಜ್ಯವನ್ನಾದರೂ ಆಳಬಹುದು. ಎರಡೆರಡು ಹೆಂಡತಿಯರನ್ನು ಆಳುವುದೇನು ಯೋಗವ? ಅದು ದೌರ್ಭಾಗ್ಯ ಅಲ್ವಾ? ಪಾಪಿ, ಅವಳು ಬರುವಾಗ ಕಾಲಿಗಡ್ಡ ಬಿದ್ದು ಅವಳು ಕುಳಿತಿರುವಂತಹ ಸಂದರ್ಭದಲ್ಲಿ ಕಾಲ ಬುಡದಲ್ಲಿ ಕುಳಿತಿತ್ತಂತಹ ನೀನು ಎರಡೆರಡು ಹೆಂಡತಿ ಆ ಕಡೆ ಈ ಕಡೆ ಯೋಗ ಭಾಗ್ಯದ ಬಗ್ಗೆ ಮಾತಾಡ್ತೀಯಲ್ಲ ಪಾಪಿ. ನಿನ್ನಂತವರಿಗೆ ಅನ್ನ ನೀರಲ್ಲ. ನಿನಗೆ ನನ್ನ ಭಿಕ್ಷೆಯಲ್ಲಿ ಈಗ ಅಲ್ಲಿದ್ದಿ ಋಷ್ಯಮುಖದಲ್ಲಿ ನನ್ನ ಭಿಕ್ಷೆ ಅದು. ಎಲ್ಲಿಯೋ ಸೂರ್ಯಮಂಡಲದಲ್ಲಿ ಆ ಸೂರ್ಯನ ಹಿಂದೆ, ಸೂರ್ಯನ ಬೆನ್ನಿನ ಹಿಂದೆ ಕುಳಿತು ಹೋಗುತ್ತಿದ್ದವನಿಗೆ ಏನು ಒಂದು ಭಿಕ್ಷಾ ರೂಪದಲ್ಲಿ ಋಷ್ಯಮುಖದಲ್ಲಿ ಇರುವ ಹಾಗೆ ನಾನೇ ವ್ಯವಸ್ಥೆ ಮಾಡಿದ್ದು. ನಿನ್ನ ತಲೆಯಲ್ಲಿ ಇರಬಹುದು ಏನ ಆ ಋಷಿಗಳು ಮತಂಗರು ಶಾಪ ಕೊಟ್ಟು, ಹೌದು, ಅಯ್ಯೋ ನನಗೊಂದು ಇಷ್ಟು ಜಾಗ, ಇಷ್ಟಕಲ ಜಾಗಕ್ಕೆ ಅಲ್ವಾ, ನನ್ನ ಹತ್ತಿರವೇ ಇರಬೇಕು, ನನ್ನ ಹರಕೆಯ ಕುರಿ, ನನಗೆ ಅನ್ಯಾಯ ಮಾಡಿದವ ನನ್ನ ಕಣ್ಣೆದುರಿನಲ್ಲೇ ಇರಬೇಕು, ನಾನು ಮಾಡುವಂತಹ ವೈಭವವನ್ನು ನೋಡಿ ಅಳುತ್ತಾ ಇಲ್ಲೇ ಇರಬೇಕು ಅಂತ ನಿನಗೆ ನಾನೇ ವ್ಯವಸ್ಥೆ ಮಾಡಿದ್ದು. ನೀನು ಇನ್ನೂ ಅಲ್ಲೇ ಇರಬೇಕು. ನಿನ್ನ ಹೆಂಡತಿಯನ್ನು ನಾನು ಕೊಡುವುದಿಲ್ಲ. ನಾನು ಹುಣ್ಣಿಮೆಯ ರಾತ್ರಿ ನಮ್ಮದ್ದಾದಂತಹ ಈ ಕಿಷ್ಕಿಂಧೆಯ ಯಾವುದು ಅರಮನೆ ಉಂಟು, ಅದರ ಮೇಲೆ ಇರುವಂತಹ ಬಂಡೆಕಲ್ಲು, ಅದರ ಮೇಲೆ ಕುಳಿತು ನಿನ್ನ ಹೆಂಡತಿಯನ್ನು ನನ್ನ ಈ ಜಂಗೆಯಲ್ಲಿ ಇಟ್ಟು ನಿನಗೆ ತೋರಿಸ್ತೇನೆ. ಅದನ್ನು ನೋಡುವುದಕ್ಕಾದ್ರೂ ಅಲ್ಲಿಗೆ ಹೋಗು, ಇಲ್ಲದೆ ಹೋದ್ರೆ ಪೆಟ್ಟು ತಿಂದು ಸಾಯಿ. ಭೂತಕಾಲದಲ್ಲಿ ನಮ್ಮೊಳಗಿದ್ದಂತಹ ಭ್ರಾತೃ ಪ್ರೇಮದ ನಿವೇದನೆ, ಸುಗ್ರೀವನ ಅಂತರಂಗದ ನಿವೇದನೆಯನ್ನು ಹೇಳಿದ ಮೇಲೆಯೂ ಕೂಡ ನೀನು ಕರಗುವುದಿಲ್ಲ, ನಿನ್ನ ಎದೆ ಬಂಡೆ ಆಗುತ್ತದೆ ಮೊದಲಿನಾಗೆ ಅನ್ನುವುದಾಗಿ ತಿಳಿದಿದ್ಯೋ? ನೋಡು ಸಲುಗೆಯಿಂದ ಶೌರ್ಯ ಗುಣಗಳು. ಏನು ಮಾತಾಡಿದ್ರೆ ನಿನಗೆ ಮಾತ್ರ ಏರು ಸ್ವರ ಇರುವಂತದ್ದ? ನಮಗೂ ಗುರುಪದೇಶ ಆಗಿದೆ, ನಿನ್ನಿಂದ ಕೆಲವನ್ನು ಕಲಿತಿದ್ದೇನೆ ನಾನು. ಸತ್ತರೂ ಕೂಡ ನಮ್ಮ ಧರ್ಮ ಕೀರ್ತಿ ಎನ್ನುವಂತದ್ದು ಸ್ಥಿರವಾಗಿರಬೇಕು ತಮ್ಮ. ಅದಕ್ಕೆ ಬೇಕಾಗಿ ನಮ್ಮ ಮಾನಹಾನಿಯನ್ನು ಮಾಡಿಕೊಳ್ಳಬಾರದು ಎನ್ನುವಂತಹ ಆಡಿದಂತ ಆ ನಾಲಗಿಯಿಂದಲೇ ನನ್ನ ಹೆಂಡತಿಯನ್ನು ನಿನ್ನ ಜಂಗೆಯಲ್ಲಿ ಕುಳಿತುಕೊಂಡು ನನ್ನನ್ನು ಉರಿಸುವುದಕ್ಕೆ ನೋಡ್ತೀಯ. ನನ್ನನ್ನು ಉರಿಸುವುದಕ್ಕೆ ನೋಡಿದ ಪಕ್ಷದಲ್ಲಿ ಮೊದಲು ಉರಿಯುವುದು ನೀನನು. ನಿನ್ನಲ್ಲಿ ಉರಿಲಿಕ್ಕೆ ಇನ್ನೇನು ಬಾಕಿ ಉಂಟೋ? ಉರಿದು ಆಗಿದೆ, ಅದು ಇನ್ನು ಭಸ್ಮ ಆಗ್ಲಿಕ್ಕೆ ಅಷ್ಟೇ ಬಾಕಿ ಇರುವುದು. ಭಸ್ಮ ಆಗ್ಲಿಕ್ಕೆ ಅನ್ನುವುದಾಗಿ ನೀನು ಹೇಳಬೇಡ. ಹೆಂಡತಿಯನ್ನು ಪಡೆಯಬೇಕು ಎನ್ನುವಂತಹ ಆದ್ಯಂತಿಕವಾದಂತಹ ಸಂಕಲ್ಪ ಇರುತ್ತಾ ಸುಗ್ರೀವ ಮತ್ತು ನಿನ್ನೆದುರು ಬರುತ್ತಲೇ ಇರ್ತಾನೆ. ಕೊಡ್ತೇನೆ, ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಕೊಡ್ತೇನೆ. ಕೊಡ್ತೀಯ? ಯಾವಾಗ ಕೊಡುವುದಕ್ಕೆ ಏನು ಬೇಕು ಗೊತ್ತುಂಟ? ಏನು? ಅನುಗ್ರಹ ಬುದ್ಧಿ ಬೇಕು.
ಯಾವಾಗ ನನಗೆ ಆ ಅನುಗ್ರಹ ಇದು ಬರ್ತದೆ, ನಿನಗೊಂದು ಕೊಡಬೇಕು ಎನ್ನುವಂತ ಅನುಗ್ರಹ, ಆ ಬುದ್ಧಿ ಬರುವಾಗ ಕೊಡ್ತೇನೆ. ಈಗ ಆ ಅನುಗ್ರಹ ಬುದ್ಧಿ ಇಲ್ಲ. ಮತ್ತೆ ನಿನಗೆ ಕೊಡಬೇಕು, ಪಡೀತೇನೆ ಅಂತ ಬಂದಿದ್ದೀಯಲ್ಲ, ಪಡೀಬೇಕು ಅಂತ ಇದ್ರೆ ಏನು ಬೇಕು? ನೀನು ಪಡೆದುಕೊಳ್ತೇನೆ ಕೊಡು ಅಂತ ಹೇಳ್ತಾ ಇದೆಯಲ್ಲ, ನನಗೆ ಹೆದರಿಕೆ ಬೇಕು, ನಿನ್ನದು ಭೀತಿ. ಓಹೋ, ಆಗ ನಿನಗೆ ಪಡೆದುಕೊಳ್ಳಲಿಕ್ಕೆ ಆಗ್ತದೆ, ಕಸಿದುಕೊಳ್ಳಲಿಕ್ಕೆ. ನನಗೆ ಆ ಭೀತಿಯೂ ಇಲ್ಲ, ಅನುಗ್ರಹ ಬುದ್ಧಿಯೂ ಈಗ ಇಲ್ಲ. ನನಗೆ ಅದು ಬಂದಾಗ ಕೊಡ್ತೇನೆ. ಇದೆಲ್ಲ ನೀನು ಮಾತಿನಲ್ಲಿ ಮರಳು ಮಾಡುವಂತಹ ಮಂಗನಾಟನ ಮಾತಿದು. ಇದನ್ನು ನಾನು ಯಾವತ್ತೂ ಕೂಡ ಒಪ್ಪುವುದಿಲ್ಲ. ನೀನು ಒಪ್ಪಲಿಕ್ಕೆ ಅಂತ ಹೇಳಿದ್ದಲ್ಲ, ಅಲ್ಲ ನನ್ನ ಶಾಸನ ಅಂತ ತಿಳ್ಕೊ. ಅಲ್ಲ, ನಿನ್ನದು ಶಾಸನ ಏನು ಎನ್ನುವುದನ್ನು ಈ ಮಾತಿನಲ್ಲೇ ನಾನು ತಿಳಿದಿದ್ದೇನೆ. ನಿನಗೆ ಬೇಕಾಗಿರುವುದು ನನಗೆ ಕೊಡುವಂತ ಅನುಗ್ರಹ ಬುದ್ಧಿ ಅಲ್ಲ, ಮತ್ತೆ ನಿನ್ನ ಮನಸ್ಸಿನಲ್ಲಿ ಒಂದುಂಟು, ಏನು? ಸುಗ್ರೀವನನ್ನು ನಿಗ್ರಹ ಮಾಡಬೇಕು ಎನ್ನುವಂತ. ಹೌದಾ? ಸತ್ಯ ಅದೊಂದೇ. ನೀನು ಇಷ್ಟು ಮಾತಾಡಿದ್ರಲ್ಲಿ ಸರಿಯಾಗಿ ಮಾತಾಡಿದ್ದು ಇದೊಂದೇ ವಾಕ್ಯ. ನಿನಗೆ ಶಿಕ್ಷಾ ರೂಪವಾಗಿಯೇ ಕೊಟ್ಟದ್ದು ಅದೇ. ಇಲ್ಲಿವರೆಗೆ ನಡೆದಂತ ಪ್ರಸಂಗದಲ್ಲಿ ನಿಜವಾದಂತಹ ಸುಗ್ರೀವನನ್ನು ನೀನು ಕಾಣಲಿಲ್ಲ. ನಿನ್ನದು ಏನೇನುಂಟು ಎಲ್ಲೊಮ್ಮೆ ತೋರಿಸು. ಇದೇ ಕೊನೆ ಪ್ರದರ್ಶನ. ನಿನ್ನ ನಿಜಾರ್ಥದ ಸುಗ್ರೀವನನ್ನು ನೀನು ಕಾಣಬೇಕು ಅಂತ ಹೇಳಿದ್ರೆ ಒಂದು ಹೇಳ್ಬೇಕಾ? ಏನು? ಒಂದಲ್ಲ, ಎಷ್ಟು ಬೇಕಾದ್ರೂ ಹೇಳು, ಸಾಯುವುದಕ್ಕೆ ಮೊದಲು. ನಾನು ಇಲ್ಲಿಗೆ ಬಂದು ನಮಗೇನು ಸಿಗ್ಲಿಲ್ಲ, ಲಾಭ ಇಲ್ಲ ಎನ್ನುವುದಾಗಿ ನೀನು ಹೇಳಬೇಡ. ನನ್ನಿಂದಾಗಿ ನೀನು ದೊಡ್ಡದಾದದ್ದು ಇದೊಂದು ಕೇಳಲಿಕ್ಕೆ ನಾನು ಇಲ್ಲಿಗೆ ಬರಬೇಕಿತ್ತು. ಮಾಯಾವಿಯನ್ನು ಕೊಲ್ಲುತ್ತೇನೆ ಅಂತೇಳಿ ಹೋಗುವಾಗ ನಿನಗೂ ಅರಿವಿಗೆ ಬಂದಿದೆ, ಏನು ನನ್ನ ತಮ್ಮ ಇಷ್ಟೇ ಬಲಶಾಲಿ, ಒಂದು ವೇಳೆ ಈ ಪ್ರಸಂಗದಲ್ಲಿ ಇವನ ಮೇಲೆ ಬಿದ್ರೆ ಮತ್ತೆ ಪ್ರಧಾನ ಪಾತ್ರ ನನಗೆ ಸಿಗುದಿಲ್ಲ ಅಲ್ಲ ಎನ್ನುವುದಾಗಿ ನೀನು ಭಾವಿಸಿದ್ದಿ. ದುಂದುಬಿಯನ್ನು ಹೋಗುವಾಗಲೂ ಕೂಡ ಹಾಗೆ ನೀನು ಹೊರಗೆ ನಿಲ್ಲು, ನಾನು ಮುಗಿಸಿ ಬರ್ತೇನೆ ಎನ್ನುವಂತಹ ಮಾತನಾಡಿದ್ದಿ. ನಮಗೆ ದೇವರ ದಯುಂಟು ನೋಡು, ಏನು ನೀನು ಆ ಸ್ಥಾನದಲ್ಲಿ ಕುಳಿತ್ರೆ ದೇವರು ನನಗಿಂತ ದೊಡ್ಡ ಸ್ಥಾನವನ್ನು ಕೊಟ್ಟ. ಇದು ಪ್ರಧಾನ ಪಾತ್ರದಲ್ಲೇ ರಾರಾಜಿಸುತ್ತಿದ್ದಂತಹ ನಿನಗಿಂತ ಸಣ್ಣವನಾದಂತಹ ನಾನು ಆ ಒಂದು ಸ್ಥಾನದಲ್ಲಿ ಕಾಣುವಾಗ ನಿನ್ನ ಮನಸ್ಸಿನ ಒಳಗಿರುವಂತಹ ನಂಜಿನ ಬೇರು ಚಿಗುರಿತು. ಆ ನಂಜಿನ ಕಾರಣದಿಂದಲಾಗಿ ನನ್ನನ್ನು ಸುಟ್ಟು ಹುರುವುದಕ್ಕೆ ಮೊದಲು ಬಂದದ್ದು. ಇಷ್ಟರವರೆಗೆ ಸತ್ಯ ಹೇಳ್ತೇನೆ ಅಣ್ಣ, ನಿನ್ನ ಸತಿಯನ್ನು ಆಲಿದುದರ ಒಂದು ಪಶ್ಚಾತ್ತಾಪದಿಂದ ನನ್ನ ಪ್ರಾರಬ್ಧವೋ ಏನು, ಅಣ್ಣನಿಂದ ಹೊಡೆತ ತಿಂದಾದರೂ ಕೂಡ ಆ ತಪ್ಪಿಗೆ ಒಂದು ಪ್ರಾಯಶ್ಚಿತವನ್ನು ಮಾಡಿಕೊಳ್ಳುವ ಎನ್ನುವುದಾಗಿ ಭಾವಿಸಿದ್ದು. ಹಾಗಾಗಿ ಹೊಡೆದಾಟ ಆಗುವಂತಹ ಸಂದರ್ಭದಲ್ಲಿ ನನ್ನ ಕೈ ಮೇಲೆ ಹೋಗ್ಲಿಲ್ಲ ಅಂತ ಹೇಳಿ ಅಲ್ಲ, ಏನು ಮಾಡೋಣ ಹೇಳು, ಬಿಗಿಯಾದಂತಹ ಮುಷ್ಟಿಯನ್ನು ನಿನ್ನ ತಲೆಗೆ ಬಡಿಯುವ ಅಂತ ಹೇಳುವಾಗ ಮತ್ತದೇ ಹಲಸಿನ ಹಣ್ಣಿನ ನೆನಪಾಗುವುದು ನನಗೆ. ಇಷ್ಟರವರೆಗೆ ಅಣ್ಣನ ಮೇಲೆ ಏರಿ ಹೋಗುವ ಎನ್ನುವುದಾಗಿ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ಕರ್ದದ್ದು ಹಾಗೆ ಅಲ್ವಾ, ಯುದ್ಧ ಮಾಡುವಾಗ ನನಗೆ ವಾಲಿಯ ನೆನಪಾಗುದು, ನಿನ್ನ ಬೆನ್ನಿಗೆ ಎರಡು ಬಿಡುವ ಅಂತ ಹೇಳುವಾಗ ಅಣ್ಣ ನೆನಪಾಗುದು. ಹಾಗಂತೇಳಿ ಇಷ್ಟರವರೆಗೆ ಆದದ್ದು ಅದೊಂದು ಅಣುಕು ಪ್ರದರ್ಶನ. ನಿಜಾರ್ಥದ ಸುಗ್ರೀವ ಇಲ್ಲಿ ರಾರಾಜಿಸುವುದನ್ನು ನೋಡ್ತೀಯೋ? ಏನು ರಾರಾಜಿಸು? ಈಗಲೂ ಹೇಳ್ತಾ ಇದ್ದೇನೆ ಅಣ್ಣ, ಅಣಕವಲ್ಲ ಮೊದಲಿನಂತೆ ಅಣ್ಣ, ರಣದಲ್ಲಿ ಒಂದು ವೇಳೆ ಇದರಲ್ಲಿ ನನಗೆ ಕೊಡಬೇಕಾದಂತಹ ಭಾಗ್ಯಗಳನ್ನು ಮತ್ತೆ ನೀನು ಕೊಡದೇ ಇದ್ದರೆ ಅಧಿಕಾರ ಅಂತೂ ಇನ್ನು ನೀನು ಮುಂದಕ್ಕೆ ಬರುವುದಿಲ್ಲ. ಈ ಭೂಮಿಯಲ್ಲಿ ಉಸಿರಾಡುವಂತಹ ಶಕ್ತಿಯನ್ನು ಕಳೆದುಕೊಳ್ತೀನಿ ನೀನು. ವಿಷಾದದಿಂದ ಹೇಳುವುದು, ನನಗೆ ಅಣ್ಣ ಬೇಕು, ನಿನಗೆ ತಮ್ಮ ಬೇಕು, ಹೆಂಡತಿಯನ್ನು ಕೊಡೋ. ಈ ಹೆಂಡತಿಯ ಹುಚ್ಚು, ಕೆಲವರೆಲ್ಲ ಹೆಂಡದ ಹುಚ್ಚರು ಇರ್ತಾರೆ. ವಾಲಿಯ ಎದುರು ಬರುವವರು ಒಂದು ಹೆಂಡ ಕುಡಿದು ಬರುವುದು, ಆಗ ಅವರಿಗೆ ಮತಿ ವೈಕಲ್ಯ ಆಗ್ತದೆ, ಏನು ಮಾತಾಡಬೇಕು ಏನು ಅಂತ ಇರುವುದಿಲ್ಲ. ಹಾಗೆಲ್ಲ ಬಂದವರಿಗೆ ಈಗ ಮಾಯಾವಿಗೆ ದುಂದುಬಿಗೆ ಆದಂತಹ ಪರಿಸ್ಥಿತಿ ಆಗಿದೆ. ಇವತ್ತು ಗುಂಡಿ ತೋಡಿಯೇ ಬಂದಿದ್ದೇನೆ. ಈಗ ಹೆಂಡತಿಯ ಹುಚ್ಚಿನಲ್ಲಿ ಬಂದವ ನೀನೊಬ್ಬ. ನಿನಗೆ ಹೆಂಡ ಅಲ್ಲಿ ಮತ್ತೆ ಆ ಆಶ್ರಮದಲ್ಲಿ ಅಂದ್ರೆ ಋಷ್ಯಮುಖದಲ್ಲಿ ಸಿಗಲಿಕ್ಕಿಲ್ಲ. ಆ ಹೆಂಡತಿಯ ಮತ್ತು ಇದನ್ನು ಇಳಿಸಬೇಕು ಅಂತ ಇದ್ರೆ ಎರಡು ಬೀಳಬೇಕು ನಿನಗೆ. ಈಗ ಹಿಂದೆ ಪಡೆದ ಭಂಗ ಎಲ್ಲ ಉಂಟಲ್ಲ ನಿನಗೆ, ನಾ ಹೊಡೆದದ್ದು ಘಾತಗಳು, ಆ ಪೆಟ್ಟು ಅದೆಲ್ಲ ಮರ್ತು ಹೋಗಿದೆ ನಿನಗೆ. ನಿನಗೆ ಒಂದು ಒಳ್ಳೆ ಮದ್ದು ಮಾಡ್ತೇನೆ. ಆ ಮದ್ದು ಸರಿಯಾಗಬೇಕು, ಎರಡು ಬೀಳ್ಬೇಕು.
ಎನ್ನುತ್ತವಲಿ ನಡೆದನು. ಎರಡೇ ಬೆಟ್ಟು ನೆಲ ಗುರುಳಿದ್ದಾನೆ, ಹೊರಳಾಡ್ತಾ ಇದ್ದಾನೆ. ಅಯ್ಯೋ, ಇವನಿಗೆ ಏನು ಮಾಡುವುದು? ಇವನು ಒಂದು ಬುದ್ಧಿವಂತಿಕೆ ಉಂಟು ಇವನಿಗೆ. ಔಚಿ ಮಲಗಿಕೊಳ್ತಾನೆ, ಮುಖ ಎತ್ತುವುದಿಲ್ಲ. ಹೊಡೆಯುವುದ ಕೈಯನ್ನು ಎದೆಯ ಒಳಗೆ ಹಾಕಿಕೊಂಡು ಕಾಲನ್ನು ಒಳ್ಳೆ ಆಮೆ ಕೈಕಾಲುಗಳನ್ನು ಒಳಗೆ ಹಾಕಿ ಮಲಗುವ ಹಾಗೆ. ಅಮ್ಮ, ತಲೆಯೂ ಎತ್ತುವುದಿಲ್ಲ. ಅಣ್ಣ, ಹೊಡೆಯುವುದಲ್ಲಿಗೆ ಕಾಲುಂಟಲ್ಲ ಮಂಗಗಳಿಗೆ, ಹೊಡೆಯುವುದು ಬೇಡ. ಈ ಬಿದ್ದವರಿಗೆಲ್ಲ ಕೈ ಮಾಡಬಾರದು ಅಂತ ಹೇಳ್ತಾರೆ, ಹಾಗಂತ ಕಾಲು ಮಾಡಬಾರದು ಅಂತ ಇಲ್ಲ ಅಲ್ಲ. ಹಾರಿ ಇವನ ಬೆನ್ನಿಗೆ, ಬೆನ್ನು ಮೂಳೆ ಮುರಿಬಾರದು, ಕೈಯೂ ಮುರಿಯುವುದಿಲ್ಲ, ಕಾಲು ಮುರಿಯುವುದಿಲ್ಲ. ಮೊದಲೇ ಹಲಸಿನ ಹಣ್ಣು ತಿನ್ನಬೇಕು ಅಂತ ಉಂಟು ಇವನಿಗೆ. ಇವನ ಉತ್ತರ ಕ್ರಿಯೆ ಒಂದು ಮಾಡಬೇಕು, ಅದಕ್ಕೆ ಮೊದಲು ಸ್ವಲ್ಪ ತಿನ್ಲಿವ ಹಲಸಿನ ಹಣ್ಣು. ಬಿಟ್ಟಿದ್ದಾರೆ. ಹೋದನೆಂದು ತಿಳಿವು ತಾದರಿಸಿದನು, ಹೋದನೆಂದು ತಿಳಿವು ತಾದರಿಸಿದನು. ಹೋದನು ಕ್ರೋಧದಿಂದರಾಧಿಪತಿಯೇ ಮೂದಲಿಸಿದನು, ಹೋದನೆಂದು ತಿಳಿದು ಆಧರಿಸಿದನು. ಓ ಇಷ್ಟು ಆಗ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿಯೇ ನಾನು ಬಂದದ್ದು. ಇದ್ದದ್ದು ಎರಡು ಬಲ ಮಾತ್ರ, ಒಂದು ಹಲಸಿನ ಹಣ್ಣಿನ ಬಲ. ಆ ಕಥೆಯನ್ನು ಕೇಳಿ ಆದ್ರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿ ಬರ್ತದ ಎನ್ನುವಂತಹ ಭಾವ ಇದ್ದದ್ದು. ಮತ್ತೆ ಇನ್ನೊಂದು, ನಮಗೆ ಮೇಲಿನವರದೊಂದು ಅಭಯ ಸಿಕ್ಕಿದೆ ಅಲ್ವಾ, ಹಾಗಾಗಿ ಈ ಸಾರಿ ನಾನು ಕೆಳಗೆ ಬೀಳುವುದಿಲ್ಲ, ಮೇಲೆ ಬೀಳ್ತೇನೆ ಎನ್ನುವುದಾಗಿ ನಾನು ಬಂದದ್ದು. ಆಡುವಂತಹ ಕಾಲಕ್ಕೆ ಆಡಿದ್ರಲ್ವ ಅವರು. ಏಕೇನ ಶರೇಣ ಅನಿಶ್ಯಾಮಿ ವಾಲಿನಂ ತವ ಭಾರ್ಯಾಪಹಾರಿಣಂ. ಮಹಾವಿಷ್ಣುವಿನಂತೆ ನಿನ್ನನ್ನು ಪಾಲಿಸ್ತೇನೆ ಹರಿಯಂತೆ. ನಿನ್ನ ಎದುರಾಗಿ ಬಂದಂತಹ ನಿನ್ನ ವಿರೋಧಿಯಾದಂತಹ ವಾಲಿಯನ್ನು ನಾಶ ಮಾಡ್ತೇನೆ. ಹೇಗೆ? ಪರಶಿವನಾಗಿ. ಹರಿಯಂತೆ ಪಾಲಿಸಿ ಈಶನಂತೆ ಅವನನ್ನು ಕೊಲ್ಲುತ್ತೇನೆ ಎನ್ನುವುದಾಗಿ ಆಡಿದಂತಹ ನಮ್ಮ ಹರೀಶನೆಯಲ್ಲಿದ್ದಾರೆ ಅಂತೇಳಿ ಈಗ ನೋಡಬೇಕು. ಒಂದು ಎರಡು ಮಾತವರಲ್ಲಿ ಆಡಬೇಕು. ಓ ಅಣ್ಣ, ಇಲ್ಲೇ ಇದ್ದೇನಲ್ಲ ವಿಶ್ವಣ್ಣ, ಎರಡು ಮಾತಾಡ್ಲಿಕ್ಕುಂಟು. ವಿಶ್ವನಾಯಕ ನಿನ್ನ ವಾಕ್ಯವ, ಓ ವಿಶ್ವನಾಯಕ, ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೇನೆಂದು. ಕೂಡಿದ್ರೆ ಮಾತ್ರ ಹೇಳಾಯ್ತಾ? ಕೂಡುದಿಲ್ಲ, ಮನಸ್ಸುಂಟು. ಎಲ್ಲ ವೈರಿಯ ಮುಂದೆ ನಿಲ್ಲದೆ ಕಣ್ಣಲ್ಲಿ ಕಂಡೆ ಚಂದವಾಗಿ, ಕಣ್ಣಲ್ಲಿ ಕಂಡೆ ಚಂದವಾಗಿ. ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮನ್ನರಾಧಿಪ ಮಂಜುಳಾಕರ. ಇನ್ನು ಸಾಕಯ್ಯ ನಿನ್ನ ತಳ್ಳಿಯು ಮನ್ನರಾಧಿಪ ಮಂಜುಳಾಕರ. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೇನೆಂದು. ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಚನ್ನವಾಗಿ.
ಇನ್ನೂ ಕೈಯ ನಿನ್ನ ತಳ್ಳಿ ಮನ್ನರಾಧಿಪ ಮಂಜುಳಕರ ಓ ವಿಶ್ವನಾಯಕ, ನನ್ನಲ್ಲೇ ಹೇಳುವುದಲ್ವಾ? ನಿನ್ನಲ್ಲೇ ಹೇಳು. ಸರಿ. ಸುಗ್ರೀವನ ಅಂತರಂಗವನ್ನು ತೋಡಿಕೊಳ್ಳಬೇಕು ಎನ್ನುವಂತ ಮನಸ್ಸುಂಟು. ಎರಡು ಪ್ರಶ್ನೆಗಳುಂಟು. ಖಂಡಿತ ಕೇಳಬಹುದು. ಯೋಚನೆ ಮಾಡದೆ ಥಟ್ ಅಂತೇಳಿ ಹೇಳಬೇಕು. ಸರಿ. ಮತ್ತೆ ಒಮ್ಮೆ ನಾನು ಮಂಗನನ್ನು ಮಂಗ ಮಾಡಿ ಆಗಿದೆ, ನಕಾರಾತ್ಮಕ ತಂತ್ರಗಳನ್ನು ಬಳಸಿ ನನ್ನನ್ನು ಮತ್ತೊಮ್ಮೆ ಮಲೆ ಮಂಗ ಮಾಡಬಾರದು. ನನ್ನಲ್ಲಿ ಆ ಸ್ವಭಾವವೇ ಇಲ್ಲ. ನಿನ್ನನ್ನು ಮಂಗ ಮಾಡುವುದು ಹೇಗೆ? ಮೊದಲೇ ಮಂಗಂತಲ್ವ ನೀನು ಹೇಳುದು? ಹಾಗಲ್ಲ ರಾಮ. ಮೊದಲನೆಯ ಪ್ರಶ್ನೆ, ಇದು ಭೂಮಿಯ ಮೇಲೆ ಭೂಮಿ ಬಿದ್ರು ಅಂತೇಳಿ ಒಂದು ಮಾತುಂಟಲ್ವ? ವಾಡಿಕೆಯಲ್ಲಿ ಹಾಗೊಂದು ಉಂಟು. ಅದಾದ್ರೂ ಕೂಡ ನಿನ್ನ ಮುಖದ ಮೇಲಿನ ಮಂದಹಾಸ ಹೋಗುವುದಿಲ್ಲ ಅಲ್ವಾ? ಇನ್ನೊಂದು, ಈ ಪೋಷಕ ಪಾತ್ರಧಾರಿಗಳು ಎನ್ನುವುದಾಗಿರ್ತಾರೆ. ಸರಿ. ಅವರು ಪ್ರಧಾನ ಪಾತ್ರವನ್ನು ಬಯಸಲೇಬಾರ್ದ? ಹಾಗೆ ಯಾರು ಹೇಳಲಿಲ್ಲ. ಅವರಿಗೆ ಅರ್ಹತೆ ಉಂಟು ಅಂತ ಆದ್ರೆ ಪ್ರಧಾನ ಪಾತ್ರ ಸಿಗ್ತದೆ ಅವರಿಗೆ. ಒಬ್ಬ ಹೇಳ್ತಾನೆ, ಈ ಸಾರಿ ನಿಮ್ಮದೇ ಒಂದು ದೊಡ್ಡ ಪಾತ್ರ, ನಾವಿದ್ದೇವೆ, ನಿಮಗೆ ಶೈಲಿ ಬೇಕು, ನಿಮಗೆ ವಿಷಯ ಬೇಕು, ನಿಮಗೆ ಮೂಲ ಬೇಕು, ಹೋಗಿ ಹೋಗಿ ಅವನೆದ್ರು ಮಾತಾಡಿ ಎನ್ನುವುದಾಗಿ ಹೇಳ್ತಾರೆ. ಮಾತಾಡಿದ ಮೇಲೆ ಸೋಲ್ತೇವೆ ಬಿಡು. ಸರಿ. ಸೋತ ಮೇಲೆ ಒಂದು ಅನುಕಂಪವನ್ನಾದ್ರೂ ಹೇಳಬೇಕಲ್ವ? ಬೇಕಲ್ಲ. ಈಗ ನನ್ನ ಜೀವನದಲ್ಲಿ ಆದದ್ದು ಹೀಗೆ ಅಲ್ವಾ? ಅಲ್ಲ, ನಿನಗೇನಾಯ್ತಪ್ಪ? ಹೋಗುವಂತಹ ಕಾಲದಲ್ಲಿ ನಮ್ಮಲ್ಲಿ ಒಂದು ವಾಡಿಕೆ ಉಂಟು, ಬಾಯಿಗೆ ನೀರು ಬಿಟ್ಟ ಹಾಗೆ ಹೇಳಿದ್ದೇನೆ ನಾನು. ನನ್ನಿಂದ ಇದೆಲ್ಲ ಆಗ್ಲಿಕ್ಕಿಲ್ಲ, ನಾನು ಸಹನಟನಾಗಿ ಇರ್ತೇನೆ, ನನಗೆ ಈ ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಬೇಡ ಎನ್ನುವುದಾಗಿ ನಿನ್ನಲ್ಲಿ ಅಲ್ವಾ ನಾನು ಹೇಳಿ ಹೋದದ್ದು. ಹಾಗೆ ಅಂತ ಈ ಮೊದಲು ಕೆಲವು ಸಲ ಮಾಡಿದ್ದೇನೆ ಅಂತಲೂ ಹೇಳಿದ್ದೆ ನೀನು. ಈ ಸಾರಿ ನೀನು ಹೋಗು ಮೇಲೆ ಬೀಳ್ತೆ ಅಂತ ಹೇಳಿ ಅಲ್ವಾ ನೀನು ಹೇಳಿದ್ದು. ವಾಲಿಯೊಡನೆ ಕೆಲವು ಸಲ ಹೋರಾಟ ಮಾಡಿದ್ದೇನೆ ಅಂತ. ಹೌದಪ್ಪ, ಕೆಲವು ಸಲ ಹೋರಾಟ ಮಾಡಿದ್ದೇನೆ, ಪರಿಣಾಮ ಏನಾಗಿದೆ ಎನ್ನುವುದಾಗಿ ಸನ್ನಿಧಾನದಲ್ಲಿ ಹೇಳಿ ಅಲ್ವಾ ನಾನು ಹೋದದ್ದು. ಅದ ಹೌದಪ್ಪ. ತಮ್ಮ ಸನ್ನಿಧಾನದಿಂದ ಬಂದದ್ದು ಹೇಗೆ? ನೀನು ಇವತ್ತು ಹೋಗುತ್ತಿರುವುದು ನಿನ್ನ ಪತ್ನಿಯನ್ನು ಪಡೆಯುವುದಕ್ಕೆ. ನೈತಿಕ ಬೆಂಬಲ ನಮ್ಮದುಂಟು ಅಲ್ವಾ? ಹೌದು. ಈ ಸಾರಿ ನೀನು ವಿಜಯಿಯಾಗಿ ಬರ್ತಿ. ನಿನ್ನನ್ನು ನಂಬಿ ಅಣ್ಣನೆದುರಿಗೆ ಹೋದೆ. ಸತ್ಯ ಹೇಳ್ತೇನೆ, ಇಷ್ಟರವರೆಗೆ ಆದಂತಹ ಯುದ್ಧದಲ್ಲಿ ಆಡಬಾರದ ಮಾತುಗಳನ್ನೆಲ್ಲ ಜೀವದಾಸೆಯ ಬಿಟ್ಟು ಅವನೆದುರಿಗೆ ನಾನು ಆಡಿದ್ದೇನೆ. ಅಲ್ಲ, ಅದು ಕೇಳಿದ್ದೇನೆ. ಕೇಳಿದ್ದೆ ಅಲ್ವಾ? ಕೇಳಿದ್ದೇನೆ. ಅಷ್ಟು ಆಡಿದ್ದು ಹೇಗೆ? ಹೇಗೆ? ನನ್ನಲ್ಲಿ ಶಕ್ತಿ ಉಂಟು ಅಂತೇಳಿ ಅಲ್ಲ ರಾಮ. ಮತ್ತೆ ಹೇಗೋ? ನಿನ್ನಲ್ಲಿ ಶಕ್ತಿ ಉಂಟು ಅಂತೇಳಿ. ಅದು ಕೆಲವು ಸಲ ಹಾಗಿರ್ತದೆ. ಹೇಗೆ? ಹಿಂದೆ ಇದ್ದವರು ದೊಡ್ಡವರು ಅಂತಾದ್ರೆ ಎದುರು ನಿಂತವರು ಏನು ಬೇಕಾದ್ರೂ ಮಾತಾಡ್ತಾರೆ. ನೀನಲ್ವಾ ಹೇಳಿದ್ದು ಈ ಸಾರಿ ನಮ್ಮದು ಹಿಮ್ಮೇಳ ಗಟ್ಟಿ ಉಂಟು, ಹೌದು, ಮುಂದೆ ಹೋಗು, ಪ್ರಸಂಗ ಕೆಳಗೆ ಬೀಳುವುದಿಲ್ಲ ಎನ್ನುವುದಾಗಿ ನೀನೇ ಹೇಳಿದ್ದಲ್ಲ? ಖಂಡಿತ ಹೇಳಿದ್ದೇನೆ ರಾಮ. ಸಹಪಾತ್ರಧಾರಿಯಾಗೇ ನಾನು ಇರ್ತಿದ್ದೆ, ನನ್ನೊಂದು ಹಾಸ್ಯ ಪಾತ್ರವನ್ನಾಗಿ ನೀನು ಮಾಡಿಬಿಟ್ಟೆ ಅಲ್ಲ. ನಾನು ಇಷ್ಟರವರೆಗೆ ಒಂದೊಂದೇ ಕಾಲಲ್ಲಿ ಒದೆಯುತ್ತಿದ್ದಂತಹ ನನ್ನ ಅಣ್ಣ ಎರಡು ಕಾಲಲ್ಲಿ ಒದೆಯುವ ಹಾಗೆ ಮಾಡಿದ್ದಿ. ನೋಡಿದ್ರು ಕೂಡ ಅನುಕಂಪದ ಭಾವ ನಿನ್ನ ಮುಖದಲ್ಲಿ ಕಾಣುತ್ತಾ ಇಲ್ಲ. ಒಂದು ಹೇಳ್ತೇನೆ ರಾಮ. ಏನಪ್ಪ? ರಾಜ್ಯವನ್ನು ಬಿಟ್ಟು ಬಂದಿದ್ದಿ ನೀನು. ಸರಿ. ಬಿಡುವಂತಹ ಸಂದರ್ಭದಲ್ಲಿ ನೀನೆಲ್ಲ ಹೇಳಿ ಬಂದಿದ್ಯಂತೆ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಅಯೋಧ್ಯೆಗೆ ಬೆನ್ನು ಮಾಡಿ ವನಗಮನಕ್ಕೆ ನಾನು ಹೊರಟಿದ್ದೇನೆ ಎನ್ನುವುದಾಗಿ. ಸರಿ. ನನಗೀಗ ಆಗ್ತದೆ, ನಿಜಾರ್ಥದಲ್ಲಿ ನೀನೊಬ್ಬ ನಾಯಕನಿಗಿಂತಲೂ ಹೆಚ್ಚಾಗಿ ವಿಶ್ವ ಗುರುವಾಗುವಂತಹ, ವಿಶ್ವ ನಾಯಕನಾಗುವಂತಹ ಎಲ್ಲ ಅರ್ಹತೆಗಳು ನಿನ್ನಲ್ಲಿ ಉಂಟು. ಒಬ್ಬರಿಗೂ ಕೂಡ ಸಂಶಯ ಬರಲಿಲ್ಲಲ್ಲ ಅಸಹನೆಯಿಂದ ಬಿಟ್ಟು ಹೋಗುತ್ತಿದ್ದಾನೆ ಎನ್ನುವುದಾಗಿ. ನನಗೀಗ ಗೊತ್ತಾಗುತ್ತದೆ, ರಾಜ್ಯವನ್ನು ಬಿಟ್ಟಿದ್ದಿ, ದುರಾದೃಷ್ಟವಶಾತ್ ಹೆಂಡತಿಯನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂತು. ಹೌದು ಅಲ್ವಾ? ಹೌದು. ಅಲ್ಲಿ ಹನುಮಂತ ಹೇಳಿದ್ದು, ಕಾಣುತ್ತಿರುವಂತಹ ಕಮಲವನ್ನು ಕಂಡು ನಿನ್ನ ಹೆಂಡತಿಯ ಮುಖವನ್ನು ನೋಡಿದ ಆಗುತ್ತದೆ ಎನ್ನುವುದಾಗಿ ದುಃಖ ಭಾವದಿಂದ ಇದ್ದವನು. ಕಣ್ಣೀರು ಹಾಕಿದ್ದೇನೆ. ನಿನಗೆ ಒಂದು ಮನೋರಂಜನೆ ಬೇಕಿತ್ತು. ಅದಕ್ಕೆ ಮನೋರಂಜನೆಗೆ ವೇದಿಕೆ ಯಾವುದು? ಅಯೋಧ್ಯೆಯಲ್ಲಿ ಆದ್ರೆ ಬೇಕಾದಂತಹ ಕಲಾವಿದರನ್ನು ಕರೆಸಿ ನಾಟ್ಯ ವೈಭವವು, ಗಾನ ವೈಭವವು ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಇಲ್ಲಿ ಯಾರು ಇಲ್ಲ ಅಲ್ವಾ? ನಾವೊಬ್ಬ ಮಂಗಗಳು ಸಿಕ್ಕಿದೆವು, ನನ್ನನ್ನು ನಂಬಿಸುವುದಕ್ಕೆ ಸುಲಭ. ಯಾಕೆ ಬಲ್ಲೆಯ? ಜೀವನದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಂತಹ ನನಗೆ ಅದೆಲ್ಲ ನಿನ್ನಂತ ದೊಡ್ಡ ದೊಡ್ಡ ಕಲಿತವರೆಲ್ಲ ನಮಗೆ ಹೇಳ್ತಾರಲ್ಲ. ಇದು ನೀನು ಗಾನ ವೈಭವಕ್ಕೆ ಹೋಗುವುದಿಲ್ಲ ಕಾಣುತ್ತದೆ.
ಯಾಕೆ ಅಲ್ಲ ಹೇಳಿದ್ದು ನಾನು ಅಲ್ಲ, ನಾನಿವತ್ತು ಆಡುತ್ತಿರುವುದು ಕೇಳು ನೀನು. ನನ್ನದು ಗಾನ ವೈಭವ ಇದ್ರೂ ಕೂಡ ಶೋಕಗೀತೆ ಇತ್ತು ಹೊರತಾಗಿ ಗೊತ್ತಾಯ್ತು, ಮೋಹನರಾಗಿ ಇರ್ಲಿಕ್ಕೇ ಇಲ್ಲ. ನಿನ್ನಂತವರೇ ಆಡಿದ್ದು. ಜಲಕ್ಕೆದುರಾಗಿ ಈಸಲು ಮತ್ಸ್ಯವೇ ಬೇಕು, ಜಲದೊಡನೆ ಸಾಗಲು ಕಸಕಡ್ಡಿಗಳು ಸಾಕು ಎನ್ನುವ. ನನಗೆ ಎದುರಾಗಿ ಈಜುವುದಕ್ಕೆ ಶಕ್ತಿ ಬೇಕಾಗುವುದು. ಹೌದಪ್ಪ, ನಾನಿನ್ನು ಪ್ರವಾಹಕ್ಕೆ ಎದುರಾಗಿ ಈಜುವುದಕ್ಕೆ ಹೋಗಿ ಸೋತಾಗಿದೆ. ಕಸಕಡ್ಡಿಗಳಾಗಿ ಹೋಗುತ್ತಿರುವಂತಹ ನನ್ನನ್ನು ಎತ್ತಿ ಒಂದು ಸುಗ್ರೀವ ಪುನರುತ್ಥಾನ ಮಾಡುವಂತಹ ಒಬ್ಬ ಮಹಾಯೋಗಿ ಬಂದಿದ್ದಾನೆ ಎನ್ನುವಂತಹ ಆಶಯ ಭಾವದಿಂದ ನಿನ್ನೆದುರಿಗೆ ನಾನು ಬಂದೆ. ಬಂದಂತಹ ನನ್ನನ್ನು ಮೊದಲೇ ಅಣ್ಣನೆನ್ನುವಂತಹ ಭಾವವನ್ನು, ತಂದೆಯನ್ನು ತಾಯಿಯನ್ನು ಅವನಲ್ಲಿಯೇ ಕಂಡಿದ್ದೆ. ಕಡೆಗೆ ಅವನು ನನಗೆ ಮೋಸವೇ ಮಾಡಿದ್ದು, ಹೆಣ್ಣು ಸಿಕ್ಕದ ಹಾಗೆ ಮಾಡಿದ್ದ. ಅಲ್ಲಿ ಒಂದು ನನಗೆ ವಿಶ್ವಾಸಕ್ಕೆ ಘಾತ ಆಯಿತು. ಇನ್ನೇನಿದ್ದರೂ ಕೂಡ ಮೇಲೆ ಬೀಳುವುದಿದ್ರೆ ನಿಮ್ಮ ಸನ್ನಿಧಾನದಿಂದ ಎನ್ನುವುದಾಗಿ ನಿನ್ನೆದುರಿಗೆ ನಾನು ಕೈ ಮುಗಿದು ಬೇಡಿಕೊಂಡೆ. ಹೌದು, ಅದು ಹೇಳ್ತಾರಲ್ಲ, ತ್ರಿಕರಣ ಪೂರ್ವಕವಾಗಿ ಖಂಡಿತ ಸುಗ್ರೀವ ತನ್ನನ್ನೇ ತಾನು ರಾಮನಿಗೆ ಅರ್ಪಿಸಿಕೊಂಡ. ಇಷ್ಟು ಮಾಡಿದಂತಹ ನನ್ನನ್ನು ಕಡೆಗೆ 2 ಮಂಗಗಳ ಆಟವನ್ನು ನೋಡಬೇಕು ಎನ್ನುವುದಾಗಿ ನನ್ನಲ್ಲಿ ಇಲ್ಲದಿರುವಂತಹ ಬಲವನ್ನು ತುಂಬಿ ಅಣ್ಣನೆದುರಿಗೆ ನೀನು ಕಳಿಸಿದ್ಯಲ್ಲ. ಒಂದು ವೇಳೆ ನೀನು ಹೇಳ್ತಾ ಇದ್ದರೆ ಸುಗ್ರೀವ, ತಿಳಿದೋ ತಿಳಿಯದೆಯೋ ನಿನ್ನಿಂದಲಾಗಿ ಒಂದು ತಪ್ಪಾಗಿದೆ, ನನಗೆ ಗೊತ್ತಿಲ್ಲ. ಅಣ್ಣನ ಹೆಂಡತಿಯನ್ನು ಕೂಡಿದಂತಹ ಘಟನೆ ನಿನ್ನಿಂದ ಘಟಿಸಿ ಹೋಗಿದೆ, ಇದಕ್ಕೆ ನಿನಗೆ ಬೇಕಾದಂತಹ ದಂಡನೆ ಆಗಬೇಕು ಎನ್ನುವುದಾಗಿ ಒಂದು ಮಾತನ್ನು ಹೇಳುತ್ತಿದ್ದಾರೆ ರಾಮ. ತುಲ್ಲಾರಿ ಮಿತ್ರತ್ವವನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಹನುಮಂತನಿಂದ ಪ್ರತಿಷ್ಠಾಪಿತವಾದಂತಹ ಅಗ್ನಿಗೆ ನನ್ನ ತನುವನ್ನು ನಾನು ಕೊಡುತ್ತಾ ಇದ್ದೆ. ಇಷ್ಟೆಲ್ಲ ಮಾಡಬೇಕಿತ್ತ ನಂಬಿಕೆಯ ಮೇಲೆ ಒಮ್ಮೆ ಘಾಸಿ ಆದ್ರೆ ಮತ್ತೆ ಯಾರನ್ನು ಕೂಡ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ ರಾಮ. ಮತ್ತೆ ನನಗೆ ಕೂಡ ಒಂದು ನನ್ನ ಬಗ್ಗೆ ನನಗೆ ಗೊತ್ತಿರಬೇಕು, ಯಾರೊಡನೆ ಸ್ನೇಹ ಮಾಡಬೇಕಿತ್ತು ಎನ್ನುವುದಾಗಿ. ಹೇಳುವುದಕ್ಕೆ ಸೂರ್ಯನ ಮಗ ನನ್ನ ಅಣ್ಣನೇ ಹೇಳಿದ್ದಾನೆ, ನೀನು ಅಗ್ನಿಪುತ್ರ ಮಸಿ ಎನ್ನುವುದಾಗಿ. ಮಸಿಯಾದಂತಹ ನಾನು ಇನ್ನೊಂದು ಮಸಿಯ ಸಹವಾಸವನ್ನೇ ಮಾಡಬೇಕು ಹೊರತಾಗಿ ಅಪರಂಜಿಯಂತೆ ಹೊಳೆಯುತ್ತಿರುವಂತಹ ನಿನ್ನ ಸ್ನೇಹವನ್ನು ಬಯಸಿದೆ ನೋಡು, ಅದು ನನ್ನ ತಪ್ಪು. ನನ್ನ ತಪ್ಪಿಗೆ ಬೇಕಾದಂತಹ ಶಿಕ್ಷೆ ಅವನಿಂದ ಆಗಿದೆ. ಹಾಗಾಗಿ ನಿನ್ನನ್ನು ದೂರಿ ಪ್ರಯೋಜನವಿಲ್ಲ. ಒಂದಂತೂ ಸ್ಪಷ್ಟವಾಗಿದೆ, ಏನು ಇನ್ನೂ ಕೂಡ ನಾನು ವಿರಹ ವೇದನೆಯಿಂದ ಬಳಲುವುದಷ್ಟೇ ನನಗೆ ಉಳಿದಿರುವಂತದ್ದು. ಹಾಗಾಗಿ ಈಗ ಪುಣ್ಯಾತ್ಮ ಬಂದಿದ್ಯಲ್ಲ, ಈಗ ನನ್ನ ಬೆನ್ನಿಗೆ 2 ಪಿಟ್ಟು ಬಿತ್ತಲ್ಲ, ತೃಪ್ತಿ ಆಯ್ತಲ್ಲ. ಇನ್ನು ನಿನ್ನ ತಳ್ಳಿ ಬೇಡ, ನಿನ್ನ ಸಹವಾಸ ಬೇಡ. ಮಂಜುಳಾಕರನಾದಂತಹ ನಿನ್ನ ಸ್ನೇಹವನ್ನು ಬಯಸಿ ಸುಗ್ರೀವ ಕೆಟ್ಟ. ತಾವುಗಳು ಹೇಳಿದ್ರೆ ನಮ್ಮ ಮಾರುತಿಯಲ್ಲಿ ಹೇಳಿ ನಿಮ್ಮನ್ನು ತಲುಪಿಸಬೇಕಾದಂತಹ ಪ್ರದೇಶಕ್ಕೆ ತಲುಪಿಸ್ತೇನೆ. ನನಗೆ ಈ ಪ್ರಸಂಗದಿಂದ ಒಂದು ಮುಕ್ತಿಯನ್ನು ದಯಪಾಲಿಸು. ಅರ್ಥಾತ್ ನೀನಿಲ್ಲಿಂದ ಹೊರ ಸಾರಿದ್ರೆ ಸಾಕು ಅಂತಾಗಿದೆ. ನೀನು ಎಷ್ಟು ಮಾತಾಡಿದರೂ ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಅಂದ್ರೆ ಯಾಕಂದ್ರೆ ಇಷ್ಟನ್ನು ನನ್ನಲ್ಲಿ ನೀನು ಆಡಿದ್ದು ಯಾಕೆ ಅಂತಲೂ ನನಗೆ ಗೊತ್ತಾಯಿತು. ಧೈರ್ಯವನ್ನು ಕಳ್ಕೊಂಡಿದ್ದೆ ನೀನು. ನೀನು ತಾಳಬೇಕಾದ ಅದನ್ನು. ಧೈರ್ಯದ ಸೂರ್ಯನಂದನಾಗೆ ಕಾರ್ಯವೆಸಗಲು ಮೋಸವಾಯಿತು. ಧೈರ್ಯ ತಾಳಯ್ಯ ಸೂರ್ಯನಂದನ, ಕಾರ್ಯವೆಸಗಲು ಮೋಸವಾಯಿತು. ವಾಲಿಯ ನಿನ್ನೆ ಕಾಣಲಿರುವರಾಯ
ವಾಲಿಯ ನಿನ್ನೆ ಕಾಣಲಿರುವರ ಆಳಮೇಧವೇ ತಿಳಿಯದಾಯಿತು. ನಿನ್ನ ಮೋದದಿ ಕೊಲಲು ಲಾಗದಿ ಎಲ್ಲ ನಿಂದಿಸಿ ಜರೆವರಲ್ಲಯ್ಯ ಧೈರ್ಯ ತಾಣಯ್ಯ ಸೂರ್ಯನ ನಾನಾಗಿ ನಿನಗೆ ವಿಶ್ವಾಸದ್ರೋಹವನ್ನು ಮಾಡಿದೆ. ಈ ನೆಲೆಯಿಂದಲೇ ನನ್ನ ಕುರಿತಾಗಿ ಕಟುವಾದ ಮಾತುಗಳನ್ನು ಆಡುತ್ತಾ ಇದ್ದಿ ಸುಗ್ರೀವ. ಅನಿವಾರ್ಯ, ಗೊತ್ತಾಯ್ತು. ಯಾಕಂದ್ರೆ ಈ ಮೊದಲು ಕೆಲವು ಬಾರಿ ನನ್ನ ಅಣ್ಣನಾದ ವಾಲಿಯೊಡನೆ ಹೋರಾಟವನ್ನು ಮಾಡಿದವ ನಾನು ಅಂತ ನೀನು ಹೇಳಿದ್ದಿ. ಹೌದು. ಆ ಹೋರಾಟಗಳಲ್ಲೂ ನೀನು ಸೋತವನೇ. ಹೌದಪ್ಪ. ಆ ಹೊತ್ತಿಗೆ ಬಂದು ಹೇಳುವುದಕ್ಕೆ ಯಾರೂ ಇರಲಿಲ್ಲ. ಈಗ ಕೇವಲ ನಿಮ್ಮಿಬ್ಬರ ಹೋರಾಟವನ್ನು ನೋಡುವುದೇ ನನ್ನ ಅಪೇಕ್ಷೆ ಆಗಿರ್ತಿದ್ರೆ ಅದು ಮುಗಿದಲ್ಲಿಗೆ ನಾನು ಮರಳಿ ಹೋಗಬೇಕಿತ್ತು. ಆದ್ರೆ ಹಾಗಲ್ಲ. ಮತ್ತೆ ನಿನ್ನ ಅಣ್ಣನ ಕೈಯಿಂದ ಘಾತವನ್ನು ಪಡೆದು ನೀನು ಮರಳಿ ಬರುವಾಗಲೂ ನಾನಿಲ್ಲಿ ನಿಂತಿದ್ದೇನೆ ಅನ್ನುವುದೇ ನನ್ನದ್ದಾದ ಒಂದು ಅಸಹಾಯಕತೆಯನ್ನು ಸೂಚಿಸುವುದಿಲ್ಲ ಸುಗ್ರೀವ. ಆಲೋಚನೆ ಮಾಡು. ಎಲ್ಲವನ್ನು ನೀನು ಹೇಳಿದ್ದಿ, ಆದ್ರೆ ಮುಖ್ಯವಾಗಿ ಹೇಳಬೇಕಾದ ವಿಷಯವನ್ನು ಹೇಳಲಿಲ್ಲ. ಯಾವುದು? ನಾನು ಹಲಸಿನ ಹಣ್ಣಿದ್ದೆಲ್ಲ ಕಥೆಯನ್ನೆಲ್ಲ ಹೇಳಿದ್ದೇನೆ. ನಿನಗೆ ನೆನಪಿರುವುದು ಅದು ಒಂದೇ. ಹೌದು. ಆದರೆ ಉಳಿದ ಪ್ರಕರಣಗಳೇನುಂಟು? ಈಗ ನಿನ್ನಲ್ಲಿ ನಾನು ಹೇಳಿದ್ದಾಗಲಿ ನನ್ನಲ್ಲಿ ನೀನು ಹೇಳಿದ್ದಾಗಲಿ ಹೇಗೆ ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು. ಹೌದಾ? ಹೌದಪ್ಪ. ಹಾಗಾದ್ರೆ ನಿಮ್ಮಿಬ್ಬರ ನ್ಯಾಯ ಏನು ಅನ್ನುವುದನ್ನು ಏಕಮುಖವಾಗಿ ನಿನ್ನಿಂದ ನಾನು ಕೇಳಿದ್ದು. ಹೌದು. ವಾಲಿಯೇ ನನ್ನ ಮುಂದೆ ಬಂದು ಹೇಳಿದನೋ? ಇಲ್ಲ ಇಲ್ಲ. ಅಥವಾ ವಾಲಿಯ ಬಳಿಗೆ ನಾನಾಗಿ ಹೋಗುವ ಸಾಧ್ಯತೆ ಉಂಟೋ? ಇಲ್ಲ ಇಲ್ಲ. ಹಾಗಾಗಿ ನೀವಿಬ್ಬರು ಮೊದಲಾಗಿ ಸಂಭಾಷಣೆ ಮಾಡುವ ಕಾಲದಲ್ಲಿ ಅವನು ಏನೇ ಹೇಳ್ತಾನೆ, ಪ್ರತಿಯಾಗಿ ನೀನು ಏನೇ ಹೇಳ್ತಿ, ಇದೆಲ್ಲವನ್ನು ನಾನು ಕೇಳಿದ್ದಿ. ಆದರೆ ಅವನನ್ನು ವಧಿಸುವಲ್ಲಿ ಅಥವಾ ಅವನಿಗೆ ಶಿಕ್ಷೆ ಕೊಡುವಲ್ಲಿ ಮೋಸವಾದದ್ದು ಯಾವುದು ಗೊತ್ತಾ? ಅದೇ ತೊಡಕಾದದ್ದು ಏನು? ಒಂದೇ ಒಂದು ವಿಷಯ. ಯಾವುದು? ನೀವು ಕಾಮರೂಪಿಗಳು. ಹೌದಾ? ಹೌದು. ಬೇಕಾದಾಗ ಬಯಸಿದ ರೂಪವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟಲ್ಲ. ದೈವದತ್ತವಾಗಿ ಬಂದದ್ದು. ನನ್ನ ಮುಂಭಾಗದಲ್ಲಿ ಆಂಜನೇಯ ಕಾಣಿಸಿಕೊಂಡದ್ದು ಬಾಲಬ್ರಹ್ಮಚಾರಿಯಾಗಿ ವಟುವಿನ ರೂಪದಲ್ಲಿ. ಆಮೇಲೆ ಅವನು ನಿಜವಾಗಿ ಆಂಜನೇಯನೇ ಆಗಿ ನಮ್ಮಿಬ್ಬರನ್ನು ತನ್ನ ಹೆಗಲಲ್ಲಿ ಏರಿಸಿಕೊಂಡು ಋಷಮುಖ ಪರ್ವತದಲ್ಲಿ ನಿನ್ನ ಮುಂಭಾಗಕ್ಕೆ ತಂದು ಇರಿಸಿದಾಗ ನೀನು ಕಪಿಯಾಗಿ ಬಂದದ್ದಲ್ಲ, ನೀನು ಮನುಷ್ಯ ರೂಪದಿಂದ ಬಂದೆ. ಸತ್ಯ. ಹೌದಾ? ಹೌದು. ಹೋರಾಟಕ್ಕೆ ಹೋಗುವಲ್ಲಿವರೆಗೂ ನಿನ್ನ ರೂಪ ಮನುಷ್ಯ ರೂಪವೇ ಆಗಿತ್ತು. ನಮ್ಮಂತೆ ಮಾತನಾಡಿದೆ, ನಮ್ಮಂತೆ ವ್ಯವಹಾರ ಇತ್ತು. ಸರಿ. ಅದೇ ನೀನು ವಾಲಿಯೊಡನೆ ಯುದ್ಧಕ್ಕೆ ಹೋಗುವಾಗ ಇದ್ದಕ್ಕಿದ್ದಂತೆ ವಾನರ ರೂಪದಿಂದ ಹೋದೆ. ಹೌದಪ್ಪ. ಎಂತದ್ದು ಹೌದಪ್ಪ? ಅಲ್ಲ, ಅದು ಸಹಜ ಅಲ್ವಾ? ಅಣ್ಣ ಹಾಗೆ ಬರುವಾಗ ನಾನು ಹೀಗೆ ಹೋಗ್ಲಿಕ್ಕೆ ಆಗ್ತದ? ಅದುವೇ ನನಗೆ ಮೋಸ ಆದ್ದು. ಒಂದು ತೊಡಗುವಿಕೆಗೆ ಒಂದು ಅದಕ್ಕೆ ಎಂತ ಹೇಳುದು, ಇದು ಬೇಡವಾ? ಗೊತ್ತಾಯ್ತು. ಅದು ಬೇರೆ ಯಾವ ಶಬ್ದ ಸಿಗದಿದ್ರೆ ಹಾಗೆ ಹೇಳುದು. ಹೌದಪ್ಪ. ಅದು ವಾಲಿಯೊಡನೆ ಹೋರಾಟ ಅಂದ್ರೆ ನಿನ್ನ ಅಣ್ಣನೊಡನೆ. ಹೌದು. ಸಹಜವಾದಂತಹ ಸ್ವಭಾವ ಬರಲೇಬೇಕು. ನಾನು ನನ್ನ ಕಾರ್ಯವನ್ನು ಪೂರೈಸುವುದಕ್ಕೆ ಅದುವೇ ನನಗೆ ತೊಡಕಾಯಿತು ಅಂತ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನೀನು ವಾಲಿಯ ಬಗ್ಗೆ ಅಷ್ಟೇ ಹೇಳಿದಿ. ಸಮುದ್ರ ಮತನ. ಹೌದು. 99 ಕೋಟಿ ಮಾಡುವ ಕೆಲಸವನ್ನು ಇವನೊಬ್ಬನೇ ಮಾಡಿದ್ದಾನೆ. ಆ ರಾವಣನನ್ನೇ ತನ್ನ ಕಂಕುಳಲ್ಲಿ ಅವಚಿಕೊಂಡು ತೊಟ್ಟಿಲ ಬಳ್ಳಿಯಲ್ಲಿ ಕಟ್ಟಿದ್ದಾನೆ. ಇದೆಲ್ಲ ನೀನೇ ಅಲ್ವಾ? ಹೌದು, ತೊಟ್ಟಿಲ ಬಳ್ಳಿಗೆ ಕಟ್ಟಿದ್ದೆಲ್ಲ ಹೇಳಿದ್ದೇನಲ್ಲ. ಹೌದಾ? ಇದೆಲ್ಲವನ್ನು ಕೇಳಿದಂತಹ ನಾನು ನನ್ನ ಮನಸ್ಸಿನಲ್ಲಿ ಒಂದು ರೂಪಕಲ್ಪನೆಯನ್ನು ಮಾಡಿದ್ದೆ. ವಾಲಿ ಅಂದ್ರೆ ಹೀಗಿರಬಹುದು. ಅವನು ಆಜಾನುಬಾಹು ಅಥವಾ ಅದ್ಭುತವಾದಂತಹ ಒಂದು ಶರೀರವನ್ನು ಹೊಂದಿದವನಿರಬೇಕು. ಆದ್ರೆ ನೀವಿಬ್ರು ಹೋರಾಟ ಮಾಡುವಾಗ ವಾಲಿ ಯಾರು ಸುಗ್ರೀವ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೌದಾ? ವಾಲಿಯ ನಿನ್ನ ಆಳ ಭೇದವೇ ತಿಳಿಯದಾಯಿತು.
ಈಗ ಯುದ್ಧ ಮಾಡುವಾಗ ನಿನ್ಗೆ ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ, ಅರಿವೇ ಆಗಲಿಲ್ಲ. ತೊಡಗುವಾಗ ಮಾತ್ರ ಗೊತ್ತಾದ್ದು, ಬಿಟ್ರೆ ಮತ್ತೆ ಗೊತ್ತಾಗಲಿಲ್ಲ. ಆಕ್ಷೇಪ ಮಾಡುವಂತಹ ನೀನು ಆಕ್ಷೇಪಗಳಿಗೆ ಪ್ರಶ್ನೆ ಎತ್ತುವಾಗ ಉತ್ತರ ಕೊಡ್ಲಿಕ್ಕೆ ಸಿದ್ಧನಾಗಿರ್ಬೇಕು. ನೀನು ಆಗ್ಲೇ ಹೇಳಿದ್ದಿ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ. ಈಗ ನೀನು ಕತೆ ಹೇಳುವಾಗ ನೀನು ಕಡೆಗೆ ಹೇಳಿದಂತದ್ದು ನಾನು ಕತೆ ಹೇಳಿದ್ದು ಸರಿಯಾಗ್ಲಿಲ್ಲ ಎನ್ನುವುದಾಗಿ. ಹೌದು. ಈಗ ನಾನು ಆ ಕಥೆಯಲ್ಲಿ ಕಡೆಗೆ ಹೇಳಿಲ್ವಾ ಏನು? ಹಿಂದೆಲ್ಲ ಯುದ್ಧ ಆಗಿದೆ, ಅವನ ಯುದ್ಧದಿಂದ ಕೆಳಗೆ ಬೀಳ್ತಿದ್ದವನು ನಾನು ಎನ್ನುವುದಾಗಿ ನೀನು ಹೇಳಿಲ್ವಾ? ಹೌದು. ಅವನು 2 ಕಾಲಿನಿಂದ ಚಂಗನೆ ಎದ್ದು ನನ್ನ ಬೆನ್ನಿಗೆ ಒಂದು ಒದ್ದಿತಾನೆ. ಆಗ ನಿನಗೆ ಗೊತ್ತಾಗಬೇಡವಾ ಇದು ಪೆಟ್ಟು ತಿನ್ನುವವನು ಸುಗ್ರೀವ, ಪೆಟ್ಟು ಕೊಡುತ್ತಿರುವವನು ವಾಲಿ ಅನ್ನೋದಾಗಿ ಗೊತ್ತು ಬೇಡವಾ ನಿನಗೆ? ನೀನು ಪ್ರಾರಂಭಕ್ಕೆ ಆಡಿದ್ದಿ ಸುಗ್ರೀವ, ಏನು ವಾಲಿಯೊಡನೆ ಹೋರಾಟವನ್ನು ಮಾಡುತ್ತಾ ನಾನು ಸೋತವನೇ ಈ ಮೊದಲೆಲ್ಲ ಅಂತ. ಹೌದು. ಒಂದು ನಿನಗೆ ನೈತಿಕವಾದಂತಹ ಬೆಂಬಲ ಇರಲಿಲ್ಲ ಆ ಹೊತ್ತಿಗೆ. ನಿನ್ನ ಜೊತೆಯಾಗಿ ನಿನ್ನ ಬೆಂಬಲಕ್ಕೆ ನಾವಿದ್ದೇವೆ, ನೀನು ಹೋಗಿ ಹೋರಾಟ ಮಾಡು ಅಂತ ಹೇಳಿದವರಿರಲಿಲ್ಲ. ಇನ್ನೊಂದು ನಾನು ಸೂಕ್ಷ್ಮವನ್ನು ಗಮನಿಸಿದ್ದೇನೆ. ಏನು? ಒಂದು ನೈತಿಕವಾದ ಶಕ್ತಿ ಒಬ್ಬನಿಗೆ ಬಂತು ಅಂತ ಆದ್ರೆ ಅದುವೇ ಪ್ರೇರಣೆಯಾಗಿ ಉತ್ಸಾಹವಾಗಿ ಈ ಮೊದಲು ಹಲವಾರು ಬಾರಿ ತಮ್ಮನ್ನು ಯಾರು ಸೋಲಿಸಿದ್ದಾರೋ ಅವರನ್ನೇ ಸೋಲಿಸುವುದಕ್ಕೆ ಅದುವೇ ಶಕ್ತಿಯಾಗಿ ಒದಗುತ್ತದೆ. ಇನ್ನೊಂದು ಹೇಳ್ತೇನೆ, ಎಷ್ಟಾದ್ರೂ ತಮ್ಮ ಸುಗ್ರೀವ ಇವ ಹೋರಾಟ ಮಾಡಿದರೆ ಎಷ್ಟು ಮಾಡಿಯಾನು, ಈ ಭಾವದಿಂದಲೇ ನಿನ್ನೊಡನೆ ನಿರ್ಲಕ್ಷ್ಯದಿಂದ ವಾಲಿ ಹೋರಾಟ ಮಾಡುವ ಸಂಭವವೂ ಇದೆ. ಹಾಗಾಗಿ ಅನಿರೀಕ್ಷಿತವಾಗಿ ಅವನಿಗೆ ಸೋಲಾಗಿ ಈ ಮೊದಲೆಲ್ಲ ಒಂದೇ ಕಾಲಿನಿಂದ ನಿನ್ನನ್ನು ತುಳಿದುಕೊಂಡಿದ್ದಂತಹ ವಾಲಿಗೆ ಈ ಸಲ ನೀನೇ 2 ಕಾಲಿನಿಂದ ತುಳಿದದ್ದಲ್ಲ ಅಂತ ಹೇಗೆ ಹೇಳುವುದು? ಎಂಥ ಒಂದು ಅದ್ಭುತವಾದಂತಹ ಕಲ್ಪನೆ. ನಾನು ಅವನಿಗೆ ತುಳಿಯುವುದ ಸಾಧ್ಯತೆ ಹೇಳಿದ್ದು ನಾನು. ಒಂದು ವೇಳೆ ಅದೇ ಕಲ್ಪನೆಯಿಂದ ನಾನು ಬಾಣಪ್ರಯೋಗ ಮಾಡಿ ನನ್ನ ಸ್ನೇಹಿತನಾದಂತಹ ಸುಗ್ರೀವನಿಗೆ ಘಾತವಾಯಿತು ಅಂತಾದ್ರೆ ಈ ಜಗತ್ತಿನವರು ನನ್ನನ್ನು ನಿಂದಿಸುವುದಿಲ್ವೋ? ಯಾರ ಸಹಾಯಕ್ಕೆ ಅಂತ ಹೋಗಿದ್ದಾನೋ ಅವನಿಗೆ ರಾಮ ಬಾಣ ಬಿಟ್ಟ. ಮಹಾತ್ಮನಿಂದ ಸುಗ್ರೀವ ಹುತಾತ್ಮನಾಗದಿದ್ದ ಅಲ್ಲ, ಹಾಗೆ ಬಾಯಲ್ಲಿ ಹೇಳಬಹುದು. ಆದ್ರೆ ತುಲ್ಯಾರಿ ಮಿತ್ರತ್ವವಾಗಿ ನಮಗೆ ಪರಸ್ಪರ ವೈರಿ ಯಾರು ಅವನೇ ಅಂತೆಲ್ಲ ಹೇಳಿದ ಮೇಲೆ ಸಖನಾದ ಸ್ನೇಹಿತನಾದ ನಿನಗೆ ನಾನು ಬಾಣಪ್ರಯೋಗ ಮಾಡಿ ಘಾತಿಸಿದರೆ ಮತ್ತೆ ನಾನು ಬದುಕೇನು ಸುಗ್ರೀವ? ಈಗ ನನ್ನನ್ನು ನೋಡುವಾಗ ನಿನಗೆ ಮೋಸಗಾರನಾಗೆ ಕಾಣ್ತದ? ಹಾಗಾಗಿ ನಿನ್ನನ್ನು ನೋಡಿದ ಮೇಲೆ ಹಾಗೆ ಕಾಣುವುದಿಲ್ಲ, ಅದರಲ್ಲಿಯೂ ಕೂಡ ನೀನು ನಗೆ ಆಡಿದ ಮೇಲೆ ಅದು ಹಾಗೆ ಕಾಣುವುದೇ ಇಲ್ಲ. ರೂಪ ಸಾದೃಶ್ಯದಿಂದಲಾಗಿ ನನಗೆ ಮೋಸ ಆಯಿತು ಬಿಟ್ರೆ ನಿಜವಾದ ಉದ್ದೇಶದಿಂದಲೂ ವಾಲಿ ಅಂತ ಗೊತ್ತಾಗ್ತಿದ್ರೆ ಆ ಕ್ಷಣಕ್ಕೆ ಅವನನ್ನು ಕೊಲ್ತಿದ್ದೆ. ಹಾಗಾಗಿ ನಾನು ಬೇಕು ಅಂತ ಮಾಡಿದ್ದಲ್ಲ, ಇದು ಆಕಸ್ಮಿಕವಾಗಿ ನಡೆದು ಹೋದ್ದು. ಹೌದಪ್ಪ, ಈಗ ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ನನ್ನ ಕಥೆಗೆ ಮುಂದುವರಿಲಿಕ್ಕಿಲ್ಲಲ್ಲ, ನನ್ನದಿಲ್ಲಿಗೆ ಮುಗೀತಲ್ಲ. ಅದೇಗಾಗೋದು? ಆಯ್ತಲ್ಲ, ಅವನು ಹೋಗುವುದು ಹೋಗಿ ಆಗಿದೆ. ನಿನಗೆ ನನ್ನಿಬ್ಬರ ರೂಪವನ್ನು ಕಾಣುವಾಗ ಯಾರಿಗೆ ಬಿಡುವುದು ಎನ್ನುವುದಾಗಿ ಗೊತ್ತಾಗುವುದಿಲ್ಲ. ಮತ್ತೆಂತದು? ನಾನಲ್ಲಿ ಋಷ್ಯಮುಖ ಪರ್ವತಕ್ಕೆ ಹೋಗುವುದು, ನನ್ನ ಬಂಡೆ ಕಲ್ಲಿನ ಮೇಲೆ ಕುಳಿತು ನನ್ನನ್ನು ಅನುಸರಿಸುವಂತಹ ನಮ್ಮ ಕೂಟದೊಂದು 4 ಜನ ಇದ್ದಾರೆ. ಅವರ ಎದುರಿಗೆ ಕುಳಿತು ನಾನೇ ನಿಮ್ಮದು ನಾಯಕ ಎನ್ನುವುದಾಗಿ ಬಲ್ಲಿರೇನ ಎನ್ನುವುದಾಗಿ ಅವರ ಎದುರಲ್ಲಿ ಹೇಳು. ನೀವೀಗ ಒಟ್ಟು 5 ಜನ, ಹಾಗಾದ್ರೆ ಹೆಚ್ಚಾಗ್ಲಿಕ್ಕೆ ಇಲ್ವಾ ನೀವು? ಅಲ್ಲ, ಹೆಚ್ಚಾಗ್ಲಿಕ್ಕೆ ಮನಸ್ಸು ಇರಬಹುದು, ಆದ್ರೆ ಸೇರಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾನು ವ್ಯವಸ್ಥೆ ಮಾಡ್ತೇನಲ್ಲ, ವಿನೋದಕ್ಕಾಗಿ ಆಡಿದ್ದಲ್ಲ ಇದು. ರಾಮನಿಗೆ ನಾಲಿಗೆ ಒಂದೇ ಅಂತ ನಾನು ಆಡಿದ್ದೇನೆ. ಅಯೋಧ್ಯೆಯಿಂದ ಹೊರಡುವ ಕಾಲದಲ್ಲೂ ನಾನು ಆಡಿದ್ದದನ್ನೇ. ಈಗಲೂ ನಿನ್ನೊಡನೆ ಮಾತನಾಡುತ್ತಾ ಇರುವಂತಹ ಹೊತ್ತಿಗೆ ನೋಡು, ಸಹೋದರನಾದ ಲಕ್ಷ್ಮಣ ಒಂದು ಬಿಳಿಯ ಹೂವಿನ ಮಾಲೆಯನ್ನು ತಂದದೌದಾ? ಬಹುಶಃ ಅವನು ಸತ್ತಿದ್ದಾನೆ ಅಂತೇಳಿ ಎನಿಸಿರ್ಬೇಕಿತ್ತು. ಸುಗ್ರೀವನ ಹೆಣಕ್ಕೆ ಹಾಕ್ಲಿಕ್ಕೆ ತಂದದಾಗಿರಬೇಕು. ನೀನು ಹೇಳ್ತಿ ಪುಣ್ಯಾತ್ಮ, ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು. ನೀನು ಹೇಳುವಂತಹ ಭಾವದ ಮತಿದಾರ್ಥ ನನಗೆ ಅರ್ಥ ಆಗುತ್ತದೆ. ಸೂರ್ಯನಂದನ, ನಿನ್ನ ವಿವೇಕವನ್ನು ಜಾಗೃತಗೊಳಿಸು ಎನ್ನುವುದಾಗಿ ಹೇಳುದಲ್ವ? ಅನುಮಾನವೇ ಇಲ್ಲ. ರಾಮ ವಿವೇಕ ಬರಬಹುದು ತಂದೆ ಅನುಗ್ರಹದಿಂದ, ಧೈರ್ಯ ಬರಬಹುದು ನಿನ್ನ ಅನುಗ್ರಹದಿಂದ. ಈ ಮೈಕೈ ನೋವಿಗೆ ಏನು ಮಾಡುವುದು ರಾಮ? ಅದಕ್ಕೆಲ್ಲೂ ಅದನ್ನು ತೆಕ್ಕೊಂಡು ಬಂದದ್ದು. ಅದನ್ನು ತಗೊಂಡು ಬಂದ್ರೆ ಗಜ ಪುಷ್ಪದ ಮಾಲೆ ಅದು. ಹೌದು, ಇದನ್ನು ಹಾಕಿದ್ರೆ ಇದು ನಿನ್ನ ಕೊರಳಿಗೆ ಅದನ್ನು ಹಾಕಿದ್ದೇನೆ, ಏನಾಯ್ತು ನೋಡು. ನವೋಲ್ಲಾಸದಿಂದ ಮತ್ತೊಮ್ಮೆ ಎದ್ದು ನಿಂತಿದ್ದೇನೆ. ಹೌದಾ? ಹೌದು, ಇದು ಔಷಧೀಯ ಗುಣವುಳ್ಳದ್ದು. ಹೌದು, ನಮಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ. ನಾವೇ ಎಷ್ಟೋ ಸಾರಿ ಆ ಹೂವನ್ನೆಲ್ಲ ಕಂಡಿದ್ದೇವೆ. ಹಾಗಂತೇಳಿ ಇದರಿಂದ ಇಂಥದ್ದೊಂದು ಪರಿಣಾಮ ಉಂಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಉಲ್ಲಾಸ ಬಂತು ರಾಮ. ಗೊತ್ತಿದ್ರೆ ಏನು ಮಾಡ್ತಿದ್ದಿ ನೀನು? ಗೊತ್ತಿದ್ರೆ ಅವನಿಂದ ಪೆಟ್ಟು ತಿಂದು ಬಂದು ಇಲ್ಲಿ ಹನುಮಂತನ ಹತ್ರ ಹೇಳ್ತಿದ್ದೆ, ನಾನು ಬರ್ತಾ ಇದ್ದೇನೆ, ಮಾಲೆ ಒಂದು ಸಿದ್ಧ ಮಾಡಿಡಿ ಎನ್ನುವುದಾಗಿ.
ಅದೇ ಗೊತ್ತಾಯ್ತು. ಮತ್ತೆ ಪುನಃ ಹೋಗುದು. ಹಾಗಾಗಿಯೇ ನಿನಗೆ ಗೊತ್ತಾಗದೆ ಹೋದದ ವಿಷಯ. ಮತ್ತೆ ಇನ್ನೊಂದು ಮಾಡ್ತಿದ್ದೆ, ಹೋಗುವಾಗ ಒಂದು 5 ಮಾಲೆಯನ್ನು ಕೊಂಡೋಗುದು. ಹೌದು. ಅಣ್ಣ ಬಲದ ಕಾಲಲ್ಲಿ ಒದಿತಾನೆಲ್ಲ, ಒಂದು ಮಾಲೆಯನ್ನು ಹಾಕುದು. ಅದೇ ಮತ್ತೆ ಸಾಯುವಾಗ ಒಂದು 10 ಮಾಲೆ ಇರ್ತಿತ್ತು ನನ್ನ ಮೇಲೆ. ಹೌದು ಅಲ್ಲ, ಹಾಗಾಗಿಯೇ ನಿನಗೆ ಆ ಮಾಲೆಯ ಗುಣ ಗೊತ್ತಾಗದೆ ಹೋದ್ದು ಅಂತ. ಇದು ಕೇವಲ ನಿನ್ನದಾದಂತಹ ನೋವನ್ನು ನಿವಾರಿಸುವುದಕ್ಕೆ ಶಮನವಾಗಿ ಮಾತ್ರವಲ್ಲ, ನನಗೂ ಒಂದು ಪ್ರಯೋಜನ ಆಗ್ತದೆ ಅದರಿಂದ. ನೀನೀಗ ಮತ್ತೊಮ್ಮೆ ವಾಲಿಯೊಡನೆ ಹೋರಾಟಕ್ಕೆ ಹೋಗಬೇಕು. ಮತ್ತೊಮ್ಮೆ? ಅಲ್ಲ, ನಾನು ಹೆಚ್ಚು ಮಾತಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಮೈಕೈ ನೋವೆಲ್ಲ ಹೋಗಿದೆ, ಸ್ವಲ್ಪ ಧೈರ್ಯ ಕೂಡ ಬಂದಿದೆ. ಈಗ ಮತ್ತೊಮ್ಮೆ ಹೋಗಿ ಹೇಗೆ ತಡ ಮಾಡುವುದಕ್ಕಿಲ್ಲ. ಈಗ ನಿನ್ನ ಕೊರಳಿನಲ್ಲಿ ಗಜಪುಷ್ಪದ ಮಾಲೆ ಇರುವ ಕಾರಣಕ್ಕಾಗಿ ಸುಗ್ರೀವ ಯಾರು ವಾಲಿ ಯಾರು ಅನ್ನೋದು ನನಗೆ ಗೊತ್ತಾಗ್ತದಲ್ಲ, ಬಾಣ ಪ್ರಯೋಗಕ್ಕೆ ನನಗೆ ಸುಲಭವಾಗುತ್ತದೆ ಅಂತ. ಹಾಗಿದ್ರೆ ನಾವೀಗ ಬಂದ ದಾರಿಯಲ್ಲಿ ಮತ್ತೆ ಹೋಗಿ ಅವನನ್ನು ಕರೆಯುವುದ? ಅದು ನೀನೇ ಹೇಳಿದ ಹಾಗೆ. ಈಗ ಒಂದುಂಟು, ಈಗಷ್ಟೇ ಯುದ್ಧ ಮಾಡಿ ಅವನು ಹೋಗಿ ಆಗಿದೆ. ಹೌದು, ಅವನು ಮರಳಿ ಕಿಷ್ಕಿಂಧೆಯನ್ನು ಸೇರಿದ್ದಾನೆ. ಹಾಗಂತೇಳಿ ಒಂದು ಭರವಸೆಯನ್ನು ಕೊಡಬೇಕು. ಮತ್ತೆ ನೀನು ಎಲ್ಲಿರ್ತೀಯೋ, ಸಹಾಯಕ್ಕೆ ಒದಗುತ್ತೀಯೋ ಅದರ ಮೇಲೆ ನನಗೆ ನಂಬಿಕೆ ಉಂಟು. ಕರೆಯುವ ತನಕ ನನ್ನ ಒಟ್ಟಿಗೆ ನೀನು ಬರಬೇಕು. ನನ್ನ ಜೊತೆಯಾಗಿ ನಾನು ಇರ್ತೇನೆ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲೇ ನಾನು ಬರ್ತೇನೆ. ಅಲ್ಲ, ಪುರಪ್ರವೇಶವನ್ನು ಬಿಟ್ಟು. ಅಲ್ಲ, ಪುರಪ್ರವೇಶ ಹೌದು ಪುಣ್ಯಾತ್ಮ. ಈಗ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ದಾರಿಯಿಂದ ಹೋಗ್ಬಹುದು. ಆದ್ರೆ ನನಗೆ ಸ್ವಲ್ಪ ಸಂಶಯ ಬರ್ತದೆ. ಏನು ಸಂಶಯವು? ಅದು ಸಪ್ತಜನಾಶ್ರಮ ಎನ್ನುವುದಾಗಿ ಅದಕ್ಕೆ ಹೆಸರು. ಕೇಳಿಬಲ್ಲೆ ಹಾಗೊಂದು ಆಶ್ರಮ ಇದೆ ಅಂತ. ಹೌದಪ್ಪ. 7 ಜನ ಋಷಿಗಳು ತಲೆ ಕೆಳಗಾಗಿ ನಿಂತುಕೊಂಡು ತಪಸ್ಸು ಮಾಡಿದ್ದದಂತದ್ದು. ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸ್ಪಷ್ಟ ಉಂಟು. ಏನು? ಅಧರ್ಮಿಗಳು, ಅಸತ್ಯವಂತರು, ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಮಾತಿನಲ್ಲಿ ಇನ್ನೊಂದು ಹೇಳುವವರು ಈ ದಾರಿಯಾಗಿ ಹೋದ್ರು ಅಂತ ಹೇಳಿ ಆದ್ರೆ ಹೆಚ್ಚು ಬಿಡು ಕಲ್ಮಶ ಇರುವಂತ ಒಂದು ಪಕ್ಷಿ ಆ ದಾರಿಯಾಗಿ ಹೋದ್ರೆ ಕೂಡ ಸುಟ್ಟು ಭಸ್ಮ ಆಗ್ತದೆ. ಹಾಗಾಗಿ ಆ ದಾರಿಯಿಂದ ಹೋಗುದು ಬೇಡ. ನೀನೆಷ್ಟು ಸಲ ಹೋಗಿದ್ದಿ ಈ ದಾರಿಯಲ್ಲಿ? ನಾನು ಆ ದಾರಿಯಿಂದ ಹೋಗ್ಲೇ ಇಲ್ಲ. ಇಲ್ಲ, ಇವತ್ತಂದು ಹೋಗುದೇ ಇಲ್ಲ ನಾನು. ಗೊತ್ತಾಯ್ತು. ಈಗ ಈ ದಾರಿಯಲ್ಲಿ ನೀನು ಹೋಗ್ಲಿಲ್ಲ. ಇಲ್ಲ, ಆದ್ರೆ ಈ ದಾರಿ ನಿನಗೆ ಗೊತ್ತಿದೆ. ಸತ್ಯ ಹೇಳ್ತೇನೆ, ಅಷ್ಟು ಧೈರ್ಯ ನನಗೂ ಕೂಡ ಇರಲಿಲ್ಲ. ಒಂದು ಮನಸ್ಸಿನಲ್ಲಿ ಚುಚ್ಚುತ್ತಾ ಇದ್ದದ್ದು. ಗೊತ್ತಾಯ್ತು. ಅಳುಕುಂಟು. ಹೌದು. ನಾನು ಅದೇ ದಾರಿಯಲ್ಲಿ ಹೋದೆ ಅಂತಾದ್ರೆ ನನ್ನ ಜೊತೆಯಾಗಿ ನೀನು ಬರ್ತೀಯೋ? ಒಟ್ಟಿಗೆ ಬರ್ಬೇಕಾ? ಹೌದು. ನೀನು ಹೇಳಿದ ಮೇಲೆ ಒಂದು ರಾಮಬಲ, ನಿನ್ನ ನಾಮಬಲ ನನ್ನ ಮೇಲೆ ಉಂಟು ಅಂತ ಹೇಳಿ ಆದ್ರೆ ನನ್ನ ಕರಗ್ರಹಣವನ್ನು ಮಾಡ್ತೀಯಲ್ಲ. ಈಗ ನೀನು ಆಡಿದ್ದೇ ನನಗೆ ಪ್ರಚೋದನೆಯನ್ನು ಕೊಟ್ಟದ್ದು. ಅಧರ್ಮಿಗಳು ಆ ದಾರಿಯಲ್ಲಿ ಹೋದ್ರೆ ನಾಶವಾಗುತ್ತಾರೆ. ನಮ್ಮದು ಧರ್ಮದ ದಾರಿ ಅಂತ ನನಗೆ ವಿಶ್ವಾಸ ಇದೆ. ಉಂಟಾ? ಹಾಗಾಗಿ ಅದೇ ದಾರಿಯಿಂದ ನಾನು ಹೋಗುತ್ತೇನೆ, ನನ್ನ ಜೊತೆಯಾಗಿ ಬಾ. ಸ್ವಧುನಿತ್ಯ ಪ್ರಶಾಂತಾತ್ಮ ಮೃದು ಪೂರ್ವಾಭಿಭಾಷ್ಯತೆ. ನೀನು ನನಗೆ ಕೆಡುಕಾಗುವಂತಹ ಮಾತುಗಳನ್ನು ಆಡ್ಲಿಕ್ಕಿಲ್ಲ ಎನ್ನುವಂತ ಅಚಲವಾದಂತ ವಿಶ್ವಾಸದಿಂದ ನಿನ್ನನ್ನು ಅನುಸರಿಸಿಕೊಂಡು ಬಂದಿದ್ದೇನೆ. ಹೌದು. ಸಪ್ತಜನಾಶ್ರಮವನ್ನು ಕಳೆದು ನಾವು ಬಂದ ಹಾಗೆ ಆಗಿದೆ. ಇನ್ನು ಮತ್ತೊಮ್ಮೆ ನೀನು ವಾಲಿಯನ್ನು ಕರಿಬೇಕು ಯುದ್ಧಕ್ಕೆ. ಇನ್ನೊಮ್ಮೆ ಕರೆಯುವಂತ ರಾತ್ರಿ ಅಂತ ನೋಡುವುದಕ್ಕಿಲ್ಲ. ಯಾಕಂದ್ರೆ ನಾವು ಆಗಲೇ ಈ ಹೋರಾಟದಲ್ಲಿ ಉದ್ಯುಕ್ತರಾಗಿ ಆಗಿದೆ. ಹಾಗಾಗಿ ಕರೆದ ಮೇಲೆ ಮತ್ತೆ ನಾನು ನೋಡಿಕೊಳ್ತೇನೆ. ರಾಮ, ಮತ್ತೊಮ್ಮೆ ನಿನ್ನ ಉಭಯ ಚರಣಗಳಿಗೆ ಎರಗಿದ್ದೇನೆ. ಈಗ ಕರೆಯುವಂತಹ ಸಂದರ್ಭದಲ್ಲಿ ಆಗ ಒಮ್ಮೆ ಅಣ್ಣ ಎನ್ನುವಂತಹ ಮಮತೆ ಇತ್ತು. ಈಗ ಕರೆಯುತ್ತಿರುವುದು ಬಲಾತ್ಕಾರವಾಗಿ ನನ್ನ ಮಡದಿಯಾದಂತಹ ರುಮೆಯನ್ನು ಇರಿಸಿಕೊಂಡಂತಹ ಧೂರ್ತವಾಲಿಯನ್ನು. ಈಗ ಮತ್ತೊಮ್ಮೆ ಉಚ್ಚ ಸ್ವರದಲ್ಲಿ ವಾಲಿ ಸಾಯುವುದಕ್ಕೆ ಮತ್ತೊಮ್ಮೆ ಬಾ ಬಾ ಬಾ. ಶತಬಲಿ ಗಜ ಕವಯ ಸಂಗರ ಭಯಂಕರ ಸುಮುಖ ದುರ್ಮುಖ ಗಂಧಮಾಧನರ ಅಂಗದನ ಪುರಗಿರಿಸಿ ಭೀಕರ ಗಜ ಸುಷೇಣರ ನೆರವಿಯಲ್ಲಿ ನಡೆತಂದರು ಜನ ತಡೆದನ ವಾಲಿ. ಮಧ್ಯರಾತ್ರಿಯ ಸಮಯ, ಇನ್ನೇನೋ ವೀರಪಾನವನ್ನು ಮಾಡಿ ಶಯನಾಗಾರದಲ್ಲಿ ನಿದ್ರಾವಸ್ಥೆಗೆ ಹೊರಡಬೇಕು. ಹೀಗೆನ್ನುವಂತಹ ಸಂದರ್ಭದಲ್ಲೇ ವಾಲಿ ಯುದ್ಧಕ್ಕೆ ಬಾ. ಅದೇ ಕರ್ಕಶವಾದಂತಹ ಸ್ವರ, ಸುಗ್ರೀವರ ಸ್ವರ. ಛಂಗರ ಎದ್ದು
ಆ ಸುಗ್ರೀವನಿಗೆ ಶಾಸ್ತಿಯನ್ನು ಮಾಡ್ತೇನೆ ಅಂತ ಹೊರಟಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ತಾರಾಮಣಿ ನನ್ನೆದುರಿಗೆ ಬಂದಳಲ್ಲ. ಬಂದವಳೇ ಸಮಸ್ತ ವಿಚಾರಗಳನ್ನು ಆಡಿದಳು. ಯುದ್ಧಕ್ಕೆ ಹೋಗುವುದು ತರವಲ್ಲ, ನಾಳೆ ಹೋಗಿ ಎನ್ನುವ ಹಾಗೆ ಮಾತನ್ನಾಡಿದ್ಲು. ಯಾಕೆ ಅಂತ ಕೇಳಿದ್ರೆ, ಇನಕುಲದಲ್ಲಿ ಹುಟ್ಟಿದಂತಹ ಶ್ರೀರಾಮ ಅಭಿಧಾನದಿಂದ ಈ ಕಾಲದಲ್ಲಿ ಲೋಕದಲ್ಲಿ ನೆಗಳ್ತೆಯನ್ನು ಪಡೆದಂತಹ ಒಬ್ಬಾತ ದಕ್ಷಿಣಾಭಿಮುಖವಾಗಿ ಈ ಕಡೆಗೆ ಬಂದಿದ್ದಾನೆ. ಅವನ ಕೂಡ ಸುಗ್ರೀವನಿಗೆ ಸಖ್ಯವಾಗಿದೆ. ಈ ಮಾತನ್ನು ಮಗನಾದಂತಹ ಅಂಗದ ಹೇಳಿದ್ದಾನೆ. ದುಷ್ಟನಾದಂತಹ ವಾಲಿಯನ್ನು ಕೊಂದು ಕೊಡ್ತೇನೆ ಎನ್ನುವ ಹಾಗೆ ವಾಗ್ದಾನವನ್ನು ಮಾಡಿದ್ದಾನೆ ಶ್ರೀರಾಮ ಎನ್ನುವ ಹಾಗೆ ಹೇಳಿದ್ಲು. ಹಾಗಾಗಿ ನಡು ಇರುಳಿನಲ್ಲಿ ನೀವು ಯುದ್ಧಕ್ಕೆ ಹೋದ್ರಿ ಅಂತಾದ್ರೆ ಭಂಗ ಬರ್ತದೆ, ಘಾತ ಉಂಟಾಗ್ತದೆ, ಕೆಡುಕಾಗ್ತದೆ ಎನ್ನುವಂತಹ ನುಡಿಯನ್ನಾಡಿದಂತಹ ತಾರೆಗೆ ಧೈರ್ಯದ ಮಾತುಗಳನ್ನಾಡಿದ್ದೇನೆ. ಹೊರಟು ನಿಂತವ ವಾಲಿ ಸಾಮಾನ್ಯ ಅಂತ ತಿಳಿಬೇಡ ಎನ್ನುವ ಹಾಗೆ ಚಿತ್ರತರಾಂಗಿಯಾದಂತಹ ತಾರೆಗೆ ಬುದ್ಧಿಯನ್ನು ಹೇಳಿ ಹೊರಟು ನಿಲ್ಲುವ ಕಾಲದಲ್ಲಿ ಹೌದಲ್ಲ, ಆ ಕಡೆಯಿಂದ ಆತ್ಮವಿಶ್ವಾಸವೇ ಬುನಾದಿಯಾಗಿರುವಂತಹ ಸುಗ್ರೀವನ ಸ್ವರವನ್ನು ಕೇಳಿ ನಮ್ಮ ಪಕ್ಷದಿಂದ ಕೆಲವರೆಲ್ಲ ಚಂಗನೆ ಆ ಕಡೆಗೆ ಪಕ್ಷಾಂತರ ಮಾಡಿದ್ರಲ್ಲ. ಏನು ಬಂದಂತಹ ರಾಮ ಮಾನವ ಶ್ರೇಷ್ಠನಿದ್ದಾನೆ, ಕ್ಷತ್ರಿಯ ಶ್ರೇಷ್ಠನಿದ್ದಾನೆ, ವಾಲಿಯನ್ನು ಕೊಲ್ತಾನೆ, ನಾಳೆ ನಮಗೆ ಅಧಿಕಾರ ಸಿಗ್ತದೆ. ಈ ಅಧಿಕಾರಕ್ಕಾಗಿ ಹೋಗುವವರೆಲ್ಲ ಎಷ್ಟು ದಿನ ಅಧಿಕಾರ ಸಿಗ್ತದೆ ಎನ್ನುವ ಹಾಗೆ ಹವಣಿಕೆ ಇರ್ತದೆ, ಇಲ್ವಲ್ಲ? ಹಾಗಾದ್ರೆ ನಿಜವಾಗಿ ವಾಲಿಯ ಅಧಿಕಾರದಲ್ಲಿ ನಂಬಿಕೆ ಇಟ್ಟವರಿದ್ದಾರಲ್ಲ ನಮ್ಮವರೆಲ್ಲ, ಶರಭ ಶತಬಲಿಗಂತ ಮಾತನಾದಿಗಳು, ಅವರನ್ನೆಲ್ಲ ಪುರದ ರಕ್ಷಣೆಗಿಟ್ಟು ಅಂಗದನನ್ನೇ ಮುಖ್ಯಸ್ಥನನ್ನಾಗಿಸಿ ವೀರಾಗ್ರೇಸರಿಗೆಲ್ಲ ಎಚ್ಚರಿಕೆಯ ಮಾತನ್ನು ಹೇಳಿ ಹೊರಟು ನಿಂತಿದ್ದೇನೆ. ಎದುರಿಗೆ ಬರುವವ ಯಾರು? ಸುಗ್ರೀವ ಅಲ್ವಾ? ಅವನ ಮತ್ತನ್ನು ಇಳಿಸಬೇಕು, ಮಾಲೆಯನ್ನು ಧರಿಸಿ ಹೊರಡ್ತೇನೆ, ನೋಡ್ತೇನೆ ಏನಾಗ್ತದೆ ಅಂತ. ಅಂತ್ಯಕಾಲ ಶರಣ ನಿಂಗೆ ಬಂತೆನುತ್ತ ತಿಳಿದು ರಾಮ ನಿಂತುಕೊಂಡು ಧನುವ ಮರೆಯು ಸಂತವಿಸಿದನು. ನಿಂತುಕೊಂಡು ಧನುವ ಮರೆಯು ಸಂತವಿಸಿದನು. ಘೋರವಾದಂತಹ ಹೋರಾಟ ವಾಲಿ ಸುಗ್ರೀವರ ಮಧ್ಯೆ ಜರುಗುತ್ತಾ ಇದೆ. ಅಸಹಾಯಕನಾಗಿ ಮತ್ತೆ 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 ಸುಗ್ರೀವ ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ. ಮಾತ್ರವಲ್ಲ, ಬಾಹುಯುದ್ಧಕ್ಕೋ ಮುಷ್ಟಿಯುದ್ಧಕ್ಕೋ ವಿಪರೀತವಾಗಿ ಈ ಸುಗ್ರೀವನ ಕೊರಳನ್ನೇ ಮುರಿಯುವಂತಹ ಹವಣಿಕೆಯಲ್ಲಿ ವಾಲಿ ಇದ್ದಾನೆ ಅನ್ನುವುದು ನಮಗೆ ಅರಿವಾಗ್ತದೆ. ಕಣ್ಣ ಮುಂಭಾಗದಲ್ಲೇ ಮಿತ್ರನೋರ್ವನ ಪ್ರಾಣಹರಣವಾಗುವುದು ಶಾಸ್ತ್ರ ವಿರೋಧ ತಾನೆ. ಹಾಗಾಗಿ ತಡ ಮಾಡುವುದಕ್ಕಿಲ್ಲ. ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ಅಪರಾಧಿಯಾದಂತಹ ವಾಲಿಯನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಕೋದಂಡವನ್ನೊಮ್ಮೆ ಹೆದೆ ಏರಿಸಿ ಜೇವಡೆದವನಿದ್ದೇನೆ. ಒಂದು ಸೂಚನೆಯೂ ಹೌದದು. ಸುತ್ತಮುತ್ತಲಿರುವಂತಹ ಮರದಲ್ಲಿರುವ ಪಕ್ಷಿಗಳೆಲ್ಲ ಭಯಭೀತವಾಗಿ ಹಾರಿ ಹೋದದ್ದನ್ನು ನೋಡಿದ್ದೇನೆ. ಆ ಜೇಂಕಾರದ ಶಬ್ದ ಅನ್ನುವುದು ಇಲ್ಲಿರುವವರನ್ನೆಲ್ಲ ಕಂಪಿಸುವಂತೆ ಮಾಡಿದೆ ಅಂತಾದರೆ ಅದು ವಾಲಿಗೂ ಕೇಳಬೇಕಾದ್ದೇ. ಮಾತ್ರವಲ್ಲ, ವಿಶಿಷ್ಟವಾದಂತಹ ವಿಷಿಕವೊಂದನ್ನು ತೆಗೆದು ಕೋದಂಡಕ್ಕೆ ಹೂಡಿ ವಾಲಿಯ ವಕ್ಷಸ್ಥಳವನ್ನೇ ಗುರಿಯಾಗಿರಿಸಿ ಪ್ರಯೋಗಿಸ್ತೇನೆ, ನೋಡೋಣ. ಶರವ ವಾಮಹಸ್ತದಲ್ಲಿ ಪಿಡಿದು ಭೂಮಿ ಪಾಲನೊಡನೆ ನುಡಿದೆ ನೇಮದಿಂದಲೇ ಆ ಮಹಾಂತ ರಾಮ ಶರವ
ಕೈಗೆ ಕೈ, ಭುಜಕ್ಕೆ ಭುಜ, ಎದೆಗೆ ಎದೆ. ಇನ್ನೇನು ಸುಗ್ರೀವ ಗತಪ್ರಾಣನಾಗುತ್ತಾನೆ ಎನ್ನುವ ಹಾಗೆ ಈ ಯುದ್ಧೋದ್ಯಮದಲ್ಲಿ ವಾಲಿಗೆ ಆತ್ಯಂತಿಕವಾದಂತಹ ಜಯ ಪ್ರಾಪ್ತವಾಗುತ್ತದೆ ಎನ್ನುವ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಬಂದಂತಹ ಬಾಣ ಧರಾಶಾಯಿಯಾಗಿದ್ದೇನೆ. ಚೀರ್ಕೊಳವಿಯ ಹಾಗೆ ರಕ್ತ, ನನ್ನದೇ ರಕ್ತ, ವಾಲಿಯ ರಕ್ತವು ಕೆಂಬಣ್ಣದ್ದು ಎನ್ನುವ ಹಾಗೆ, ಅಣಕಿಸುವ ಹಾಗೆ ಇಲ್ಲ. ಕಿಷ್ಕಿಂದೆ ಮಣ್ಣಿನ ಆ ವಾಸನೆ ಏನು ಎನ್ನುವುದನ್ನು ತಿಳಿಯುವ ಹಾಗೆ ದಪ್ಪನೆ ಬಿದ್ದಿದ್ದೇನೆ. ಹೌದಲ್ಲ, ವಕ್ಷಸ್ಥಳಕ್ಕೆ ನಾಟಿದಂತಹ ಬಾಣ ಹಿಡ್ಕೊಂಡಿದ್ದಾರೆ. ಎಡದ ಕೈಯಲ್ಲಿ ಹಿಡಿದು ಅದು ಒಳ ಹೋಗದ ಹಾಗೆ ಸರ್ವ ತ್ರಾಣವನ್ನು ಬಳಕೆ ಮಾಡಿಕೊಂಡು ಹಿಡಿದುಕೊಂಡು ನನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಈ ಕೃತ್ಯ ಮಾಡಿದವನು ಯಾರು ಹೀಗೆನ್ನು ಹಾಗೆ ಯೋಚನೆ ಮಾಡಿದ್ರೆ ತಾರಾದೇವಿ ಆಡಿದಂತಹ ಮಾತಿಗೂ ನಡೆದಂತಹ ಈ ಕೃತ್ಯಕ್ಕೂ ಸಂಬಂಧ ಉಂಟೆ? ಹೌದೇ, ಇರಬೇಕು. ಇಲ್ಲದೆ ಹೋದ್ರೆ ವಾನರ ಸ್ತೋಮದಲ್ಲಿ ಬಿಲ್ಗಾರರು ಇಲ್ವಲ್ಲ, ಇದ್ದರೂ ಇರಬಹುದು. ಆದರೆ ಸರಿಯಾಗಿ ನನ್ನ ಎದೆಯನ್ನೇ ಗುರಿಯಾಗಿಸಿ ತೀಕ್ಷ್ಣವಾದಂತಹ ಈ ಹೊಂಬಣ್ಣದ ಬಾಣವನ್ನು ಬಿಡುವುದಂತಹ ಕಲಿಗಳು ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ತಾರೆ ಆಡಿದಂತಹ ಮಾತು ನಿಜವಾಗಿ ಹೋಯಿತೆ. ಸಾವರಿಸಿಕೊಂಡು ತಲೆಯನ್ನು ಎತ್ತಿ ನೋಡಿದ್ರೆ ಹೌದಲ್ಲ, ಧನುಸ್ಸನ್ನು ಎತ್ತಿಕೊಂಡು ಈ ಕೃತ್ಯಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲವೋ ಎನ್ನುವ ಹಾಗೆ ಸ್ಮೇರಮುಖನಾಗಿ ಔದಾರ್ಯ ನಿಧಿಯಂತೆ, ಶಾಂತಿಯ ಖನಿಯಂತೆ ನಸು ನಗುತ್ತಾ ಈ ಕಡೆಗೆ ಬರ್ತಾ ಇದ್ದಾನೆ. ಹಾಗಾದರೆ ಇವನಲ್ಲದೆ ಬೇರಾರು ಈ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರವನು? ತಾರೆ ಹಾಡಿದಲ್ಲ, ರಾಮ ರಾಮ, ಇವನೇ ಇರಬೇಕು. ಹಾಗಾದ್ರೆ ಇವ ರಾಮನೋ? ಕೇವಲ ರಾಮ ಅಲ್ಲ, ಇವ ಜಾಣ, ಇವ ಜಾಣ. ಜಾಣನಗುದಗುದು ಸಂಗರ ಗತಿ ತ್ರಾಣನಗುದಗುದು ಚೋಣಿಯೊಣ್ಣಿನ ಗೆಣೆ ಗಾಣೆ ಪರಾಕ್ರಮಿ ಜಾಣನಗುದಗುದು ಇರವಂಶದ ರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಘನಚೋರತನದ ಶಿಖಂಡಿ ವಿದ್ಯೆಯ ಕೆಟ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಳ ದುರ್ಗುಣವ ಕೈಗೊಂಡು ಏನು ನಿನ್ನಂತ ಕುಜನರಿಲ್ಲ ಸಾಕ್ಷಿಗಿಲ್ ರಾಘವ ಬಲು ಜಾಣನಗುದಗುದೋ ಅಯ್ಯ, ನಗುಮುಖದಿಂದಲೇ ನನ್ನೆಡೆಗೆ ಬರುತ್ತಾ ಇದ್ದಿ, ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಿ. ನಿನ್ನ ಧನುಸ್ಸಿನಿಂದಲೇ ಬಂದಂತಹ ಆ ಕೂರ್ಗಣ ನನ್ನದ್ದಾದಂತಹ ವಕ್ಷಸ್ಥಳಕ್ಕೆ ಬಿದ್ದದ್ದು ಹೌದು ಎನ್ನುವುದನ್ನು ನಾವು ಊಹಿಸಬಲ್ಲೆ. ಹೌದು, ಇದು ನಿನ್ನ ಜಾಣಮೆ ಎನ್ನುವುದನ್ನು ಖಂಡಿತವಾಗಿಯೂ ಸುಸ್ಪಷ್ಟವಾಗಿ ಹೇಳಬಲ್ಲೆ. ರಾಮ ನಾನೇ. ನನ್ನ ಮಡದಿಯಾದಂತಹ ತಾರೆ ನಿನ್ನ ಕುರಿತಾಗಿ, ನಿನ್ನ ಬದುಕಿನ ಕುರಿತಾಗಿ ಕಂಡವರು ಆಡಿದಂತಹ ಮಾತಿನ ಆಧಾರದ ಮೇಲೆ ನಿನ್ನ ಚರಿತ್ರೆಯನ್ನು ಆಡಿದವಳಿದ್ದಾಳೆ. ಹಾಗೆಂದು
ನಿನ್ನ ಕುರಿತಾಗಿ ನನಗೆ ಗೊತ್ತಿಲ್ವೋ? ಗೊತ್ತುಂಟು. ನಿನ್ನ ಕುರಿತಾಗಿಯೋ ನಿಮ್ಮವರ ಕುರಿತಾಗಿಯೋ ತಿಳಿಯದಂತಹವನು ನಾನಲ್ಲ. ಆದರೆ ಬಂದಂತಹ ನೀನೇ ಈ ಕೃತ್ಯವನ್ನು ಮಾಡಿದ್ದೀ ಎಂದಾದ ಮೇಲೆ ಇದು ಜಾಣತನವಲ್ಲದೆ ಬೇರೇನೂ ಅಲ್ಲ. ಹಾಗೆ ನೋಡಿದ್ರೆ ಬದುಕಿನುದ್ದಕ್ಕೂ ನೀ ಜಾಣ್ಮೆಯನ್ನೇ ತೋರಿದವ ರಾಮ. ಒಂದು ಕಾಲದಲ್ಲಿ ಮಕ ರಕ್ಷಣೆಗೋಸ್ಕರ ವಿಶ್ವಾಮಿತ್ರರನ್ನು ಕೂಡಿಕೊಂಡು ಕಾಡಿಗೆ ಹೋದೆಯಂತೆ. ಹೌದು. ದುರುಳರಾದಂತಹ ರಾಕ್ಷಸರು ಬರ್ತಾರೆ, ಅವರ ಸಮೂಲ ನಾಶವನ್ನು ಮಾಡಬೇಕು. ಆ ಕಾಲದಲ್ಲಿ ತಾಟಕಿ ಸಂಹಾರ ಎನ್ನುವಂತಹ ಪ್ರಕರಣವು ಆಯ್ತಂತೆ, ನಡೆಯಿತು. ದುರುಳೆಯಾದಂತಹ ತಾಟಕಿ ಬಂದಂತಹ ಸಂದರ್ಭದಲ್ಲಿ ನೀ ಆಡಿದೀಯಂತೆ. ಹೇಗೆ ಗುರುಗಳೇ? ರಾಕ್ಷಸಿಯಾದರೂ ಇವಳು ಹೆಣ್ಣಾಗಿದ್ದಾಳೆ, ಇವಳನ್ನು ಕೊಲ್ಲಬಹುದೇ? ಗುರುಗಳಾಡಿದ್ರಂತೆ ಕೊಲ್ಲಬಹುದು. ನಿಜವಾಗಿಯೂ ದುರುಳೆಯಾದಂತಹ ಸಬಲೆಯಾದಂತಹ ಯಜ್ಞಕಟ್ಟಕಿಯಾದಂತಹ ಅವಳನ್ನು ಕೊಲ್ಲಲೇಬೇಕಿತ್ತು. ಆದ್ರೂ ನಿನ್ನದೊಂದು ಜಾಣ್ಮೆ. ಗುರುಗಳಲ್ಲಿ ಕೇಳಬೇಕು, ಗುರುಗಳೇ ಆಡಬೇಕು. ಗುರುಗಳು ಆಡಿದ್ರೆ ನಾಳೆ ಏನಾದ್ರೂ ದೋಷ ಬಂತು ಅಂತಾದ್ರೆ ನೀ ಜಾಣ್ಮೆಯಿಂದ ತಪ್ಪಿಸಿಕೊಳ್ಳಬಹುದಲ್ಲ. ನಾನಲ್ಲ, ಇದು ವಿಶ್ವಾಮಿತ್ರರು ಆಡಿದ್ದು ಎನ್ನುವ ಹಾಗೆಂದು ಹೇಳಿ ಶೂರ್ಪನಖಿ ಬಂದಂತೆ. ಆ ಕಾಲದಲ್ಲಿ ಅವಳ ತಲೆ ಕಡಿಯಬೇಕಿತ್ತು, ಮಾಡಲಿಲ್ಲ. ನಾಸಾಛೇದವನ್ನು ಮಾಡಿದೆ. ನಿನ್ನದಾದಂತಹ ಜಾಣ್ಮೆ ಅದೊಂದು. ಹಾಗೆ ನಿನ್ನನ್ನು ನೋಡಿದ್ರೆ ತುಂಬಾ ಕಡೆ ನಿನ್ನದ್ದಾದಂತಹ ಆಷಾಢಭೂತಿತನವನ್ನು ತೋರಿದ್ದೆ. ಓಹೋ, ವರಾಭಿಮುಖನಾಗಿ ನೀವು ಹೋಗಬೇಕು. ಇನ್ನೇನು ಅಯೋಧ್ಯೆಯ ರತ್ನಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದಂತಹ ಹೊತ್ತಿನಲ್ಲಿ ತಾಯಿಯಾದಂತಹ ಕೈಕೆ ತನಗೆ ತಾನು ಒಂದು ಕಾಲದಲ್ಲಿ ಪಡೆದಂತಹ ವರವನ್ನು, ನ್ಯಾಸರೂಪದಲ್ಲಿ ಕೊಟ್ಟಂತಹ ವರವನ್ನು ಈ ಕಾಲದಲ್ಲಿ ಬಳಕೆ ಮಾಡಿಕೊಡ್ತೇನೆ ಅಂತ ಇದ್ದಾಗ ನೀನೇ ಅಲ್ಲಿಗೆ ಹೋದಿಯಂತೆ. ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿ ಬೇಡ ಮಗ, ಹೋಗುವುದು ಬೇಡ ಅಂತ ಹೇಳಿದಾಗಲೂ ಇಲ್ಲ, ನೀವು ಕೊಟ್ಟಂತಹ ವರವನ್ನು ಊರ್ಜಿತದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ ಪಿತೃವಾಕ್ಯ ಅದನ್ನು ಪರಿಪಾಲನಾರ್ಥವಾಗಿ ನಾ ಹೊರಡ್ತೇನೆ. ಬಹಳ ಚಂದವಾಗಿ ತಾಯಿಯಲ್ಲಿ ಕೇಳಿದೆಯಂತೆ, ಅಮ್ಮ ಎಷ್ಟು ದಿನಗಳು ನಾ ಹೋಗಬೇಕು, ಇಷ್ಟೊಂದು ಚಿಕ್ಕ ಕೆಲಸಕ್ಕೆ ನೀವು ಇಷ್ಟೆಲ್ಲ ಗಡಿಬಿಡಿ ಮಾಡುವುದೋ? ಹಾಗೆಲ್ಲ ಆಡಿದೆಯಂತೆ. ಆದ್ರೆ ಅಂತಹ ನೀನೆ ಲಕ್ಷ್ಮಣ ಕತ್ತಿ ಹಿಡಿದು ಪಡವಿ ಕೈಕೆಗೆ ಮಾರಿ ಹೋಯ್ತೆ, ಕಡಿತಾನೆ ತಲೆ ಅಂತ ಹೇಳಿದಾಗ ಅಮ್ಮ ಹಾಗೆ ಮಾಡಿಕೊಡುದು, ಅವಳು ನಮ್ಮ ತಾಯಿ ಇದ್ದಾಳೆ, ಅಷ್ಟೆಲ್ಲ ಮಾತಾಡುವ ನೀನು ಲಕ್ಷ್ಮಣ ಸೀತೆ ಕಾಡಿನಲ್ಲಿ ಬರುವಾಗ ಅವನಿಗಾಡಿದ್ಯಂತೆ. ಆ ಕೈಕೆಯನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದಿ ಇಂಥ ವರ್ತಮಾನ. ದಶರಥ ನಿನ್ನಯ್ಯ ಪಿತೃವಾಕ್ಯ ಪರಿಪಾಲನೆ ಎನ್ನುವ ಹಾಗೆ ಆಡುತ್ತಿದ್ದಂತಹ ನೀನು ಅದೇ ದಶರಥನಿಗೆ ಅವಾಚ್ಯವಾಗಿ ಬೈದವನು ಅಂತ ಕೇಳಿದ್ದೇವೆ. ಹಾಗಾದರೆ ಒಂದು ಕಡೆಯಲ್ಲಿ ಊರಿನವರ ಎದುರಿನಲ್ಲಿ ನೀ ಒಳ್ಳೆಯವ ಎನ್ನುವುದನ್ನು ತೋರಿಸುವಂತಹ ಜಾಣ್ಮೆ, ನೀ ಒಬ್ಬನೇ ಇರುವಾಗ ನಿನ್ನವರೊಟ್ಟಿಗೆ ಉಳಿದವರನ್ನು ಬೈಯುವಂತಹ ಜಾಣ್ಮೆ, ಇದೊಂದು ತರಹದ ದ್ವಂದ್ವ ನೀತಿ ನಿನ್ನದ್ದು. ಈ ಕಾಲದಲ್ಲಿಯೂ ಅದನ್ನೇ ಮಾಡಿದೆ ಅಲ್ವಾ? ಹಾಗಂತ ಹೇಳಿ ಅಂತಹ ದ್ವಂದ್ವ ನೀತಿಯನ್ನು ಮಾಡುವಂತಹ ವಂಶದಲ್ಲಿ ನೀ ಹುಟ್ಟಿದವನೋ? ಇಲ್ಲೂ ಅಲ್ಲ, ಹುಟ್ಟಿದ್ದು ಇನಕುಲದಲ್ಲಿ. ಎಂತಹ ಕುಲ! ಅಲ್ಲಿ ಆಗಿ ಹೋದವರು ಯಾರು? ಒಂದು ಪಾರಿವಾಳ ಪ್ರಾಣ ಭಿಕ್ಷೆಗಾಗಿ ಬಂದಂತಹ ಸಂದರ್ಭದಲ್ಲಿ ತನ್ನ ತೊಡೆಯ ಮಾಂಸವನ್ನೇ ಕಿತ್ತುಕೊಟ್ಟಂತಹ ಶಿಬಿ, ಒಬ್ಬ ತ್ಯಾಗ ಪುರುಷ ಹುಟ್ಟಿದಂತಹ ವಂಶವದು. ಇಲ್ಲ, ಸತ್ತು ಹೋದವರ ಪಾಪ ಪುಣ್ಯಗಳನ್ನು ಗಳಿಸಿ ಅವರಿಗೆ ಯಾವ ಲೋಕ ಪ್ರಾಪ್ತವಾಗಬೇಕು, ಯಾವುದು ನ್ಯಾಯಾನ್ಯಾಯಗಳ ಪರಾಮರ್ಶೆ ಹೇಗೆ ನಡೆಯಬೇಕು ಎನ್ನುವುದನ್ನು ಮಾಡುವಂತಹ ಯಮನ ಸಚಿವರಾದಂತಹ ಚಿತ್ರಗುಪ್ತ ನಿಮ್ಮ ವಂಶದಲ್ಲಿ ಹುಟ್ಟಿದವನಂತೆ.
ಅಂದ್ರೆ ನ್ಯಾಯಾನ್ಯಾಯಗಳ ಪರಾಮರ್ಶೆ ಹೇಗೆ ಮಾಡಬೇಕು ಒಬ್ಬ ಅಂತಹವನ ವಂಶದಲ್ಲಿ ಹುಟ್ಟಿದ ನೀನು ನ್ಯಾಯಾನ್ಯಾಯ ಪರಾಮರ್ಶೆ ಮಾಡದೆ ಏಕಪಕ್ಷೀಯವಾದಂತಹ ನಿಲುವನ್ನು ತೆಗೆದುಕೊಂಡು ಪಕ್ಷಪಾತಿಯ ಹಾಗೆ ವರ್ತಿಸಿದೆ. ಭೂಮಿಗೆ ಗಂಗೆಯನ್ನು ಇಳಿಸಿದವ ಒಬ್ಬ ಇಲ್ಲ, ಸಾಕ್ಷಾತ್ ಕುಬೇರನ ಭಂಡಾಗಾರಕ್ಕೆ ಬಾಣವನ್ನು ಬಿಟ್ಟು ಸಂಪತ್ತನ್ನು ಇಳಿಸಿದವ ಒಬ್ಬ ಇಲ್ಲ, ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿಯೇ ದೇವತೆಗಳಿಗೆ ಸಹಾಯಿಯಾಗಿ ಹೋದವ. ಅಂತಹ ಉನ್ನತರಾದಂತಹ ನಿನ್ನ ಪೂರ್ವಪಿತೃಗಳನ್ನಿಟ್ಟುಕೊಂಡು ನೀ ಮಾಡಿದಂತಹ ಕೃತ್ಯ ಚೋರತನ, ಶಿಖಂಡಿ ವಿದ್ಯೆ. ಶಿಖಂಡಿ 3 ಶಿಖೆಗಳನ್ನಿಟ್ಟು ಅದರಲ್ಲಿ ನವಿಲುಗರಿ ಇಡುವವ ಯಾರು ಅಂತ ಹೇಳಿದರೆ ಹರಿ ಅಂತ ಹೇಳ್ತಾರೆ. ತನ್ನದ್ದಾದಂತಹ ಸೌಂದರ್ಯವನ್ನು ಹೊರಗೆ ಹಾಕಿ ಒಳಗೆ ಚೋರತನದಿಂದಲೇ ತನಗೆ ಆಗದವರನ್ನು ಕೊಲ್ಲುವವ. ಹಾಗಾದ್ರೆ ನೀನು ಹಾಗೇ ಮಾಡಿದ್ಯೋ? ನಿನಗೆ ಕಾರಣ ಇಲ್ಲ, ಅವನಿಗಾದ್ರೂ ಕಾರಣ ಇದ್ದು ಕೊಲ್ಲುವವ. ನೀನು ಹಾಗಲ್ಲ. ನಿನಗೆ ಕಾರಣ ಏನು? ನಿನಗೆ ಈ ವಿಚಾರದಲ್ಲಿ ಈಗ ಅಣ್ಣ ತಮ್ಮಂದಿರ ವ್ಯಾಜ್ಯದಲ್ಲಿ ನಿನಗೆ ಅದೊಂದು ವಿಷಯ ಅಲ್ಲ, ನಿನಗೆ ಅದರಲ್ಲಿ ಅಧಿಕಾರ ಇಲ್ಲ, ಅದರಲ್ಲಿ ಸಂಬಂಧ ಇಲ್ಲ. ಇಲ್ಲ, ನಿನಗೆ ಪ್ರಯೋಜನವಾದರೂ ಉಂಟು ಅಂತ ಹೇಳಿದ್ರೆ ಏನೂ ಇಲ್ಲ. ನಿನ್ನೊಳಗೆ ಇರುವಂತಹ ವ್ಯಾಜ್ಯ ಆದ್ರೂ ಏನು? ಪರಿಚಯವೇ ಇಲ್ಲ. ಮೊದಲ ಬಾರಿ ನಿನ್ನನ್ನು ನಾನು ನೋಡ್ತಾ ಇರುವುದು, ನೀನು ನನ್ನನ್ನು ನೋಡ್ತಾ ಇರುವುದು. ಸರಿ ಸರಿ. ಆದರೂ ಹೆಣ್ಣಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ, ಮಣ್ಣಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ, ಹೊನ್ನಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ. ಅದೆಲ್ಲವನ್ನು ಹೊರತುಪಡಿಸಿ ಕೇವಲ ವಾಲಿಯನ್ನು ಭಂಗಿಸಬೇಕು. ಲೋಕದಲ್ಲಿ ಅತಿ ತ್ರಾಣ ನೆನೆಸಿದಂತಹ ವಾಲಿಯನ್ನು ನೇರ ಯುದ್ಧಕ್ಕೆ ಬಂದು ಸೋಲಿಸುವುದಕ್ಕಾಗುವುದಿಲ್ಲ. ಆದರೆ ಲೋಕದಲ್ಲಿ ಸುಲಭದಲ್ಲಿ ಹೆಸರು ತೆಕ್ಕೊಳ್ಳುವುದು ಹೇಗೆ? ವಾಲಿಯಂತಹ ಸುತ್ರಾಣನನ್ನು ಹಿಂದಿನಿಂದ ಬಂದು ಕೊಲ್ಲುವುದರ ಮೂಲಕ ನಾಳೆ ಒಂದು ಪ್ರಶಸ್ತಿ ಬರುವುದಾದ್ರೆ ವಾಲಿಯನ್ನು ಕೊಂದದ್ದು ಯಾರು? ನಾನೇ ಕೊಂದಿದ್ದೇನೆ ಹೇಳುವುದಕ್ಕೆ ಸಾಕ್ಷಿ ಯಾರು? ಈ ಸುಗ್ರೀವ. ಇಂಥವರನ್ನು ಹಿಡ್ಕೊಂಡು ನಿನ್ನ ಕಾರ್ಯ ಸಾಧನೆ ಆಗ್ತದೆ. ಲೋಕದಲ್ಲಿ ಅತಿ ತ್ರಾಣ ನಾನು, ಸಂಗರದಲ್ಲಿ ಅತಿ ತ್ರಾಣ ಎನ್ನುವುದನ್ನು ಲೋಕಕ್ಕೆ ಸುಲಭ ಮಾರ್ಗದಲ್ಲಿ ತೋರಿಸ್ತೇನೆ ಅಂತ ಹೊರಟಿಯಲ್ಲ. ನೀ ಮಾಡಿದ ಕೃತ್ಯ ಹೇಗಾಯ್ತು ಗೊತ್ತೋ ರಾಮ? ಗಂಡನಿಲ್ಲದೆ ಹೆಂಗಳಂತೆ ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ, ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ. ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಭಂಡಾರಗಳ ಮಾಡಿದೆ, ಹಸ್ತದಲ್ಲಿ ಬಿಲ್ಗೊಂಡು ಬಾಣವ ಪೂಡಿದೆ, ಜೋಡಾಗಿದ್ದ ಗಂಡು ಸೂತನ ನೋಡಿದೆ. ರಾಘವ ಬಲು ಜಾಣನದಗುದೋ ರಾಮ. ವಾಲಿ ವ್ಯಾಧನಾದರೂ ಕೂಡ ಮಲಗಿದ್ದಂತಹ ಪ್ರಾಣಿಗೋ ಇಲ್ಲ ಸತ್ತ ಪ್ರಾಣಿಗೋ ಬಾಣ ಪ್ರಯೋಗವೋ ಆಯುಧ ಪ್ರಯೋಗವೋ ಮಾಡುವುದಿಲ್ಲ. ಅವ ಆಯುಧ ಪ್ರಯೋಗ ಮಾಡಬೇಕು ಅಂತ ಇದ್ರೆ ಅವನ ಎದುರಾಳಿಯಾಗಿ ಬರುವಂತಹ ಪ್ರಾಣಿ ಅದು ತನ್ನ ಆಹಾರಕ್ಕೆ ಇರಲಿ, ಅದು ಓಡ್ತಾ ಇರಬೇಕು, ಇಲ್ಲ ಹಾರ್ತಾ ಇರಬೇಕು, ಅದು ವ್ಯಾಧ ನ್ಯಾಯ. ಆದರೆ ಲೋಕಮುಖದಲ್ಲಿ ತಾನೊಬ್ಬ ಯೋಧ ಕರಾದಿ ರಾಕ್ಷಸರನ್ನು ನಿಂತ ನಿಲುಮೆಯಲ್ಲೇ ಕೊಂದು ಬಿಟ್ಟವ ಸುತ್ರಾಣ ರಾಮ ಎನ್ನುವಂತಹ ನೀನು ವ್ಯಾಧ ನ್ಯಾಯಕ್ಕಿಂತಲೂ ಕೀಳಾಗಿ ಯೋಧ ನ್ಯಾಯವನ್ನು ಪ್ರಕಟಿಸಬೇಕಾದಂತಹ ನೀನು ವ್ಯಾಧ ನ್ಯಾಯಕ್ಕಿಂತಲೂ ಕೀಳಾಗಿ ಮರದ ಮರೆಯಲ್ಲಿ ನಿಂತು ವಾಲಿಯಂತಹ ವೀರನಿಗೆ ಬಾಣ ಪ್ರಯೋಗ ಮಾಡಿದೆಯಲ್ಲ. ಏನು ಪರಾನ್ಮುಖನಾಗಿಯೇ ಬರಬೇಕು ಅಂತ ಏನಾದ್ರೂ ನಿನಗೆ ಲಿಖಿತವಾಗಿ ಯಾರಾದ್ರೂ ಬರೆದು ಕೊಟ್ಟಿದ್ರು? ಎದುರಾಗಿ ಬಂದ್ರೆ ನಾ ಸೋಲ್ತೇನೆ ಎನ್ನುವಂತ ಹೆದರಿಕೆ ಇತ್ತು ನಿನಗೆ? ಇಲ್ಲ. ಇದೇನು ಗೊತ್ತುಂಟ? ಏನು? ಈ ಕಾಲದಲ್ಲಿ
ಹೆಂಗಳೆಯರು ತಮ್ಮ ಸೆರಗನ್ನು ಹೊದ್ದು ಅವಗುಂಟನ ಸ್ಥಿತಿಯಲ್ಲಿರುವುದು. ಅಂತಹ ಹೆಂಗಳೆಯರ ಹಾಗೆ ಅವಗುಂಟನ ಸ್ಥಿತಿಯಲ್ಲಿರಬೇಕಾದಂತಹ ಒಂದು ಗಂಡನಿಲ್ಲದ ಹೆಂಗಳೆಯರು ಇರುವಂತಹ ಸ್ಥಿತಿ ನಿನ್ನ ಬದುಕಿನಲ್ಲಿ ಆಗಿ ಹೋಯ್ತು. ಇದು ನೀ ತಲೆ ಎತ್ತಿ ಇದನ್ನು 4 ಜನರ ಮಧ್ಯೆ ಹೇಳುವುದಕ್ಕಾಗುವುದಿಲ್ಲ. ನಾ ಹೀಗೆ ಮಾಡಿದೆ, ಹೀಗೆ ಕೊಂದೆ ಎನ್ನುವ ಹಾಗೆ ತಲೆ ಕೆಳಗೆ ಹಾಕಿ, ಅಯ್ಯೋ ವಾಲಿಯನ್ನು ಕೊಲ್ಲುವುದಕ್ಕೆ ಮರದ ಮರೆಯಲ್ಲಿ ನಿಂತು ನಾ ಬಾಣ ಪ್ರಯೋಗಿಸಬೇಕಾಯ್ತು, ಆಗಲಿಲ್ಲ ಅವನಲ್ಲಿ ಅಂತ ಹೇಳಬೇಕಾದೀತು. ಇಲ್ಲದೆ ಹೋದರೆ ಇಲ್ಲ, ನಾ ವೀರ, ನಾ ಯೋಧ, ನಾ ಹೀಗೆ ಬಂದು ಕೊಂದೆ, ಯುದ್ಧಕ್ಕೆ ಕರೆದೆ, ನನಗೆ ಒಂದು ಸಾಮಾನ್ಯವಾದಂತಹ ನಿನ್ನ ಕುರಿತಾದಂತಹ ನಿರೀಕ್ಷೆ ಇತ್ತು. ತಾರೆ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಇನಕುಲ ಸಂಜಾತನಾದಂತಹ ರಾಮ ಹಾಗೆ ಮಾಡ್ಲಿಕ್ಕಿಲ್ಲ, ಸಹಾಯಿಯಾಗಿ ಬಂದಿದ್ದಾನೆ ಅಂತಾದ್ರೆ ವಾಲಿಗೆ ಅಭಿಮುಖನಾಗಿ ನಿಂತು ನೀ ತೋರಿಸು ನಿನ್ನದ್ದಾದಂತಹ ಯಾವ ಚಮತ್ಕೃತಿ ಉಂಟು. ಇಲ್ಲ, ನೀ ಕಲಿತಂತಹ ಸರ್ವ ವಿದ್ಯೆಯನ್ನು ತೋರಿದ್ರೂ ಕೂಡ ನಾ ಅದಕ್ಕೆ ಎದುರಾಳಿಯಾಗಿ ಸತ್ರೆ ಸಾವು, ಅದು ವೀರ ಸ್ವರ್ಗ ಅಂತ ತೆಗೆದುಕೊಳ್ತಿದ್ದೆ. ಆದರೆ ನನ್ನ ಬದುಕಿನ ಪತನ ಇದು. ನೀ ಹಿಂದೆ ಬಂದು ಮರದ ಎಡೆಯಿಂದ ಬಂದು ಬಾಣ ಪ್ರಯೋಗ ಮಾಡಿ ನನ್ನನ್ನು ಕೊಂದಿ. ಅಯ್ಯ, ಏನು ಲಾಭ ಬಂತು? ಏನು? ವ್ಯಾಧ ನ್ಯಾಯೇಣ ನಾನು ಕೊಲ್ಲಬಹುದು, ಮರದ ಎಡೆಯಿಂದಲಾದರೂ ಕೊಲ್ಲಬಹುದು ಅಂತ ಹೇಳಿದ್ರೆ ಏನಾದ್ರೂ ಲಾಭ ಬೇಕಲ್ಲ. ಏನು? ನನ್ನ ಚರ್ಮವನ್ನು ಕಿತ್ತು ಏನು ಕಾಡಿನ ಮಧ್ಯೆಯಲ್ಲಿ ನಿನಗೇನಾದ್ರೂ ಜಪತಪ ಮಾಡುವುದಿದ್ರೆ ಅದನ್ನು ಹಾಕಿ ಕುಳಿತುಕೊಳ್ಳುವುದಕ್ಕಾಗ್ತದ? ಇಲ್ಲ. ಮಂಗದ ಮಾಂಸವನ್ನು ತಿನ್ನುವುದಕ್ಕೆ ರಾಜನ್ಯ ಕುಲಜನಾದಂತಹ ನಿನಗೆ ಆಗ್ತದೋ ಹೇಳು? ಶಾಸ್ತ್ರ ಸಮ್ಮತಿ ಕೊಡುವುದಿಲ್ಲ ಅಲ್ಲ. ಇಲ್ಲ. ಮಂಗನ ಉಗುರು ಬಿಡು. ನಿನಗೆ ವಾಲಿಯ ಉಗುರೇ ಅಲಂಕಾರಕ್ಕೆ ಬೇಕು ಅಂತ ಏನಾದ್ರೂ ಆಸೆ ಇತ್ತು ಹೇಳು? ಇಲ್ಲವಲ್ಲ. ಇದ್ರೂ ನಾನು ತುಂಡರಿಸಿ ಕೊಡ್ತಾ ಇದ್ದೆ. ಇಲ್ಲ, ನನ್ನ ಹಲ್ಲು ಅಲಂಕಾರಕ್ಕಾಗುವುದಿಲ್ಲ, ನನ್ನ ಕೂದಲನ್ನು ಯಾವುದಕ್ಕೂ ಬಳಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ನೀವು ತಿನ್ನಬಹುದಾದಂತಹ ಪಂಚನಖಗಳುಳ್ಳಂತಹ ಪ್ರಾಣಿಗಳ ವರ್ಗಕ್ಕೆ ನಾ ಸೇರುವುದಿಲ್ಲ. ಇಲ್ಲ, ಮಾಂಸಾಪೇಕ್ಷಿಯಾಗಿ ನೀ ಕೊಂದದ್ದಲ್ಲ. ಹಾಗಾದ್ರೆ ಆ ಲಾಭವೂ ಇಲ್ಲ. ಇಲ್ಲ, ಇವನನ್ನು ಕೊಲ್ಲುವುದರ ದ್ವಾರ ನನಗೆ ಅದಾದ್ರೂ ಹೆಸರು ಬರ್ತದೆ ಅಂತ ಉಂಟು? ಹೆಸರು ಬರುವುದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಇಷ್ಟು ಮಾಡಿದ್ದು ಏನು ಪ್ರಯೋಜನಕ್ಕಿಲ್ಲ ಇಲ್ಲ ಅಂತಾದ್ರೆ ಏನಾಗ್ತದೆ ಗೊತ್ತುಂಟ? ಇದರಿಂದ ಏನಾಗುತ್ತದೋ ಇನ್ನು ಏತು ಬೀಳುವರೆ ಪ್ರಸಂಗ ಲೇದಾಯಿತು ಲೇಸಾಯಿತಯ್ಯ ನಿನ್ನಂಗ ಇನ್ನು ಏತು ಬೀಳುವರೆ ಪ್ರಸಂಗ ಲೇಸು ಕೀರ್ತಿಗಳು ಬಂತು ಕಾಯದೂಳಿಂದ ಪಾಶದಾರಿಗಳು ಸಾತು ಮತ್ಸರವೆಂಬ ವಾಸಿ ಪಂಥಗಳಿನ್ನೋ ಮತ್ಸರವೆಂಬ ವಾಸಿ ಪಂಥಗಳಿನ್ನೋ ರಾಘವ ಬಲುಜ ನಗುದಗುತೋ ರಾಘವ ರಾಘವ ರಾಮ. ವಾಲಿ, ನಾ ಎಷ್ಟು ಹೇಳಿದ್ರು, ಎಷ್ಟು ಕೇಳಿದ್ರು, ಎಷ್ಟು ಮಾತನಾಡಿದ್ರು ಏನು ಪ್ರಯೋಜನ? ಆದ್ರೆ ಒಂದು ಏನು ಲೇಸು ಮಾಡಿದೆ ನೀನು. ನಿನ್ನ ಬದುಕಿಗೆ, ನಿನ್ನ ಬದುಕಿನ
ಯಾವ ಕಥೆ ಉಂಟೋ ಅದರಲ್ಲಿ ನಾನು ವಾಲಿಯನ್ನು ಹೀಗೆ ಕೊಂದೆ ಅಂತ ಹೇಳುವಂತಹ ಕೀರ್ತಿ ಬರ್ತದೆ ಅಂತ ನಿನಗಿರಬಹುದು. ಆದ್ರೆ ಅದು ಅಪಕೀರ್ತಿ ಅಂತ ನಾ ಹೇಳ್ತೇನೆ. ಯಾಕೆ ಬಲ್ಲೆಯೋ? ಯಾಕೋ? 66,000 ಸುದೀರ್ಘವಾದಂತಹ ಬದುಕನ್ನು ಸವೆಸಿದಂತಹ ನಿನ್ನಯ್ಯ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಪುತ್ರಕಾಮೇಷ್ಟಿ ಎನ್ನುವಂತಹ ಯಾಗವನ್ನು ಮಾಡಿ ನಿನ್ನನ್ನು ಪಡೆದನಂತೆ. ಅಂತಹ ನಿನ್ನಯ್ಯ ಸುದೀರ್ಘವಾದಂತಹ ಬದುಕಿನಲ್ಲಿ ಮಕ್ಕಳು ಹೇಗಿರ್ತಾರೆ, ಯಾವ ರೀತಿ ಇರ್ತಾರೆ ಅಂತೆಲ್ಲ ಕನಸಲ್ಲಿ ಕಣ್ಣೋ, ಆ ಕನಸನ್ನು ನನಸು ಮಾಡುವ ಹಾಗೆ ಪುರುಷಾರ್ಥ ಚತುಷ್ಟಯಗಳೇ ಬಂದವ ಮೈ ಎತ್ತಿ ಎನ್ನುವ ಹಾಗೆ ಹುಟ್ಟಿದವರು ನೀವು ಅಂತ ಲೋಕದಲ್ಲಿ ಪ್ರಸಿದ್ಧಿ. ಆದರೆ ನೀನು ಮಾಡಿದಂತಹ ಈ ಕೃತ್ಯ ನಿನ್ನ ಅಯ್ಯನಿಗೆ ಒಪ್ಪಿಗೆ ಆದೀತೋ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಆಡ್ತೇನೆ ರಾಮ, ಇದು ಅಪಕೀರ್ತಿ ಆಡುವಂತಹ ಮಾತು ಇಲ್ಲ, ಅಪಕರ್ಷಕ್ಕೆ ಹೇತುವಾದಂತಹ ಕೃತ್ಯ. ವಸಿಷ್ಠರ ಶಿಷ್ಯ ವಿಶ್ವಾಮಿತ್ರರಿಂದಲೇ ಶಸ್ತ್ರವನ್ನು ವಿದ್ಯೆಯಾಗಿ ಪಡೆದವನು. ಆದರೆ ಕಲಿಸಿದಂತಹ ಗುರುಗಳು ನೀ ಮಾಡಿದಂತಹ ಕೃತ್ಯನ್ನು ಒಪ್ಪಿಯಾರೆ? ಸಾಧ್ಯವೇ ಇಲ್ಲ. ವಾಲಿಯಂತಹ ವಾಲಿಯನ್ನು ಕೊಲ್ಲುವುದಕ್ಕೆ ನೀ ಪಡೆದಂತಹ ಈ ವಾಮ ಮಾರ್ಗ ಜಗತ್ತು ಒಪ್ಪುವುದಿಲ್ಲ. ಯಾಕಾಗಿ ಮಾಡಿದೆ? ತನ್ನದ್ದಾದಂತಹ ಮಡದಿಯನ್ನು ಕಳೆದುಕೊಂಡಂತಹ ಈ ಸ್ಥಿತಿಯಲ್ಲಿ ಒಬ್ಬ ಸುಗ್ರೀವ ಶರಣಂ ಗಚ್ಚಾಮಿ ಅಂತ ಬಂದಂತಹ ನಿನಗೆ ಸುಗ್ರೀವ ಸಹಾಯ ಆಗ್ತಾನೆ. ಎಲ್ಲಿಯಾದ್ರೂ ವಾಲಿ ಸತ್ರೆ ವಾಲಿಯ ವಾನರ ಸೇನೆ ಬಂದು ಸುಗ್ರೀವನ ಜೊತೆಗೂಡಿ ಅವ ಹೇಳಿದ ಹಾಗೆ ಅವಳನ್ನು ಹುಡುಕಿ ಕೊಡ್ತಾನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೇಳಿ ನೀ ಕಂಡವರ ಮಾತಿಗೆ ಒಳಗಾಗಿ ನನಗೆ ಶಿಕ್ಷೆ ಕೊಟ್ಟಿಯಲ್ಲೋ. ನನ್ನಲ್ಲಿ ಒಂದು ಮಾತನ್ನಾಡ್ತಾ ಇದ್ರೆ ರಾಮ, ನಿನ್ನ ಹೆಂಡತಿಯನ್ನು ಕದ್ದಂತಹ ಅಧಮನನ್ನು ಕಿಷ್ಕಿಂಧೆಯಲ್ಲಿ ಕುಳಿತಲ್ಲಿಂದಲೇ ನನ್ನ ಬಾಲವನ್ನು ಬೆಳೆಸಿ ಅವನನ್ನು ನಿನ್ನ ಪಾದ ಮೂಲದಲ್ಲಿ ಇಡ್ತಿದ್ದೆ. ಏನು ಮಾಡೋಣ ಹೇಳು? ಬೃಹದಾದಂತಹ ಹಡಗನ್ನು ಆಶ್ರಯಿಸುವುದರ ಬದಲಾಗಿ ಒಂದು ಹರಿಗೋಲನ್ನು ನೀ ಆಶ್ರಯಿಸಿಕೊಂಡೆ. ಅವನ ಮಾತಿಗೆ ಬಿದ್ದು ವಾಲಿಯಂತಹ ವೀರನನ್ನು ಕೊಲ್ಲುವುದಕ್ಕೆ ವಾಮ ಮಾರ್ಗವನ್ನು ಬಳಸಿದೆ. ಇನ್ನು ಎಷ್ಟು ಹೇಳಿದ್ರೇನು, ಎಷ್ಟು ಮಾತನಾಡಿದ್ರೇನು ಏನು ಪ್ರಯೋಜನ ಬಂತು? ವಾಲಿ, ನಿನ್ನ ಆಕ್ಷೇಪಗಳಿಗೆ ಉತ್ತರ ಕೊಡಬೇಕು ಅನ್ನುವುದಕ್ಕಾಗಿಯೇ ನಿನ್ನ ಮುಂಭಾಗಕ್ಕೆ ನಾನು ಬಂದವನಿದ್ದೇನೆ. ಕೇವಲ ಬಾಣಪ್ರಯೋಗವನ್ನು ಮಾಡಿ ನಿನ್ನನ್ನು ಹನನ ಮಾಡುವುದೊಂದೇ ನನ್ನ ಉದ್ದೇಶವಾಗುತ್ತಿದ್ರೆ ಮರದ ಮರೆಯಿಂದ ಬಾಣಪ್ರಯೋಗ ಮಾಡಿದ ರಾಮ ಅಲ್ಲಿಂದಲೇ ಮರಳಿ ಹೋಗಿ ಆಗ್ತಿತ್ತು. ಅದೇ ಧನುಸ್ಸನ್ನು ತೋರಿಸ್ತಾ ನಿನ್ನ ಮುಂಭಾಗದಲ್ಲಿ ಆ ಧನುವನ್ನು ಊರಿ ನಿಂತವನಿದ್ದೇನೆ ನಾನು. ಅಂದ್ರೆ ನಿನ್ನಿಂದ ಇಂತಹ ಕೆಲವು ಆಕ್ಷೇಪಗಳು ಬರಬಹುದು ಅನ್ನುವ ನಿರೀಕ್ಷೆ ನನಗಿತ್ತು. ವಾಲಿ ಕೇವಲ ವಾಲಿಯೋ? ಮತ್ತೆ ಒಂದು ನಾಯಕ ಸ್ಥಾನವನ್ನು ಪಡೆದವ, ವಾನರರ ಅಧಿಪನಾಗಿ ನನ್ನ ಮಾತುಗಳನ್ನು ಕೇಳುತ್ತೀಯ ಹೇಗೆ? ಬಿರುದು ವಾನರಧಿಪನಿ ಕೇಳಿಲ್ಲ ಮಾತಾ
ಬಾಣಾಘಾತಕ್ಕೆ ಒಳಗಾಗಿ ಧರೆಗೆ ಒರಗಿದಂತಹ ನೀನು ಪುಂಖಾನುಪುಂಖವಾಗಿ ಆಕ್ಷೇಪದ ನುಡಿಗಳನ್ನೇ ಆಡ್ತಾ ಇದ್ದಿ. ವಾಲಿ, ಬೇರೆ ಬೇರೆ ನೆಲೆಯಿಂದ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಂಥವನ ಮಗ, ಇಂಥವನ ಅಣ್ಣ, ಅಥವಾ ಇಂಥವಳ ಪತಿ. ಆ ಎಲ್ಲ ನೆಲೆಯೂ ಒಬ್ಬ ಅರಸನಿಗೂ ಇರ್ತದಲ್ಲ. ಹೌದು. ಬೇರೆ ಬೇರೆ ನೆಲೆಯಿಂದ ಅವರ ವರ್ತನೆಯೂ ಬೇರೆ ಬೇರೆ ರೀತಿಯಾಗಿಯೇ ಇರ್ತದೆ. ಪುಟ್ಟ ಮಗುವಿಗೆ ತಂದೆಯಾಗಿ ವರ್ತಿಸುವವ ಚಕ್ರವರ್ತಿಯಾಗಿ ವರ್ತಿಸಬೇಕು ಅಂತ ಇಲ್ಲ. ಆ ಮಗುವಿನ ಜೊತೆಗೆ ತೊದಲು ನುಡಿಗಳನ್ನು ಅವನೂ ಆಡುತ್ತಾನೆ. ಅಯ್ಯೋ, ಒಬ್ಬ ಚಕ್ರವರ್ತಿಯಾಗಿ ಪೀಠವನ್ನು ಏರಿದವ ಮಗುವಿನ ಜೊತೆಗೆ ಹೀಗೆ ಬಾಲಿಶವಾಗಿ ಮಾತನಾಡುವುದೋ? ಆಡುವುದಕ್ಕಿಲ್ವಲ್ಲ. ಇಲ್ವೇ ಇಲ್ಲ. ಸರಸದ ನುಡಿಗಳನ್ನು ಮಡದಿಯಲ್ಲಿ ಆಡ್ತಾನೆ. ಗೌರವದ ನುಡಿಗಳನ್ನು ತಂದೆ ತಾಯಿಯಂದಿರಲ್ಲಿ ಆಡ್ತಾನೆ. ಕಠಿಣವಾದ ನುಡಿಗಳನ್ನು ನ್ಯಾಯಾಧೀಶನಾಗಿ ಚಕ್ರವರ್ತಿ ಪೀಠದಲ್ಲಿ ಕುಳಿತು ಆಡ್ತಾನೆ. ಸರಿ, ಇಷ್ಟನ್ನು ನಾನು ಯಾಕೆ ನಿನಗೆ ಆಡಿದೆ ಅಂತ ಕೇಳಿದ್ರೆ, ನೀನು ಆಡಿದೆ. ಮಡದಿಯಾದಂತಹ ತಾರೆಯೂ ಹೇಳಿದ್ಳು, ತಾರೆಯ ಗಂಡನಾಗಿ ಅಲ್ಲ, ಅಂಗದನ ತಂದೆಯಾಗಿ ಅಲ್ಲ, ಸುಗ್ರೀವನ ಅಣ್ಣನಾಗಿಯೂ ಅಲ್ಲ, ಕಿಷ್ಕಿಂದೆ ಅನ್ನುವಂತಹ ಸಾಮ್ರಾಜ್ಯದ ಅಧಿಪತಿಯಾಗಿ ವಾನರರ ಅಧಿಪನಾಗಿ ನನ್ನೊಡನೆ ಸಂಭಾಷಣೆಯನ್ನು ನೀನು ಮಾಡಬೇಕು ಅನ್ನುವುದಕ್ಕಾಗಿ ಇಷ್ಟು ಮಾತುಗಳನ್ನು ಆಡಿದ್ದು ನಾನು. ಸರಿ, ವಾನರರ ಅಧಿಪನಾಗಿ ನನ್ನ ಮಾತನ್ನು ಕೇಳಬೇಕು. ನೀನೇ ಆಡಿದಂತೆ ನಾನು ಸೂರ್ಯವಂಶೀಯನಿದ್ದೇನೆ. ಅಂದ್ರೆ ಸಹಜವಾಗಿ ಒಂದು ಆಧಿಪತ್ಯ ಅನ್ನೋದು ಪರಂಪರೆಯಿಂದ ನಮಗೂ ಬಂದಿದೆ. ನೀನೇ ಆಡಿದ ಹಾಗೆ ಆಕ್ಷೇಪ ಏನೇ ಇರಲಿ, ಚಕ್ರವರ್ತಿ ಆಗಬೇಕಾದಂತಹ ನಾನು ಅದನ್ನು ತ್ಯಜಿಸಿ 14 ವರ್ಷಗಳ ವನವಾಸಕ್ಕಾಗಿ ಕಾನನದ ಕಡೆಗೆ ಬಂದವನಿದ್ದೇನೆ. ಸರಿ, ಅದರ ಅರ್ಥ ನಾನೀಗ ಸೂರ್ಯವಂಶೀಯನಲ್ಲ ಅಂತ ಅಲ್ಲವಲ್ಲ. ಅಲ್ವೇ ಅಲ್ಲ. ನೀನು ತಿಳಿದಿದ್ದಿ, ಇಕ್ಷ್ವಾಕುವಿನ ವಂಶದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬನಿಗೂ ಈ ಭೂಮಿಯಲ್ಲಿ ನ್ಯಾಯ ನಿರ್ಣಯವನ್ನು ಮಾಡುವಂತಹ ಅಧಿಕಾರ ಇದೆ ಅಂತ. ಅವನು ಅರಸನಾಗಿ ಚಕ್ರವರ್ತಿ ಪೀಠವನ್ನು ಏರಬೇಕು ಅಂತಲೇ ಇಲ್ಲ. ಇನ್ನೂ ಒಂದು ನೆಲೆಯಿಂದ ಹೇಳುವುದಿದ್ರೆ, ಚಕ್ರವರ್ತಿಯಾಗಿ ನಗರದಲ್ಲಿ ನೀನಿರು ಭರತ, ಕಾನನದಲ್ಲಿ ಮರಗಳೇ ವೃಕ್ಷಗಳೇ ನನಗೆ ಶ್ವೇತ ಛತ್ರದ ಹಾಗೆ. ಸರಿ, ಇಲ್ಲಿ ಯಾರೆಲ್ಲ ದುಷ್ಟರಿದ್ದಾರೆ ಅವರ ಹನನವನ್ನು ನಿನ್ನ ಪ್ರತಿನಿಧಿಯಾಗಿ ನಾನು ಮಾಡ್ತೇನೆ ಅಂತ ಭರತನಲ್ಲಿ ಆಡಿದ್ದೇನೆ. ಈ ನೆಲೆಯಿಂದಲೂ ದಾನವರುಗಳ ದುಷ್ಟರ ಶಿರ ತರಿದು ಕ್ಷೋಣಿಭಾರವನ್ನು ಇಳುಗುವುದು ಎಮ್ಮ ಬೆರುದು. ಸರಿ, ವೈಯಕ್ತಿಕವಾಗಿ ನನ್ನನ್ನು ಆಡುವುದಲ್ಲ. ನಾನು ಯಾಕಿದನ್ನು ಆಡ್ತೇನೆ? ಯಾಕೆ? ನೀನು ಈ ಮೊದಲು ಅನೇಕ ಮಂದಿ ರಾಕ್ಷಸರನ್ನು ಹನನ ಮಾಡಿದವನಂತೆ. ದೌಷ್ಟ್ಯದ ಹನನ ನಿನ್ನ ಕೈಯಿಂದಲೂ ಆಗಿದೆ. ಅಂದ್ರೆ ಒಬ್ಬ ಬಲಿಷ್ಠನಿದ್ದಾನೆ ಅಂತಾದ್ರೆ ಅವನದನ್ನು ಮಾಡಬೇಕಾದವನಿಗೆ ಧರ್ಮ. ಒಬ್ಬ ರಾಕ್ಷಸನನ್ನು ಕೊಂದದ್ದರಿಂದ ವಾಲಿಗೆ ಏನು ಪ್ರಯೋಜನ? ಈಗ ದೇವಲೋಕ ದಾಳಿ ಮಾಡಿದ ಒಬ್ಬ ರಾಕ್ಷಸನನ್ನು ವಾಲಿ ಕೊಂದ. ಸರಿ, ವಾಲಿಗೆ ಏನು ಪ್ರಯೋಜನ? ಏನೂ ಇಲ್ಲ. ಮೇಲ್ನೋಟದಿಂದ ನೋಡಿದರೆ ಏನೂ ಇಲ್ಲ. ಆದ್ರೆ ಒಬ್ಬ ಅಧಿಪನಾಗಿ, ಒಬ್ಬ ಧರ್ಮರಕ್ಷಕನಾಗಿ ಅವನ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಸರಿ, ನೀನು ನಿತ್ಯಾಹ್ನಿಕವನ್ನು ಮಾಡುವವ, ಚತುಸ್ಸಮುದ್ರಗಳಿಗೆ ಪ್ರತಿನಿತ್ಯವೂ ಹೋಗುವವ ಅಂತ ನಿನ್ನ ತಮ್ಮನಾದಂತಹ ಸುಗ್ರೀವ ಹೇಳಿದ. ಈ ನಿತ್ಯ ಕರ್ಮಗಳು ಅಂತ ಉಂಟಲ್ಲ, ನಿತ್ಯ ಕರ್ಮಗಳನ್ನು ಮಾಡಿದ್ದರಿಂದಲಾಗಿ ಪುಣ್ಯ ಬರುವುದಿಲ್ಲ. ನಿತ್ಯ ಕರ್ಮಗಳನ್ನು ಮಾಡದೇ ಇದ್ರೆ ಪಾಪ ಬರ್ತದೆ. ಅರಸನಾದವರಿಗೆ ಹೊಣೆ ಅದು. ಅವರಿಗೆ ಮಾಡಿದ್ದರಿಂದಲಾಗಿ, ಕರ್ತವ್ಯ ಮಾಡಿದ್ದರಿಂದ ಲಾಭ ಏನು, ಪ್ರಯೋಜನ ಏನು ಅಂತ ಇಲ್ಲ. ಅವರು ಮಾಡಬೇಕಾದವರಿಗೆ ಧರ್ಮ. ಸರಿಯಪ್ಪ. ಈ ನೆಲೆಯಿಂದ ನಿನ್ನಲ್ಲಿ ನಾನು ಮಾತಾಡ್ತಾ ಇರುವುದು. ದಾನವರುಗಳ ದುಷ್ಟರ ಶಿರ ತರಿದು ಕ್ಷೋಣಿಭಾರವನ್ನು ಇಳುಗಬೇಕಾದ್ದು ನನಗೋ ನಿನಗೋ ಒಂದು ಹೊಣೆಗಾರಿಕೆ. ಸರಿ, ಈ ನೆಲೆಯಿಂದ ಅಪರಾಧಿಯನ್ನು ಶಿಕ್ಷಿಸುವಾಗ ಅಪರಾಧಿಯ ಜೊತೆಗೆ ದ್ವಂದ್ವ ಯುದ್ಧವನ್ನು ಮಾಡಬೇಕು ಅಂತ ಇಲ್ಲ. ಕತ್ತಿಯಿಂದ ಕತ್ತರಿಸುವುದು, ಹೌದು, ಶೂಲಕ್ಕೆ ಏರಿಸುವುದು, ಬಾಣ ಪ್ರಯೋಗ ಮಾಡುವುದು, ಅಲ್ಲ ಕುತ್ತಿಗೆಗೆ ನೇಣ ಹಾಕುವುದು. ನ್ಯಾಯಾಧೀಶ ಯಾವುದನ್ನು ಹೇಳ್ತಾನೋ ಅದೇ ರೀತಿಯಾದಂತಹ ಒಂದು ಮರಣದಂಡನೆಯನ್ನು ಅಪರಾಧಿಗೆ ಕೊಡಬಹುದು. ಆದರೆ ವಾದಿ, ಪ್ರತಿವಾದಿ, ಸಾಕ್ಷಿ ಎನ್ನುವಂತಹ ವಿಚಾರಗಳು ಬೇಕು. ಈಗ ನೀನೇ ನ್ಯಾಯಾಧೀಶನಾಗಿಯೇ ಇಲ್ಲಿ ಒದಗಿ ಬಂದದ್ದು ಹೌದು ಅಂತ ಆದ್ರೆ, ಈಗ ನಾನು ವಾದಿ ಸ್ಥಾನದಲ್ಲಿದ್ದೇನೋ ಇಲ್ಲ ಪ್ರತಿವಾದಿ ಸ್ಥಾನದಲ್ಲಿದ್ದೇನೋ, ಆದರೆ ನನಗೆ ಗೊತ್ತಾಗಬೇಕು, ರಾಮ ಎನ್ನುವ ನ್ಯಾಯಾಧೀಶನಾಗಿ ಬಂದಿದ್ದಾನೆ, ವಾದಿಯಾಗಿ ಸುಗ್ರೀವನೋ, ಪ್ರತಿವಾದಿಯಾಗಿ ವಾಲಿಯೋ, ಇಲ್ಲ ಈಗ ಸಾಕ್ಷಿ ಯಾರು ಇದ್ದಾರೆ, ಇವುಗಳೆಲ್ಲವನ್ನು
ಪರಿಶೀಲನೆ ಮಾಡದೆ, ನ್ಯಾಯಾನ್ಯಾಯದ ಪರಾಮರ್ಶೆ ಮಾಡದೆ, ಕೇವಲ ಏಕಪಕ್ಷೀಯನಾಗಿ ವಾಲಿಗೆ ಗೊತ್ತಾಗದ ಹಾಗೆ ವಾಲಿಯನ್ನು ಕೊಲ್ತೇನೆ ಎನ್ನುವಂತಹ ನಿರ್ಣಯ ಮಾಡಿ, ನಾ ಸೂರ್ಯವಂಶೀಯನಿದ್ದೇನೆ, ಎಲ್ಲೆಲ್ಲ ಏನೆಲ್ಲ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳ್ತದೆ ಅಲ್ಲಿ ನಾನೇ ನ್ಯಾಯವನ್ನು ಕೊಡುವವನು ಎನ್ನುವಂತಹ ದೃಷ್ಟಿಯನ್ನಿಟ್ಟು ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀಯಲ್ಲ, ನೀ ಪರಾಮರ್ಶೆ ಮಾಡಿದ್ಯೋ? ಸುಗ್ರೀವ ಏನು ತಪ್ಪು ಮಾಡಿದ್ದಾನೆ ಅಂತ ಕೇಳಿದ್ದೀಯೋ? ವಾಲಿ, ನೀನು ಆಡುವುದು ಒಂದು ನೆಲೆಯಿಂದ ಸರಿಯೇ, ಆದ್ರೆ ಸ್ಮೃತಿ ವಚನ ಅನ್ನುವುದಂತದ್ದನ್ನು ಹೇಳುವುದಿಲ್ಲ. ಒಬ್ಬ ವಾದಿ ಬೇಕು, ಒಬ್ಬ ಪ್ರತಿವಾದಿ ಬೇಕು, ನ್ಯಾಯ ನಿರ್ಣಯ ಮಾಡುವುದಕ್ಕೆ ಇಬ್ಬರನ್ನೂ ಕರೆದು ಅವರಲ್ಲಿ ವಿಚಾರಿಸಬೇಕು ಅನ್ನೋದು ಧರ್ಮಶಾಸ್ತ್ರವೋ ಸ್ಮೃತಿಯೋ ಆಡುವಂತದ್ದಲ್ಲ. ಯಾಕೆ ಸ್ಪಷ್ಟವಾಗಿ ಒಬ್ಬ ಅರಸ ಅನ್ಯಾಯವನ್ನು ನೋಡಿದ್ದಾನೆ ಅಂತಾದ್ರೆ, ಉದಾಹರಣೆಗೆ ಆತನ ಕಣ್ಣ ಮುಂಭಾಗದಲ್ಲೇ ಒಬ್ಬನನ್ನು ಇನ್ನೊಬ್ಬ ಕತ್ತರಿಸುವಂತಹ ದೃಶ್ಯವನ್ನು ಅವನು ನೋಡಿದ್ದಾನೆ. ಸರಿಯಪ್ಪ, ಅವನು ದುರ್ಬಲನಿದ್ದಾನೆ, ನಿರಾಯುಧನಿದ್ದಾನೆ, ಅವನ ತಲೆಯನ್ನು ಇನ್ನೊಬ್ಬ ಕತ್ತರಿಸಿದ. ಆಮೇಲೆ ಇವನನ್ನು ಕರೆದು ನೀನು ಅವನ ತಲೆಯನ್ನು ಯಾಕೆ ಕತ್ತರಿಸಿದೆ, ನೀನು ಕತ್ತರಿಸುವುದು ಸರಿಯೋ, ಇಂತಹ ಪ್ರಶ್ನೆಯನ್ನು ಕೇಳುವುದಕ್ಕೆ ಇಲ್ಲ. ಆಗ ಅರಸನಾದವ ಏನು ಮಾಡ್ತಾನೆ ಕೇಳಿದ್ರೆ, ರಕ್ಷಕ ಭಟರನ್ನೋ ರಾಜಭಟರನ್ನೋ ಕರೆದು ಅವನಿಗೆ ಮರಣದಂಡನೆಯ ಶಿಕ್ಷೆ ಅದನ್ನು ವಿಧಿಸಿ ಅಂತ ಹೇಳ್ತಾನೆ. ಹೊರತು ಅವನನ್ನು ಕರೆದು ಯಾಕೆ ಮಾಡಿದೆ ಹೀಗೆ ಕೇಳಲೇಬೇಕು ಅಂತ ಸ್ಮೃತಿ ಆಡುವುದಿಲ್ಲ. ನೀನು ಮಾಡಿದ ಅನ್ಯಾಯವನ್ನು ಸ್ಪಷ್ಟವಾಗಿ ನಾನು ತಿಳಿದವನೇ ಇದ್ದೇನೆ. ನೀ ಹೇಗೆ ತಿಳಿದಿ? ಯಾರಲ್ಲಿ ತಿಳಿದಿ? ನೀನು ಅನ್ಯಾಯವನ್ನು ಮಾಡಿದ ಕಾರಣಕ್ಕಾಗಿಯೇ ಈ ಶಿಕ್ಷೆಯನ್ನು ನಾನು ನಿನಗೆ ವಿಧಿಸಿದ್ದೇನೆ. ಹೌದಪ್ಪ, ಈಗ ಅನ್ಯಾಯ ಮಾಡಿದ್ದೇನೆ ಅಂತ ಯಾರಾದ್ರೂ ಬಂದು ದೂರು ಕೊಡಬೇಕಲ್ಲ. ಕೊಟ್ಟಿದ್ದಾನಲ್ಲ. ಯಾರು? ಸುಗ್ರೀವ. ಅವನಿಂದ ನನಗೆ ಅನ್ಯಾಯ ಆಗಿದೆ ಅಂತ ನಾ ತಿಳ್ಕೊಂಡವ. ಅಂತವ ನಿನ್ನಲ್ಲಿಗೆ ಹೋಗಿ ನೀ ಪ್ರಬಲನಿದ್ದಿ ಎನ್ನುವ ಕಾರಣಕ್ಕೆ ನೀ ಬರುವ ದಾರಿಗೆ ಅಡ್ಡಲಾಗಿ ಅವನೇ ಬಂದು ನಿನ್ನನ್ನು ಅವ ಕರೆಯಿಸಿಕೊಂಡು ನಿನ್ನಲ್ಲಿ ಅವನಿಗೆ ಏಕಪಕ್ಷೀಯವಾಗಿ ಅವನ ಬದಿಯ ಕಥೆಯನ್ನು ನಿನಗೆ ಹೇಳಿರ್ತಾನೆ ಬಿಟ್ರೆ ನೈಜ ಕಥೆಯೇ ಅದು ಅಂತ ನಿನಗೆ ಹೇಗೆ ಗೊತ್ತಾಯ್ತಲ್ಲ? ಹೇಗೆ? ಬರುವ ದಾರಿಯಲ್ಲೇ ಶಬರಿ ಆಗಲಿ ಕಬಂದನಾಗಲಿ ಆಡಿದಂತಹ ಮಾತೇ ಅದು. ಈಗ ವಾಲಿಯಿಂದಲಾಗಿ ಮತಂಗನಿಗೋ ಶಬರಿಗೋ ಅಥವಾ ಕಬಂದನಿಗೋ ಏನು ಲಾಭ, ಅಥವಾ ಸುಗ್ರೀವನಿಂದಲಾಗಿ ಆ ದೇವಪುರುಷನಿಗೆ ಏನು ಲಾಭ? ಎಷ್ಟೋ ಸಲ ಏನಾಗ್ತದೆ ಗೊತ್ತಾ? ಏನು? ಸಾಕ್ಷಿ ಅಂದ್ರೆ ಅರ್ಥ ಏನು? ತಮ್ಮ ಕಣ್ಣುಗಳಿಂದ ನೋಡಿದವರು ಅನ್ನೋದು ಮೇಲ್ನೋಟದ ಅರ್ಥದ. ಅಕ್ಷಿ, ಹೌದಪ್ಪ, ಕಣ್ಣುಗಳಿಂದ ನೋಡಿದವರು. ಆದ್ರೆ ಎಲ್ಲವನ್ನೂ ಸಾಕ್ಷಿ ರೂಪದಿಂದ ನೋಡಲೇಬೇಕು ಅಂತ ಇಲ್ಲ. ಈಗ ದೇವ ಪುರುಷರಿಗೆ ಎಷ್ಟೋ ವಿಷಯಗಳು ಅಂತರಂಗದಿಂದ ಅರಿವಾಗುವುದು ಅಂತ ಉಂಟು. ಯೋಜನಾಂತರದ ಬಾಹುಗಳನ್ನು ಬೆಳೆಸಿಕೊಂಡಂತಹ ಕಬಂದ, ಬೆಳೆಸಿಕೊಂಡ ಅನ್ನೋದಕ್ಕಿಂತಲೂ ಅವನಿಗೆ ಇಂದ್ರನಿಂದ ಪ್ರದತ್ತವಾಯಿತು ಅಂತ ಇಟ್ಟುಕೊಳ್ಳುವ. ಹೌದಪ್ಪ, ತನ್ನದ್ದಾದಂತಹ ಶಕ್ತಿ ಏನುಂಟು ಅದೆಲ್ಲವನ್ನು ಕಳಕೊಂಡು, ನಾನು ಹೇಳುವುದು ಮಾನಸಿಕವಾದಂತಹ ಶಕ್ತಿ, ಹೌದು, ದೈವಿಕವಾದ ಶಕ್ತಿ, ಅದನ್ನು ಕಳಕೊಂಡು ಕೇವಲ ಬಾಹುಬಲವನ್ನು ಮಾತ್ರ ಇರಿಸಿಕೊಂಡಂತಹ ಕಬಂದ, ಒಬ್ಬ ರಾಕ್ಷಸಿ ಪ್ರವೃತ್ತಿಯಲ್ಲಿದ್ದವನು ಹೊಂದಿದಂತಹ ಕಬಂದ. ನೀನು ಪ್ರಕರಣವನ್ನು ಹೇಳು ಅಂತ ಹೇಳುವಾಗ, ಇಲ್ಲ ನನಗೆ ನನ್ನ ಮೂಲ ಸ್ವರೂಪ ಲಭಿಸದೆ ನನಗೆ ಆಡುವುದಕ್ಕಾಗುವುದಿಲ್ಲ, ಅವನನ್ನು ನಾವು ಶರೀರ ಸಹಿತವಾಗಿ ಭಸ್ಮ ಮಾಡಿ ಅವನ ಮೂಲ ರೂಪವಾದಂತಹ ಧನುಗಂಧರ್ವ ಏನಿದ್ದಾನ ಅದನ್ನು ಅವನು ಪಡೆದ ಮೇಲೆ ಸ್ಪಷ್ಟವಾಗಿ ಆಡಿದ. ಧರ್ಮಾತ್ಮನಾದಂತಹ ಸುಗ್ರೀವ ಪಂಪಾ ಸರೋವರದ ದಡದಲ್ಲಿರುವಂತಹ ಋಷ್ಯಮೂಕ ಪರ್ವತದ ತುದಿಯಲ್ಲಿ 4 ಮಂದಿ ಕಪಿಗಳ ಜೊತೆಯಾಗಿದ್ದಾನೆ. ಅವನ ಅಣ್ಣನಾದ ಅಧರ್ಮಿಯಾದಂತಹ ವಾಲಿಯಿಂದಲಾಗಿ ಅವನಿಗೆ ಅನ್ಯಾಯವಾಗಿದೆ. ಸರಿ, ನೀವು ಹೋಗಿ ಸುಗ್ರೀವನ ಸಹಾಯವನ್ನು ಪಡೆಯಿರಿ. ಸರಿಯಪ್ಪ. ಈ ಮಾತು ಒಂದು ಪ್ರಮಾಣವಾಗಿ ನಮಗೆ ಒದಗಿ ಬರ್ತದೆ. ಮಾತ್ರವಲ್ಲ, ಇಲ್ಲೇ ಇದ್ದ ಮತಂಗ ಮಹರ್ಷಿಗಳ ಶಿಷ್ಯಾದಂತಹ ಶಬರಿ ಆಡಿದ ಮಾತು ಅದೇ. ಧರ್ಮಾತ್ಮನಾದಂತಹ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿಕೊಂಡು ನಿನ್ನ ಮಡದಿಯನ್ನು ಪಡೆಯುವಂತಹ ಸಹಾಯವನ್ನು ವ್ಯವಸ್ಥೆಯನ್ನು ನೀನು ಮಾಡಿಕೋ, ಇದು ನಮಗೊಂದು ಪ್ರಮಾಣವಾಗಿ ಒದಗಿ ಬರ್ತದೆ. ಮತ್ತು ನಾನು ನಿನ್ನಲ್ಲೊಂದು ಮಾತು ಹೇಳ್ತೇನೆ, ಸುಗ್ರೀವನಿಗೆ ಸಹಾಯ ಆಗಬೇಕು ಅಂತ ನಾನು ಬಂದವನೇ ಅಲ್ಲ, ಮತ್ತೆ ಸುಗ್ರೀವನಿಂದ ಸಹಾಯವನ್ನು ಪಡೆಯಬೇಕು ಅಂತ ಇಲ್ಲಿಗೆ ಬಂದವ. ಸರಿಯಪ್ಪ, ಹಾಗಾದ್ರೆ ಅಲ್ಲಿ ನಿನಗೆ ಒಂದು ಲಾಭ ಉಂಟು ಎನ್ನುವ ಕಾರಣಕ್ಕಾಗಿ, ಒಬ್ಬ ವಾದಿಯೋ ಪ್ರತಿವಾದಿಯೋ ಒಬ್ಬನಿಂದ ನಿನಗೆ ಲಾಭ ಉಂಟು ಎನ್ನುವ ಕಾರಣಕ್ಕಾಗಿಯೇ ನನ್ನನ್ನು ಕೊಂದದ್ದು ಅಂತ ಆಗುವುದಿಲ್ಲ. ಹೇಗೆ? ಯಾಕಂದ್ರೆ ಇಂತಹ ಒಂದು ಲಾಭದ ನಿರೀಕ್ಷೆ ಬರುವ ಕಾಲದಲ್ಲಿ ನನಗಿರ್ಲಿಲ್ಲ. ಈಗ ಬಂದ ಮೇಲೆ ನಿನಗೆ ಅವನಿಂದ ಲಾಭ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನಾನು ನೀನೇ ಆಡಿದಂತೆ ಸುಗ್ರೀವ ಶರಣಂ ಗತ ಅಥವಾ ಸುಗ್ರೀವ ಶರಣಂ ಗಚ್ಚಾಮಿ,
ಅವನ ಸಹಾಯ ನಮಗೆ ಬೇಕು ಅನ್ನುವ ಭಾವದಿಂದಲೇ ಪಂಪಾ ಸರೋವರದ ದಡದಲ್ಲಿ ನಿಂತು ನೋಡುತ್ತಿರುವಂತಹ ಹೊತ್ತಿಗೆ ಆಂಜನೇಯ ಬಾಲಬ್ರಹ್ಮಚಾರಿ ರೂಪದಿಂದ ಬಂದ. ಸರಿಯಪ್ಪ, ಅದು ನೀನೇ ಕಳುಹಿಸಿದವರು ಇರಬೇಕು ಅಂತ ಸುಗ್ರೀವ ಅನುಮಾನಿಸಿದನಂತೆ. ಯಾಕಂದ್ರೆ ನಿನಗೆ ಶೀರ್ಷಮುಖ ಪರ್ವತಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ, ಯಾರಾದ್ರೂ ಬರುವುದಕ್ಕೆ ಸಾಧ್ಯ ಇದ್ದವರ ಮುಖೇನ ಕೊಲ್ಲಿಸುವುದಕ್ಕಾದೀತೋ ಅಲ್ಲ ಅಂತ ಗೊತ್ತಾಯಿತು. ನಾವು ಮೇಲೆ ಹೋದೆವು. ನನ್ನ ಪ್ರಕರಣವನ್ನು ಅವನಲ್ಲಿ ಹೇಳುವುದಕ್ಕೆ ಮೊದಲೇ ಅವನಿಗಾದ ಅನ್ಯಾಯವನ್ನು ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು. ಈ ಮಾತನ್ನು ಸುಗ್ರೀವ ಆಡಿದ. ಹಾಗಾದ್ರೆ ವೈಯಕ್ತಿಕ ಲಾಭವನ್ನು ಗಣಿಸಿ ನೀನು ಅವನ ಜೊತೆ ಕೂಡಿ ಅಂದ್ರೆ ಅವನ ಜೊತೆ ಸೇರಿ ನನ್ನನ್ನು ಕೊಲ್ಲುವುದಕ್ಕೆ ಬಂದದ್ದಲ್ಲ. ಅದೇ ಹೌದಾಗಿದ್ರೆ ಅವನಿಗಿಂತ ಬಲಿಷ್ಠನಾದ ಕಾಂಚನ ಮಾಲೆಯನ್ನು ಧರಿಸಿ ಎದುರಾಳಿಗಳ ಜೊತೆಗೆ ಹೋರಾಟಕ್ಕೆ ಬಂದರೆ ಎದುರಾಳಿ ಅರ್ಧಬನವನ್ನು ಸೆಳೆದುಕೊಳ್ಳಬಲ್ಲಂತಹ ವಾಲಿಯನ್ನೇ ನಾನು ಪ್ರಯೋಜನವಾಗಿ ಪಡ್ಕೊಳ್ಳುವುದಿಲ್ವೋ? ಈಗ ನನಗೆ ವೈಯಕ್ತಿಕವಾದ ಲಾಭವೇ ಬೇಕಾದ್ದು. ನನ್ನ ಮಡದಿಯನ್ನು ಪಡೆಯುವುದೇ ನನ್ನ ಪರಮ ಉದ್ದೇಶ ಅಂತ ಆದ್ರೆ ನಾನು ನಿನ್ನ ಬಳಿಗೆ ಬರುವುದಿಲ್ಲ. ನೀನೇ ಹೇಳಿದ ಹಾಗೆ ಅಲ್ಲ, ಈಗ ದಾರಿಯ ಮಧ್ಯದಲ್ಲಿ ಅವನೇ ಮೊದಲು ಸಿಕ್ಕಿದ್ದಾನೆ ಅಂತ ಓದಿಯೋ ಅಂತ ಕೇಳಿದ್ದು ಅಲ್ಲ. ಅವರೇ ಆಡಿದ್ರಲ್ಲ, ಬಲಿಷ್ಠನಾದಂತಹ ವಾಲಿ ಇದ್ದಾನೆ, ಅವನಿಂದ ಅವನ ತಮ್ಮನಾದಂತಹ ಸುಗ್ರೀವ ಅನ್ಯಾಯಕ್ಕೊಳಗಾಗಿದ್ದಾನೆ. ಅದರಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಬಲಿಷ್ಠರು ಯಾರು ಅಂತ ಹೇಳಿ. ಹಾಗಂತ ಒಂದುಂಟು, ವಾಲಿ ವಾನರರ ಅಧಿಪನಿದ್ದಾನೆ. ಎಲ್ಲಿಯಾದ್ರೂ ಈಗ ವಾಲಿಯ ಜೊತೆ ಸಖ್ಯ ಮಾಡಿದ್ರೆ ಈಗ ವಾಲಿ ಹೇಳಿದ ಹಾಗೆ ಕೇಳಬೇಕಲ್ಲ ನಿನ್ಗೆ. ಅಲ್ಲಿ ಆದ್ರೆ ಹಾಗಲ್ಲ, ನೀನು ಹೇಳಿದ ಹಾಗೆ ಅವ ಕೇಳ್ತಾನೆ. ಹಾಗೆಲ್ಲಿಯಾದ್ರೂ ಬುದ್ಧಿ ತೋರಿಸಿದ್ಯೋ, ಅದನ್ನೇ ತೋರಿಸಿದ್ಯೋ? ಅದನ್ನೇ ನಾನು ಆಲೋಚನೆ ಮಾಡುವುದಿದ್ರೆ ಕಬಂದನೋ ಶಬರಿಯೋ ಆಡಿದ ಮಾತನ್ನೇ ಪ್ರಮಾಣವಾಗಿ ಯಾಕೆ ಪಡಿಬೇಕಯ್ಯ? ನಾನೇ ವೈಯಕ್ತಿಕವಾಗಿ ಯಾರ ಬಳಿಗೆ ಬರುವುದು ಅಂತ ವಿವೇಚಿಸಿ ಬರ್ತಾ ಇದ್ದೆ. ಸರಿ, ಹಾಗಾಗಿ ದೈವ ಶಕ್ತಿಗಳೇನುಂಟು ಅವರಾಡಿದ ಮಾತನ್ನೇ ಪ್ರಮಾಣವಾಗಿ ಸುಗ್ರೀವನ ಬಳಿಗೆ ಬಂದೆ. ಸುಗ್ರೀವ ತನಗಾದಂತಹ ಅನ್ಯಾಯವನ್ನೆಲ್ಲ ವಿಸ್ತಾರವಾಗಿ ಆಡಿದ. ಇದನ್ನೆಲ್ಲ ಕೇಳುವಾಗ ನನಗನ್ನಿಸಿತು, ಇಲ್ಲ, ವಾಲಿ ಮಾಡಿದ್ದು ಸರಿಯಲ್ಲ, ಅದು ಅನ್ಯಾಯವೇ. ಈ ಭಾವದಿಂದಲಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತೇನೆ ಅನ್ನುವ ಮಾತನ್ನು ಸುಗ್ರೀವನಿಗೆ ಹೇಳಿದೆ. ಆ ನೆಲೆಯಿಂದಲೇ ಅಪರಾಧಿಯಾದಂತಹ ನಿನಗೆ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಹೌದು, ಶಿಕ್ಷೆಯನ್ನು ವಿಧಿಸುವ ಕ್ರಮದಲ್ಲಿ ನನಗೆ ಸ್ವಲ್ಪ ಆಕ್ಷೇಪ ಉಂಟು. ಯಾವುದು? ಈಗ ದ್ವಂದ್ವ ಯುದ್ಧವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬಹುದು. ಈಗ ದ್ವಂದ್ವ ಯುದ್ಧ ಆಗ್ತಾ ಉಂಟು ವಾಲಿ ಸುಗ್ರೀವನಿಗೆ. ನಮಗೆ ನ್ಯಾಯ ಪರಾಮರ್ಶೆ ನೀನ್ ಮಾಡಿದ್ದಿ, ಇವ ಶಿಕ್ಷಿತನಿದ್ದಾನೆ, ಇವನಿಗೆ ಶಿಕ್ಷೆಯನ್ನೇ ಕೊಡಬೇಕು ಅಂತ ಇದ್ರೆ ನೇರವಾಗಿ ಬಾಣ ಬಿಡುವುದು. ಈಗ ನಿನಗೆ ಋಷ್ಯಮುಖದಲ್ಲಿ ನಿಂತೆ ಬಾಣ ಬಿಡ್ಲಿಕ್ಕೆ ಆಗುದಿಲ್ವಾ? ಆಗ್ತದಲ್ಲ. ಆದ್ರೆ ಈಗ ಒಂದು ಯುದ್ಧದ ಒಂದು ಪ್ರಮೇಯವನ್ನು ಸೃಷ್ಟಿ ಮಾಡಿ ಯಾಕೆ ನೀನು ಬಾಣ ಬಿಡಬೇಕು? ಉದ್ದೇಶಪೂರ್ವಕವಾಗಿಯೇ ಮಾಡಿದೆ. ಏನು ಉದ್ದೇಶ ಅದರಲ್ಲಿ? ಕಿಷ್ಕಿಂಧೆಯ ಒಳಗಿರುವಂತಹ ವಾಲಿಗೆ ಬಾಣ ಪ್ರಯೋಗ ಮಾಡುವುದೇ ನನ್ನ ಸಂಕಲ್ಪ ಅಲ್ಲ. ಮತ್ತೆ ಸುಗ್ರೀವನ ಜೊತೆಗೆ ಹೋರಾಟವನ್ನು ಮಾಡುತ್ತಾ ಹೌದು ನಾನು ರುಮೆಯನ್ನು ಇರಿಸಿಕೊಂಡದ್ದು ಹೌದು, ನೀನೇನು ಮಾಡುತ್ತಿ ಅಂತ ಸುಗ್ರೀವನಲ್ಲಿ ನೀನಾಡಿದವ. ನಾನು ಸತಿಯ ಕೊಡೇನು, ಹೌದಪ್ಪ, ಮಾತ್ರವಲ್ಲ ಅವನ ಸಖ ನಾನು ಅಂತ ಆಡಿದ್ದೇನೆ. ಯಾರ? ಸುಗ್ರೀವನ ಸಖ. ಸರಿ, ನಿನಗೆ ನಾನು ಸಹಾಯಿಯಾಗಿ ಬೆಂಬಲವಾಗಿ ಒದಗುತ್ತೇನೆ ಅಂತ ಹೇಳಿಯೇ ಮರದ ಮರೆಯಲ್ಲಿ ನಾನು ನಿಂತವ. ನೀನು ಶಾಸ್ತ್ರವನ್ನು ತಿಳಿಯದವನಲ್ಲ. ದರೆಯೊಳಗೆ ತಾನಲ್ಲಿ ಶಿಷ್ಯನ ಸಖನ ಶರಣಾಗತನ ಸೋಲಿನ ದುರವ ಕಂಡರೆ ಮೇಲೆ ಕೈ ಮಾಡುವುದು ಶಾಸ್ತ್ರವಿಹಿತ ಅಂತ ಜ್ಞಾನಿಗಳಾಡಿದಂತಹ ಮಾತು. ಸರಿ, ನನ್ನ ಸಖನಾದಂತಹ ಸುಗ್ರೀವ ಇನ್ನೇನು ಮರಣಾಸನ್ನ ಆದಂತಹ ಸ್ಥಿತಿಯಲ್ಲಿದ್ದಾನೆ ಅನ್ನುವ ಕಾಲದಲ್ಲೇ ಅದನ್ನೇ ಉಪಯೋಗಿಸಿಕೊಂಡು ನಿನಗೆ ನಾನು ಬಾಣವನ್ನು ಬಿಟ್ಟೆ. ಆಗ ಏನಾಗ್ತದೆ ಗೊತ್ತು? ನ್ಯಾಯಾಧೀಶನಾದವ ದ್ವಂದ್ವ ಯುದ್ಧಕ್ಕೆ ಬರಬೇಕು ಅಂತ ಇಲ್ಲ, ನ್ಯಾಯಾಧೀಶನಾದವ ತನ್ನದಾದಂತಹ ಪರಾಕ್ರಮವನ್ನು ಪ್ರಕಟಿಸಬೇಕು ಅಂತ ಇಲ್ಲ. ಇನ್ನೂ ಒಂದು, ಕಾಂಚನ ಮಾಲೆಯನ್ನು ನೀನು ಧರಿಸಿಕೊಂಡ ಕಾರಣಕ್ಕಾಗಿ ಅದು ದೇವಲೋಕದಿಂದ ದೇವೇಂದ್ರನಿಂದಲೋ ಬ್ರಹ್ಮನಿಂದಲೋ ಪ್ರದತ್ತವಾದ ಕಾರಣ ಆ ದೇವತೆಗಳಿಗೆ ನಾವು ಗೌರವವನ್ನು ಕೊಡುವುದರಿಂದಲಾಗಿ ನಿನ್ನ ಮುಂದೇ ಬಂದು ನಾನು ಬಾಣ ಪ್ರಯೋಗಕ್ಕೆ ಸಿದ್ಧನಾಗುತ್ತಿದ್ದರೆ ನೀನು ನನ್ನನ್ನು ಎದುರಾಳಿಯಂತೆ ಕಾಣ್ತಾ ಇದ್ದಿ. ನಾನು ನಿನಗೆ ಎದುರಾಳಿ ಅಂತಾದ್ರೆ ನನ್ನ ಅರ್ಧ ಬಲ ನಿನಗೆ ಬರ್ತದೆ. ಅದು ನನಗಿಷ್ಟ ಇಲ್ಲ. ಯಾಕಂದ್ರೆ ನಾನು ದೇವ ವಿರೋಧವನ್ನು ಮಾಡಬೇಕಾಗ್ತದೆ. ನಾವದನ್ನು ಮೀರ್ತೇವೆ ಅನ್ನೋದು ವಿಷಯ ಅಲ್ಲ. ಆದ್ರೆ ಯಾವ ಕಾಲಕ್ಕಾದ್ರೂ ದೇವ ವಿರೋಧವನ್ನು ನಾವು ಮಾಡುವವರಲ್ಲ. ಸರಿ, ಹಾಗಾಗಿ ಕಾಂಚನಮಾಲಿಯಾದಂತಹ ವಾಲಿಯನ್ನು ಮರದ ಮರೆಯಿಂದಲೇ ಒಂದು ಧನುಷ್ಟೇಂಕಾರದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಬಾಣ ಪ್ರಯೋಗಿಸಿ ಶಿಕ್ಷಿಸಿದ್ದೇನೆ. ಅದರಲ್ಲಿ ತಪ್ಪೇನು ಅಂತ ಅಲ್ಲ, ನೀ ತಪ್ಪು ಅಂತಲ್ಲ. ಈಗ ನಾನು ಮಾಡಿದಂತಹ ಅಪರಾಧ, ಈಗ ನನಗೂ ಅನ್ಯಾಯ ಆಗಿದೆ. ನನಗೆ ಮಾಡಿದಂತಹ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಶಿಕ್ಷಾ ರೂಪದಲ್ಲಿ ಸುಗ್ರೀವನಿಗೆ ನಾನು ಕೊಟ್ಟಂತಹ ಪಾಡುಗಳು ಸರಿ
ಈಗ ಅದನ್ನೆಲ್ಲ ನೋಡುವುದಿದ್ರೆ ಅಷ್ಟೊಂದು ಕೊಲ್ಲುವಂತಹ ಅಪರಾಧ ನಾನೇನು ಮಾಡಿದ್ದೇನೆ ಅಂತ ಆಗಬೇಕಲ್ಲ. ವಾಲಿ, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಟ್ಟಿಹುದು. ಈಗ ವಾಲಿ ಯಾರನ್ನು ಬಲಾತ್ಕಾರವಾಗಿ ಇರಿಸಿಕೊಂಡದ್ದು ಅಂತ ಕೇಳಿದ್ರೆ ಸುಗ್ರೀವನ ಮಡದಿಯಾದ ರುಮೆಯನ್ನು. ಈಗ ನಿನಗೆ ಅನ್ಯಾಯವಾಗಲಿಲ್ಲ ಅಂತ ನನ್ನ ವಾದವೇ ಇಲ್ಲ. ಆದ್ರೆ ಆ ಅನ್ಯಾಯಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ನೀನು ಕೊಟ್ಟಿದ್ದಿ. ನೀನು ದ್ವಂದ್ವಕ್ಕೆ ಸಿಲುಕಿದ್ದು ಎಲ್ಲಿ ಗೊತ್ತೋ? ಸುಗ್ರೀವ ಸಿಂಹಾಸನದಲ್ಲಿ ಕುಳಿತಿದ್ದ. ಅವನ ಒಂದು ಪಕ್ಕದಲ್ಲಿ ರುಮೆಯು, ಮತ್ತೊಂದು ಪಕ್ಕದಲ್ಲಿ ತಾರೆಯೂ ಇದ್ದರಂತೆ. ಹೌದು, ಇದು ನಾನು ಕೇಳಿದ ವರ್ತಮಾನ. ದುಷ್ಟನಾದಂತಹ ಮಾಯಾವಿಯನ್ನು ವಧಿಸಿ ಬಂಡೆಯನ್ನು ಒದೆದು ಆ ಗುಹೆಯಿಂದ ಹೊರಗೆ ಬಂದಂತಹ ನೀನು ನೇರವಾಗಿ ನಿಮ್ಮ ಕಿಷ್ಕಿಂಧೆಯ ಅರಮನೆಯೊಳಗೆ ಪ್ರವೇಶ ಮಾಡಿ ಅಧಿಕಾರ ಸ್ಥಾನದಲ್ಲಿ ಕುಳಿತಂತಹ ಸುಗ್ರೀವನನ್ನು ಎಡಗಾಲಿನಿಂದ ಒದ್ದೆಯಂತೆ. ಹೌದಪ್ಪ, ಕೇಳಿದ ಮಾತಿದು. ಇದಲ್ಲ ಅಂತಾದ್ರೆ ನೀನೇ ಹೇಳಬೇಕು. ಇಲ್ಲ, ಶಿಕ್ಷೆ ಕೊಟ್ಟಿದ್ದೇನೆ. ನೇರವಾಗಿ ನೀನು ಕೆಳಗಿಳಿ ಅಂತ ಹೇಳಿ ಸಿಂಹಾಸನದಲ್ಲಿ ಕುಳಿತು ವಾದಿ ಪ್ರತಿವಾದಿಗಳ ನೀನಾಡಿದಂತೆ ಸುಗ್ರೀವ ನೀನು ಮಾಡಿದ್ದು ಸರಿಯೋ? ಆ ಸನ್ನಿವೇಶದಲ್ಲಿ ಯಾಕೆ ಬೇಕಾಗಿ ಹಾಗೆ ಮಾಡಿದೆ? ಅಲ್ಲ, ಈಗ ನೀನು ಸಿಂಹಾಸನದಲ್ಲಿ ಕುಳಿತದ್ದು ಸರಿಯೋ? ನಿನ್ನಲ್ಲಿ ಕುಳ್ಳಿರುವುದಕ್ಕೆ ಯಾರು ಹೇಳಿದ್ರು? ಯಾವ ಒಂದು ಮಾತನ್ನು ಕೇಳದೆ. ಇಲ್ಲ, ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ನನ್ನ ಪತ್ನಿ ತಾರೆ ಮಾತೃವತ್ ಭಾವದಲ್ಲಿ ಅವ ಕಂಡವಳನ್ನು ತನ್ನ ಮಂಚಕ್ಕೆ ಕರೆದಿದ್ದಾನೆ, ತನ್ನದಾದಂತ ಸಿಂಹಾಸನದಲ್ಲಿ ಅವಳನ್ನು ಮಡದಿಯ ರೂಪದಲ್ಲಿ ಕುಳ್ಳಿರಿಸಿದ್ದಾನೆ ಎನ್ನುವುದೇ ದೊಡ್ಡ ತಪ್ಪು. ಸರಿ, ಹಾಗಾಗಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಗೊತ್ತಾಯ್ತು ವಾಲಿ. ಆದರೆ ಈ ಶಾಸನದಲ್ಲಿ ಶಿಕ್ಷೆ ಅನ್ನುವುದಕ್ಕೊಂದು ಅವಧಿ ಅಂತ ಉಂಟು. ಮತ್ತೊಂದು, ಆ ಶಿಕ್ಷೆಯನ್ನು ಕೊಡುವಲ್ಲಿ ನ್ಯಾಯಾಧೀಶನಾಗಿದ್ದವ ಉದ್ವೇಗವಶನಾಗಿ ಕ್ರೋಧದಿಂದ ಅಥವಾ ಕಣ್ಣೀರಿನಿಂದ ಅರ್ಥಾತ್ ಭಾವವಿವಶನಾಗಿ ಕೊಡುವುದಕ್ಕಿಲ್ಲ. ಇಲ್ಲ, ಭಾವವಿವಶನಾಗಿ ಕೊಟ್ಟದ್ದಲ್ಲ. ನೀನು ಸಿಟ್ಟಿನಿಂದ ಈ ಪ್ರಪಂಚದ 4 ದಿಕ್ಕಿಗೂ ಅವನನ್ನು ಬಡಿದಟ್ಟುತ್ತಾ ನನ್ನ ಕಣ್ಣ ಮುಂಭಾಗದ ನೀನು ಕಾಣಿಸಿಕೊಂಡೆ ಅಂತ ಆದ್ರೆ ನಿನ್ನನ್ನು ಕೊಲ್ತೇನೆ ಅನ್ನುವಂತಹ ಬೆದರಿಕೆಯನ್ನು ಒಡ್ಡಿ, ಈಗ ನಿನ್ನಲ್ಲಿ ನಾನು ಪ್ರಾಮಾಣಿಕವಾಗಿ ಕೇಳುದು, ಈಗ ಸುಗ್ರೀವನಿಗೆ ನೀನು ದೇಶಾಂತರ ಶಿಕ್ಷೆ ಅಂತಲೋ ಅಥವಾ ದೇಶ ಬಹಿಷ್ಕಾರ ಶಿಕ್ಷೆ ಅಂತಲೋ ಆ ಕ್ಷಣದಲ್ಲಿ ಕೊಟ್ಟದ್ದಲ್ಲ. ನಿನ್ನ ಕೈಗೆ ಸಿಗಲಿಲ್ಲ ಅಷ್ಟೇ. ನಿನ್ನ ಕೈಗೆ ಸಿಕ್ತಿದ್ರೆ ನೀನು ಅವನನ್ನು ಬಡಿದು ಕೊಲ್ತಿದ್ದಿ. ಹೌದಾ? ಅವನು ಸಿಗಲಿಲ್ಲ ಅನ್ನುವ ಕಾರಣದಿಂದಲಾಗಿ ಅವನ ಮಡದಿಯಾದ ರುಮೆಯನ್ನು ಬಲಾತ್ಕಾರವಾಗಿ ವಶೀಕರಿಸಿಕೊಂಡೆ. ತಾರೆಯನ್ನು ಸುಗ್ರೀವ ಬಲಾತ್ಕಾರವಾಗಿ ವಶೀಕರಿಸಿಕೊಂಡದ್ದಲ್ಲ. ಸರಿಯಪ್ಪ. ಆಕೆಯೇ ಹೋಗಿ ಸಿಂಹಾಸನದಲ್ಲಿ ಕುಳಿತದ್ದು. ನಿಮ್ಮಲ್ಲೂ ನಮ್ಮಲ್ಲೂ ಇಬ್ಬರಲ್ಲೂ ಆ ಕ್ರಮ ಉಂಟು. ಯಾವುದು ಗೊತ್ತಾ? ನೀನು ಅಳಿದಿದ್ದಿ ಅನ್ನುವಂತಹ ಭ್ರಮೆಯಲ್ಲಿ ಸುಗ್ರೀವ ಇದ್ದ. ಈಗ ಉದ್ದೇಶಪೂರ್ವಕವಾಗಿ ವಾಲಿಯನ್ನು ಕೊಂದು ಬಂದದ್ದಲ್ಲ ಅವನು. ಇದನ್ನು ನಾನಂತೂ ಅರಿತಿದ್ದೇನೆ. ಕಿಷ್ಕಿಂಧೆಯ ಉಳಿದ ಕಪಿಗಳು ಅದನ್ನೇ ಆಡಿದ್ದಾರೆ. ಆ 1 ವರ್ಷದ ಕಾಲದಲ್ಲಿ ಸುಗ್ರೀವ ಮಾಡಿದ್ದು ತಪ್ಪು, ಸುಗ್ರೀವ ಮಾಡಿದ್ದು ಮೋಸ. ಈ ಭಾವ ಕಪಿಗಳಲ್ಲಿ ಉದ್ಭವ ಆಗಲಿಲ್ಲ. ಮತ್ತೆ ಇನ್ನೂ ಒಂದುಂಟು ವಾಲಿ, ಯಾವುದೇ ಒಬ್ಬ ಆರೋಪಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನು ಕೊಡುವಾಗ ಅವನು ಅಂಥದ್ದೇ ಪ್ರಕರಣವನ್ನು ಈ ಹಿಂದೆಯೂ ಮಾಡಿದ್ದುಂಟ ಅಥವಾ ಈ ಕಾಲದಲ್ಲಿ ಅವನು ಮಾಡುವಂತಹ ಅನಿವಾರ್ಯತೆ ಅವನಿಗೆ ಏನು ಒದಗಿ ಬಂತು, ಇದೆಲ್ಲವನ್ನು ವಿಚಾರಿಸಿ ಕೊಡಬೇಕು ಬಿಟ್ರೆ ಭಾವೋದ್ವಿಗ್ನನಾಗಿ ಕೊಡುವುದಲ್ಲ. ಆ ನೆಲೆಯಿಂದ ಈಗ ಇಷ್ಟು ವರ್ಷಗಳ ಕಾಲ ಯಾವ ದೇಶಾಂತರದ ಶಿಕ್ಷೆಯನ್ನು, ದೇಶ ಬಹಿಷ್ಕಾರದ ಶಿಕ್ಷೆಯನ್ನು ಸುಗ್ರೀವನಿಗೆ ನೀನು ಕೊಟ್ಟಿದ್ದೀಯೋ, ಇನ್ನು ಮುಂದಾದ್ರೂ ಇದೋ ನಿನ್ನ ಮಡದಿಯನ್ನು ನಿನಗೆ ಕೊಡ್ತೇನೆ. ಇನ್ನೂ ನಿನ್ನಲ್ಲಿ ಆ ಭಾವ ಹುಟ್ಟಲಿಲ್ಲ. ಇನ್ನೂ ರುಮೆಯನ್ನು ನಾನು ಬಲಾತ್ಕಾರವಾಗಿ ಇರಿಸಿಕೊಳ್ತೇನೆ ಕೇಳುವಂತಹ ಅಧಿಕಾರ ನಿನಗಿಲ್ಲ ಅಂತಲೇ ನೀನು ಮಾತಾಡಿದ್ದಿ. ಮೃತೆ ಪ್ರವರಜಿತೆ, ಗಂಡನಾದವ ಸತ್ತರೆ ಅಥವಾ ಇವಳನ್ನು ತ್ಯಜಿಸಿ ಬೇರೆ ಹೋದ್ರೆ, ಆಕೆ ಅನಾಥೆಯಾಗಿ ಅಸಹಾಯಕಳಾಗಿರುವಂತಹ ಕಾಲದಲ್ಲಿ ಅದೇ ಗಂಡನ ಸಹೋದರನನ್ನು ವರಿಸಬಹುದು ಅಂತಲೂ ಶಾಸ್ತ್ರ ಆಡ್ತದೆ. ಅದು ತಪ್ಪಲ್ಲ. ನೀನು ಅಳಿದಿದ್ದಿ ಅನ್ನುವಂತಹ ಭ್ರಮೆಯಿಂದ ತಾರೆ ಸುಗ್ರೀವನ ಜೊತೆಗೆ ಸಿಂಹಾಸನದಲ್ಲಿ ಹೋಗಿ ಕುಳಿತ್ಲು. ಇದನ್ನೊಂದು ಔದಾರ್ಯದಿಂದ ನೀನು ಕ್ಷಮಿಸಬೇಕು ಬಿಟ್ರೆ, ಅವನ ಮಡದಿಯನ್ನು ನೀನು ಗೊತ್ತಿದ್ದು ಸುಗ್ರೀವ ಬದುಕಿದ್ದಾನೆ ಅಂತ ಗೊತ್ತಿದ್ದು ಅವಳನ್ನು ನೀನು ವಶೀಕರಿಸಿಕೊಂಡ ಕಾರಣದಿಂದ ಏನಾಗ್ತದೆ? ಆತ ತಾಯಿ ದೋಷ ನಿನಗಂಟುತ್ತದೆ. ನೀನು ತಿಳಿದಿದ್ದಿ, ಔರಸೀಂ ಭಗಿನೀಂ ವಾಪ್ಯ ಭಾರ್ಯ ಅನುಜಸ್ಯಯ. ಹೌದಾ? ಹೌದಪ್ಪ. ತಸ್ಯ ದಂಡೋ ವಧಸ್ಮೃತ. ಅಂತವರಿಗೆ ನಿಜವಾಗಿ ಮರಣದಂಡನೆಯನ್ನೇ ಕೊಡಬೇಕು ಅಂತ ಶಾಸ್ತ್ರ ಆಡುತ್ತದೆ. ಆದರೂ ನಿನಗೆ ಕೇವಲ ಬಾಣ ಪ್ರಯೋಗವನ್ನು ಮಾತ್ರ ಮಾಡಿ ವಿಚಾರಣೆಗೆ ಅವಕಾಶವನ್ನು ಕೊಟ್ಟಿದ್ದೇನೆ.
ಹಾಗಾಗಿ ನಾನು ನ್ಯಾಯಾಧೀಶನಾಗಿ ಒಬ್ಬ ಅಧಿಕಾರಿಯಾಗಿ, ನೀನು ಆಗ ಹೇಳಿದೆ ನಿನಗೇನು ಪ್ರಯೋಜನ ಈ ವಿಷಯದಲ್ಲಿ, ನಿನಗೇನು ಲಾಭ ಅಥವಾ ಮಧ್ಯಪ್ರವೇಶ ಮಾಡುವುದಕ್ಕೆ ಏನು ಅಧಿಕಾರ, ಒಬ್ಬ ನ್ಯಾಯಾಧೀಶನಾಗಿ ಅರ್ಥಾತ್ ಸೂರ್ಯವಂಶೀಯನಾಗಿ ಸುಗ್ರೀವ ನನ್ನಲ್ಲಿ ಬಂದು ಶರಣಾಗತನಾದ್ದರಿಂದ ನನಗೆ ಬರುವಂತಹ ಅಧಿಕಾರ ಸಿಕ್ಕಿತು. ಪ್ರಯೋಜನ ಏನು ಅದನ್ನ ನಾನು ಆಗಾಡಿದೆ. ಒಬ್ಬ ರಾಕ್ಷಸರನ್ನು ಕೊಂದ ಕಾರಣಕ್ಕೆ ಪ್ರಯೋಜನ ಏನು? ಪ್ರಯೋಜನ ಧರ್ಮಾಚರಣೆಯೇ ಪ್ರಯೋಜನ. ಸರಿ, ಈ ನೆಲೆಯಿಂದ ನಿನಗೆ ನಾನು ಶಿಕ್ಷೆಯನ್ನು ಕೊಟ್ಟವನಿದ್ದೇನೆ. ಸರಿ, ಶಿಕ್ಷೆಯನ್ನು ನೀನು ಕೊಟ್ಟಿದ್ದೇನೆ. ಏನು ಶಿಕ್ಷೆ? ಕಾಯಖಂಡನ. ನೀ ಕೊಂದದ್ದಲ್ವಾ? ಬಾಣ ಪ್ರಯೋಗವನ್ನು ಮಾಡಿದ್ದೇನೆ. ಬಾಣವನ್ನು ಹಿಡ್ಕೊಂಡಿದ್ದೇನೆ ನಾನು, ಇನ್ನು ವಾಮ ಹಸ್ತದಲ್ಲಿ ಹಿಡ್ಕೊಂಡಿದ್ದೇನೆ, ಅದಕ್ಕೆ ಒಳಗೆ ಹೋಗ್ಲಿಲ್ಲ. ಇಲ್ಲದಿದ್ರೆ ಯಾವಾಗಲೂ ಸಾಯ್ತಿದ್ದೇನೆ. ನೀನು ಕೈಯಲ್ಲಿ ಹಿಡ್ಕೊಂಡ ಕಾರಣಕ್ಕಾಗಿ ಅದು ಒಳಗೆ ಹೋಗಲಿಲ್ಲ ಅಲ್ವಾ? ಇಲ್ಲ. ಈಗ ನಿನ್ನಲ್ಲಿ ನಾನು ಪ್ರಶ್ನಿಸುವುದು, ಅಂತರಾತ್ಮ ಅಂತ ಒಂದು ಜಗತ್ತಿನಲ್ಲಿ ಪ್ರತಿಯೊಂದು ಜೀವರಿಗೂ ಇದೆ, ಹೌದಾ? ಹೌದು. ಪ್ರತಿಯೊಬ್ಬನಿಗೂ ಹೃದಯದಲ್ಲಿರುವಂತಹದ್ದು. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ನಿರ್ಗುಣಶ್ಚ ಉಪನಿಷತ್ತು ವಾಕ್ಯ ಅದು. ಒಬ್ಬ ಆತ್ಮನ ಒಳಗೆ ಅಂದ್ರೆ ಆತ್ಮನೇ ಪರಮಾತ್ಮ. ಈ ನೆಲೆಯಿಂದ ಅಂತರಂಗದಲ್ಲಿ ಕುಳಿತಂತಹ ಅವನು ಸಾಕ್ಷಿಯಾಗಿ ಮಾಡ್ತಾ ಇರುವುದು ಸರಿಯೋ? ಎರಡು ನೆಲೆಯಿಂದ ವಾಲಿ. ಧೃತಿ ಕ್ಷಮ ದಮ ಅಸ್ತೇಯ ಶೌಚ ಇಂದ್ರಿಯ ನಿಗ್ರಹ ಧೀರ್ ವಿದ್ಯ ಸತ್ಯ ಮಕ್ರೋಧ ದಶಕಂ ಧರ್ಮ ಲಕ್ಷಣಂ. ಇದು ಸ್ಮೃತಿ ವಚನ. ಸರಿ. ಮತ್ತೊಂದುಂಟು, ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನ. ವೇದದಲ್ಲಿ ಇಲ್ಲದಿದ್ರೆ, ಸದಾಚಾರದಲ್ಲಿ ಇಲ್ಲದಿದ್ರೆ, ಸ್ಮೃತಿಯಲ್ಲಿ ಇಲ್ಲದಿದ್ರೆ ನಮ್ಮ ಆತ್ಮಕ್ಕೆ ಪ್ರಿಯವಾಗುವಂತೆ ನಡೆ ಅಂತ ಒಂದು ಮಾತುಂಟು. ಸುದೀರ್ಘ ವರ್ಷಗಳ ಕಾಲ ಸುಗ್ರೀವನನ್ನು ದೂರ ಮಾಡಿ ಅವನ ಮಡದಿಯಾದಂತಹ ರುಮೆಯನ್ನು ಅಂತಃಪುರದಲ್ಲಿ ಇರಿಸಿಕೊಂಡು ಪ್ರಾಮಾಣಿಕವಾಗಿ ನಿನ್ನ ಅಂತರಂಗ ಸುಖಿಸಿದ, ನಿನ್ನ ಅಂತರಾತ್ಮಕ್ಕೆ ಅದು ಸರಿ ಅಂತ ಕಂಡಿದ, ಒಂದು ದಿನವಾದರೂ ಕೂಡ ನೀನು ನಿರ್ಮಳವಾದ ಭಾವದಿಂದ ಇದ್ದೀಯ, ಅದಕ್ಕೆ ಉತ್ತರ ಕೊಡು. ಬದುಕಿನಲ್ಲಿ ಮಾಡಿದ್ದಂತಹ ಯಾವ ಕೃತ್ಯ ಉಂಟು ಅದು ಹಾಗೇ ಅಲ್ವೋ ರಾಮ? ಈಗ ಕುದಿಯುವಂತಹ ನೀರಿನಲ್ಲಿ ಮುಖ ಕಾಣಿಸ್ತದೋ ಹೇಳು? ಇಲ್ವೇ ಇಲ್ಲ ಅಲ್ಲ. ನೀರು ತಣಿಬೇಕು, ತಣ್ಣೀರಿನಲ್ಲಿ ಮಾತ್ರ ಮುಖ ಕಾಣಿಸುವುದು. ಸರಿ, ಇಷ್ಟು ವರ್ಷಗಳ ಕಾಲ ಕುದೀತಾ ಇತ್ತು. ಪ್ರತೀಕಾರ ಮಾಡಬೇಕು ಸುಗ್ರೀವನಿಗೆ, ನಾ ಮಾಡಿದ್ದೆಲ್ಲವೂ ಸರಿ ಹೀಗೆನ್ನುವಂತಹ ಭಾವದಲ್ಲೇ ಇದ್ದವ. ಅದನ್ನೇ ನಾನು ಆಡಿದ್ದು. ನ್ಯಾಯಾಧೀಶನಾಗಿ ಸುಗ್ರೀವನಿಗೆ ನೀನು ಶಿಕ್ಷೆ ಕೊಟ್ಟದ್ದಲ್ಲ, ನಿನ್ನೊಳಗೂ ಒಂದು ಭಾವ ಇತ್ತು. ಆದರೆ ಈ ಕಾಲದಲ್ಲಿ ಕಾಯಖಂಡನ ಹೌದು ಹೀಗೆನ್ನುವಂತಹ ಶಿಕ್ಷೆಯನ್ನು ಕೊಡುವುದರ ದ್ವಾರ ವಾಲಿ ನೀ ತಪ್ಪು ಮಾಡಿದ್ದಿ, ನೀ ಮಾಡಿದಂತಹ ತಪ್ಪು ಇದು ಅಂತ ನೀ ಆಡಿದ್ದಿ. ಹೌದು, ತಪ್ಪು ಮಾಡಿದ್ದೇನೆ, ನಾ ಮಾಡಿದ್ದು ಅಪರಾಧ ಎನ್ನುವ ಭಾವ ನನಗೆ ಇನ್ನೂ ಉಂಟು. ಈಗ ಬರ್ತಾ ಉಂಟು. ನೀ ಆಡಿದ ಮೇಲೆ, ನಿನ್ನ ಬಾಣ ತಾಗಿದ ಮೇಲೆ ಬರ್ತಾ. ಮತ್ತೆ ಇನ್ನೂ ಒಂದುಂಟು, ಮರೆಯಲ್ಲಿ ನಿಂತಹ ರಾಮ ನನಗೆ ಬಾಣ ಪ್ರಯೋಗ ಮಾಡುವ ಮೂಲಕ ಒಂದು ನಾಚಿಕೆಯ ಕೃತ್ಯವನ್ನು ಮಾಡಿದ. ನನ್ನ ಜೀವನದಲ್ಲಿ ಇದು ಅಸಹಜ ಅಂತ ನೀನು ಆಡಿಕೊಳ್ಬೇಕಾದ್ದು, ತಿಳ್ಕೊಳ್ಬೇಕಾದ್ದಿಲ್ಲ. ಯಾಕಂದ್ರೆ ಯಾರು ಅಧಿಕಾರಿಯೋ ಅವನು ಶಿಕ್ಷೆಯನ್ನು ಕೊಟ್ಟ ಮೇಲೆ ಮತ್ತೆ ಆ ಮೇಲು ಲೋಕ ನೀನು ಆಡಿದೆಯಲ್ಲ, ಚಿತ್ರಗುಪ್ತನೇ ಅಲ್ಲಿ ಹೋಗಿದ್ದಾನೆ ನಿಮ್ಮ ವಂಶದವ ಅಂತ, ಆ ಲೋಕದಲ್ಲಿ ಮತ್ತೆ ಪ್ರತ್ಯೇಕವಾಗಿ ಯಮ ಶಿಕ್ಷೆಯನ್ನು ಕೊಡುವುದಕ್ಕಿಲ್ಲ. ಇಲ್ಲಿ ಏದು ಮುಗಿಯುತ್ತದೆ. ಹಾಗಾಗಿ ಆ ಕುರಿತು ನೀನು ಲಜ್ಜೆಗೊಳ್ಬೇಕಾದ್ದಿಲ್ಲ. ಹಾಗಾದ್ರೆ ನೀ ಕೊಟ್ಟಂತಹ ಶಿಕ್ಷೆಯನ್ನು ನಾ ಮನಸ್ವಿ ಒಪ್ಪುತ್ತೇನೆ ಅಂತ ಇದ್ರೆ ನೀ ಏನು ಮಾಡ್ತಿ? ನಾನು ಮುಂದೆ ಬದುಕಬೇಕೆಂಬಾಸೆಯುಂಟೆ ಹಿಂದೆ ಕರಿವೆ ಬಾಣವದು ನೋಯದಂತೆ
ಬುದ್ಧಿಯುಳಿಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ಒಂದೇ ಬುದ್ಧಿಯುಳಿಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ವಾನರರ ದೀಪನಿ ಕೇಳೆಲ್ಲ ಮಾತಾಗೆ ವಾಮಹಸ್ತದಿಂದ ಬಾಣವನ್ನು ಹಿಡಿದಿದ್ದಿ. ವಾಲಿ, ರಾಮ, ನಿನ್ನ ಮನಸ್ಸಿನಲ್ಲಿರುವಂತಹ ಭ್ರಮೆಯನ್ನು, ನೀನು ಎಡದ ಕೈಯಲ್ಲಿ ಹಿಡಿದಂತಹ ಬಾಣವನ್ನು ಏಕಕಾಲಕ್ಕೆ ಬಿಡಬೇಕು. ನೀನು ಅಂದರೆ ಉದ್ದೇಶಪೂರ್ವಕವಾಗಿಯೇ ನಿಖರವಾದಂತಹ ಗುರಿಯಿಂದ ವಾಲಿಯ ಶರೀರವನ್ನು ಇಷ್ಟೇ ಪ್ರವೇಶಿಸಬೇಕು ಅಂತ ಸಂಕಲ್ಪಿಸಿ ನಾನು ಬಿಟ್ಟಂತಹ ಬಾಣ ಅದು. ಹಾಗಾದ್ರೆ ನಾ ಕೈ ಬಿಟ್ರೆ? ನೀನು ಕೈ ಬಿಟ್ಟರೂ ಅದು ಮುಂದೆ ಹೋಗುವುದಕ್ಕಿಲ್ಲ. ಹೋಗ್ತಾ ಇಲ್ಲ ಅಲ್ವೇ? ವಾಲಿ, ರಾಮ, ಜಗತ್ತಿನಲ್ಲಿ ಅಪರಾಧವನ್ನು ಮಾಡದವರು ಯಾರು ಹೇಳು? ನಾವು ನೆಲದಲ್ಲಿ ನಡೆಯುತ್ತಾ ಇದ್ದೇವೆ ಅಂತಾದರೆ ಎಡವಿ ಬೀಳಲೇಬೇಕು. ಅದು ಮಾನವ ಸಹಜವಾದ ದೌರ್ಬಲ್ಯ. ನೀನಾಗ ನನ್ನ ಕುರಿತಾಗಿಯೇ ಹೇಳಿದೆ. ಕೈಕೇಯನ್ನು ಬೈದವ, ದಶರಥನನ್ನು ಬೈದವ, ಮುಂಭಾಗದಲ್ಲಿ ಮಾತ್ರ ಸಜ್ಜನನಂತೆ ನೀನು ವೇಷವನ್ನು, ನಾಟಕವನ್ನು ಮಾಡ್ತಾ ಇದ್ದಿ. ಮಾನವ ಸಹಜವಾದ ಪ್ರವೃತ್ತಿಯಲ್ಲಿ ದೌರ್ಬಲ್ಯದ ಕ್ಷಣದಲ್ಲಿ ನಮಗೆ ಸಹಾಯ ಮಾಡಿದವರನ್ನು, ನಮ್ಮ ಪೂಜ್ಯರನ್ನು ಬೈಯುವುದಿದ್ದದ್ದೇ. ಆದ್ರೆ ಅದು ಶಾಶ್ವತವಾಗಿ ಅಲ್ಲ, ಆ ಕ್ಷಣಕ್ಕೆ ಆವರಿಸಿದಂತಹ ಮೌಢ್ಯ. ನೀವು ಆಕಾಶವನ್ನು ನೀಲಬಣ್ಣ ಅಂತ ಹೇಳ್ತೀರಿ, ಈಗ ಕಪ್ಪು ಕಾಣ್ತಾ ಇದೆ ಅಂತ ಹೇಳುವಾಗಿಲ್ಲ. ಯಾಕಂದ್ರೆ ಅದು ಆಕಾಶ ಹೌದು, ಅಲ್ಲಿ ಒಮ್ಮೊಮ್ಮೆ ಕಪ್ಪು ಮೋಡ ಬಂದೇ ಬರ್ತದೆ. ಅದು ಶಾಶ್ವತವಾದ್ದಲ್ಲ. ಅದು ದೂರವಾಗಿ ಆ ಮೋಡ ಅನ್ನೋದು ಕರೆಗೆ ನೀರಾಗಿ ಹರಿದು ಮತ್ತೆ ಆಕಾಶ ಅನ್ನೋದು ಶುಭ್ರವಾಗಿ ನೀಲವರ್ಣದಿಂದ ಕಂಗೊಳಿಸಲೇಬೇಕು. ಅದು ಸಹಜ ಪ್ರಕೃತಿ. ಉಳಿದದ್ದೆಲ್ಲ ಪ್ರಕೃತಿ ಅಲ್ಲ, ಅದು ಭ್ರಾಮಕ. ಹಾಗಾಗಿ ಆ ಭ್ರಾಮಕವಾದ ಜಗತ್ತಿನಿಂದ ನೀನು ಹೊರಗೆ ಬಂದು ಆಲೋಚನೆ ಮಾಡಿದೆ ಅಂತ ಆದ್ರೆ, ನೀನು ಮತ್ತು ಸುಗ್ರೀವ ಹಿಂದೆ ಹೇಗಿದ್ದದ್ದು ಅಂತ ಅನ್ನುವುದನ್ನು ನನಗೆ ಸುಗ್ರೀವ ಆಡಿದ್ದಾನೆ. ಸರಳವಾದಂತಹ ಒಂದು ರೂಪಕದಲ್ಲಿ ಆಡುವುದಿದ್ದರೆ ಒಂದು ಹಣ್ಣನ್ನು ನೀನು ತಿನ್ನು ಅಂತ ಜಗಳ ಮಾಡ್ತಾ ಇದ್ದವರು. ಹೌದು. ನನ್ನ ತಮ್ಮನಾದಂತಹ ಭರತನ ನೆನಪಾಯಿತು ವಾಲಿ. ತಮ್ಮನನ್ನು ನೀನು ಕ್ಷಮಿಸಬೇಕಿತ್ತು ಅಂತ ನಾನು ಹೇಳುವಲ್ಲಿ, ಅತ್ತಿಗೆಯನ್ನು ನಾನು ಬರುವಲ್ಲಿವರೆಗೆ ನೀನು ರಕ್ಷಿಸಬೇಕು, ನಿನ್ನ ಹೊಣೆಗಾರಿಕೆ ಅಂತ ಲಕ್ಷ್ಮಣನಲ್ಲಿ ನಾನು ಆಡಿದ್ದೆ. ನಾನು ಬರುವ ಕಾಲದಲ್ಲಿ ಆಶ್ರಮದಲ್ಲಿ ಸೀತೆ ಇರಲಿಲ್ಲ. ಏನು ದೇಶಾಂತರ ಶಿಕ್ಷೆ ಅಂತ ಲಕ್ಷ್ಮಣನಿಗೆ ಹೇಳಿದನ? ತಲೆ ಕಡಿತೇನೆ ಅಂತ ಹೇಳಿದನ? ಇಲ್ಲ. ಹಾಗಾದರೆ ಒಬ್ಬ ಅಣ್ಣನಾದವ ಕಾಣಿಸಿಕೊಳ್ಳಬೇಕಾದ ಅವನದ್ದಾದಂತಹ ಔದಾರ್ಯದಿಂದ, ಅಂತಹ ಒಂದು ಔದಾರ್ಯ ನಿನ್ನಲ್ಲಿ ಇನ್ನು ಮೊಳೆಯಿತು ಅಂತ ಆದರೆ, ಪ್ರಾಮಾಣಿಕವಾದ ಒಂದು ಪಶ್ಚಾತ್ತಾಪ ಭಾವ ನಿನ್ನಲ್ಲಿ ಉದಯಿಸಿದ್ದ ಹೌದಾದರೆ, ವಾಲಿ, ಸುಗ್ರೀವ, ರುಮೆ, ತಾರೆ, ಅಂಗದ ಅಥವಾ ಜಾಂಬವಾದಿಗಳೆಲ್ಲ ಹೇಗೆ ಕಿಷ್ಕಿಂಧೆಯಲ್ಲಿ ಸುಖವಾಗಿ ಬದುಕಿಕೊಂಡಿದ್ರೋ ಅದೇ ರೀತಿಯಾಗಿ ಬದುಕುತ್ತೇನೆ ಅನ್ನುವಂತಹ ಮಾತನ್ನು ನೀನು ಆಡುವುದಿದ್ರೆ, ಮುಂದಿನ್ನು ಬದುಕಬೇಕೆಂಬಾಸೆ ಉಂಟೆ ಇದ್ರೆ, ಒಂದು ಬಾಣ ಅನ್ನುವುದು ಪ್ರವೇಶಿಸುವಾಗ ಎಷ್ಟು ನೋವಾಗ್ತದೆ ಅದಕ್ಕಿಂತ ಇಮ್ಮಡಿಯಾದ ನೋವು ಅದನ್ನು ಹಿಂದೆ ಸೆಳೆಯುವಾಗ ಆಗ್ತದೆ. ಹೌದು. ಆದರೆ ನಿನಗೆ ಎಳ್ಳಿನಿತು ನೋವಾಗದಂತೆ ಆ ಬಾಣವನ್ನು ನಾನು ಹಿಂದಕ್ಕೆ ಕರೀತೇನೆ. ಆದರೆ ಒಂದೇ ಬುದ್ಧಿಯಿಂದ ನೀವೆಲ್ಲರೂ ಸುಖವಾಗಿ ಧರ್ಮಾತ್ಮರಾಗಿ ಇರಬೇಕು. ಆದೀತ ಶ್ರೀರಾಮ, ನಿನ್ನ ಬಾಣದ ನೋವಿಗಿಂತಲೂ ನೀನಾಡಿದಂತಹ ಮಾತಿನ ಪೆಟ್ಟು ನನ್ನ ಅರಿವಿನ ಮೂಲವನ್ನು ಸೇರಿದೆ. ಅಂದ್ರೆ ಅರ್ಥಾತ್ ಏನು? ನನಗೂ ಅರಿವು ಎನ್ನುವುದು ಮೂಡಿದೆ. ಬಾಣದಿಂದ ಆದರೆ ರಕ್ತ ಹೊರಗೆ ಬರ್ತದೆ, ಹೌದು. ಆದರೆ ನಿನ್ನ ಮಾತಿನ ಆ ವಾಗ್ಬಾಣದಿಂದ ಅರಿವು ಹೊರಗೆ ಬರ್ತಾ ಉಂಟು. ಪ್ರಭೋ, ನನಗೆ ಏನು ಉಳಿಸ್ತಿ ಅಂತ ಹೇಳಿ ನಿನ್ನನ್ನು ಬದುಕಿಸ್ತೇನೆ, ಚಂದದಿಂದ ಮೊದಲಿನಂತೆ ಬದುಕಬೇಕು. ನೀ ಬದುಕು ಕೊಡಬಹುದು, ಆದ್ರೆ ನನಗೆ ಬದುಕು ಬೇಡ ಪ್ರಭೋ. ನನಗೆ ಬೇಕಾದ್ದು ನಿನ್ನ ಕರುಣೆ.
ಕರುಣವಿದ್ದರೆ ಸಾಕು ನಿನ್ನ ಪಾದದೆ ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ಮೂರು ದಿನದ ಈ ಸಂಸಾರ ಶಾಶ್ವತವ ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಘೋರ ದುಃಖಗಳ ಸಂಹಾರ ಮಾಡುವುದೊಂದು ಕರುಣವಿದ್ದರೆ ಸಾಕು ರಾಮ ವಾಲಿ, ವಿಚಿತ್ರವಾದಂತಹ ಹುಟ್ಟು ನಮ್ಮದು. ಹೌದಂತೆ. ನಮಗೆ ತಂದೆಯೂ ಒಬ್ಬನೇ, ತಾಯಿಯೂ ಒಬ್ಬನೇ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳುಂಟು. ಅದರಲ್ಲಿ ಸಮುದ್ರ ಕುದುರೆ ಅಂತ ಒಂದುಂಟು. ಅದು ಮಾತ್ರ ತಂದೆಯೇ ಮಕ್ಕಳಿಗೆ ಜನ್ಮ ಕೊಡುವುದಂತೆ. ಅದು ಬಿಟ್ರೆ ಅತಿ ವಿಚಿತ್ರ ರೀತಿಯಲ್ಲಿ ಹುಟ್ಟಿಕೊಂಡವರು ನಾವು. ಬದುಕಿನಲ್ಲಿ ತಾಯಿಯ ಪ್ರೀತಿ ಅಂತ ನಮಗೆ ಗೊತ್ತಾಗಲಿಲ್ಲ. ತಾಯಿಯಾದವಳು ಹೇಗೆ? ಅವಳು ಶಿಕ್ಷೆ ಕೊಡುವುದಲ್ಲ, ಅವಳು ಶಿಕ್ಷಣ ಕೊಡುವುದು. ಅದು ನಮಗೆ ಸಿಗಲಿಲ್ಲ. ಈ ಕಾಲದಲ್ಲಿ ನೀನು ನನಗೆ ಶಿಕ್ಷೆಯನ್ನು ಕೊಡುವುದರ ಮೂಲಕ ಶಿಕ್ಷಣವನ್ನು ಕೊಟ್ಟೆ. ಲೋಕ ಶಿಕ್ಷಣಕ್ಕಾಗಿಯೇ ಇಳಿದು ಬಂದವ. ನಿನ್ನ ಕೃತಿಯ ಮೂಲಕ ನೀ ತೋರಿದ್ದು, ನೀ ಆಡ್ತೀಯೋ ಬಿಡ್ತೀಯೋ ಅದಲ್ಲ, ನಿನ್ನ ಬಾಣ ತಾಗಿದ ಮೇಲೆ ನನಗೆ ಸ್ಫುರಿಸಿದಂತಹ ಸ್ಫೂರ್ತಿ ಅದು. ನನಗೆ ಗೊತ್ತುಂಟು ಪ್ರಭು, ನೀನ್ ಯಾರು ಎನ್ನುವುದನ್ನು ಎಲ್ಲರೂ ಹೇಳಬಹುದು ಇಲ್ಲಿ. ಆದರೆ ನೀನು ಏನು ಎನ್ನುವುದು ನನಗೆ ಮಾತ್ರ ಅರಿವಿಗೆ ಬಂದದ್ದು. ಆಡುವುದಕ್ಕೆ ಸುಲಭ. ಸಮುದ್ರ ಮಥನ ಕಾಲದಲ್ಲಿ ನಾ ಬಂದವನೇ. ನಾ ಆಗಲೇ ಆಡುವಾಗ ಹೇಳಿದೆ, ಅಗಣಿತ ಪರಾಕ್ರಮಿ ನಾನು ಅಂತ. ಆದರೆ ನನ್ನ ಪರಾಕ್ರಮವನ್ನು ಮೀರಿದವ ಒಬ್ಬ ನನ್ನ ಪ್ರಾಣವನ್ನು ನನಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟು ಕಳುಹಿಸಿದ್ದ. ಆ ಪ್ರಾಣವನ್ನು ಯಾವಾಗ ಅವ ತಗೊಳ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದವ. ಅವ ಕೊಟ್ಟ ಆ ಪ್ರಾಣವನ್ನು ನಾ ಸದ್ಬಳಕೆ ಮಾಡಲಿಲ್ಲ. ಈ ಕಾಲದಲ್ಲಿ ಅವನ ಭಿಕ್ಷೆಯನ್ನು ಅವನೇ ನೈವೇದ್ಯವಾಗಿ ಕೇಳುವಂತಹ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ಅವನಿಗೇ ಕೊಡುವುದು ಒಳ್ಳೆಯದು ಅಂತ ನನಗೆ ಗೊತ್ತಾಗಿದೆ. ಅಷ್ಟು ಬಂದ ಮೇಲೆ ನನಗೆ ಬೇಕಾದ್ದೇನು? ಬಂದವ ಯಾರು ಅಂತ ನನಗೆ ಗೊತ್ತುಂಟು. ನರರೂಪಿ ಇರಬಹುದು, ಆದರೂ ಆ ನಿರಾಕಾರ ತತ್ವ ತೋರಿಸುವ ತನ್ನದ್ದಾದಂತಹ ಆ ಅಮೃತತ್ವದ ಹೊಲವನ್ನು ಯಾವ ರೀತಿಯೆಲ್ಲ ಯಾವ ರೂಪದಲ್ಲಿ ಕೊಡ್ತದೆ ಅದು ಅರಿವಿಗೆ ಬಂದ ಮೇಲೂ ಈ ಕಾಯ ಹುಟ್ಟುವಾಗ ಹೆರುವವರು ಯಾರು ಅಂತ ಗೊತ್ತಿರುವುದಿಲ್ಲ, ಸಾಯುವಾಗ ಹೊರುವವರು ಯಾರು ಅಂತ ಗೊತ್ತಿರುವುದಿಲ್ಲ. 3 ದಿನದ ಬದುಕಿನಲ್ಲಿ ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ, ಬದುಕುವುದು ಒಂದು ದಿನ. ಬದುಕುವ ಒಂದು ದಿನ ಒಳ್ಳೆಯ ಕಾರ್ಯ ಮಾಡದವ ಸಾಯುವ ಕಾಲದಲ್ಲಿ ಆದರೂ ಒಳ್ಳೆಯವರಿಂದ ಸಾಯ್ತೇನೆ ಅಂತ ಗೊತ್ತಾದ ಮೇಲೆ
ಅಯ್ಯೋ ಇನ್ನೂ ಬದುಕ್ತೇನೆ ಎನ್ನುವ ಭಾವ ನನಗೆ ಬಂತು ಅಂತ ಆದ್ರೆ ನನ್ನ ಬದುಕಿಗೆ ಬೆಲೆ ಏನು ಪ್ರಭೋ? ಅರ್ಥವಾಯಿತು. ಭರ್ಜನಂ ಭವ ಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮಧೂತಾನಾಂ ರಾಮ ರಾಮೇತಿ ಗರ್ಜನಂ. ಅಷ್ಟು ರಾಮ ಅಂತ ಗೊತ್ತಾದ ಮೇಲೆ ನನಗೆ ಬೇಕಾದ್ದು ನಿನ್ನ ಕರುಣೆ ಮಾತ್ರ. ನಿನ್ನ ಕರುಣೆ ಒಂದುಂಟು ಅಂತ ಆದ್ರೆ ಪ್ರಭೋ, ವಾಲಿ, ನಾ ಮಾಡಿದ ಪಾಪ ಕಾರ್ಯಗಳೆಲ್ಲವೂ ಕೂಡ ನಿನ್ನ ಬಾಣದಿಂದ ನಿವೃತ್ತಿಯಾದವು ಅಂತ ಭಾವಿಸ್ತೇನೆ. ನನಗೆ ಇನ್ನೇನು ಬೇಡ ಪ್ರಭು. ಬದುಕು ಬೇಡ. ಬದುಕಿದ್ದೇನೆ, ಬದುಕುವಾಗ ಸಾಧಿಸಿದ್ದೇನೆ. ಕೇವಲ ಸಾಗಿಸಿದ್ದಲ್ಲ, ಸಾಧಿಸಿದ್ದೇನೆ. ಪ್ರಪಂಚಕ್ಕೆ ವಾಲಿ ಏನು ಎನ್ನುವುದನ್ನು ತೋರಿದ್ದೇನೆ. ಆದರೆ ಮಾಡಿದಂತಹ ಅಪರಾಧ ಇದು ಲೋಕಕ್ಕೆ ಅದು ಪಾಠ ಆಗಬೇಕು. ಮುಂದೆ ಯಾವ ನಮ್ಮ ಜನಾಂಗವೇ ಇರಲಿ, ಅಲ್ಲ ಮನುಜರೇ ಇರಲಿ, ನರ ವಾನರರಿಗೆ ಇದು ಪಾಠ ಆಗಬೇಕು. ಈ ರೀತಿಯದ್ದಾದಂತಹ ಬದುಕನ್ನು ಯಾರು ಸವೆಸಬಾರದು ಎನ್ನುವುದು ಲೋಕಕ್ಕೆ ಪಾಠ ಆಗಬೇಕು. ಅದು ನಿನ್ನ ಬದುಕಿನ ಮೂಲಕವೇ ಆದ್ರೆ ಒಳ್ಳೇದಲ್ವ? ನಿನ್ನ ಬದುಕಿನ ದಾರಿಯಲ್ಲಿ ಬಂದಂತಹ ವಾಲಿಯ ಮೂಲಕ ನೀನು ಲೋಕಕ್ಕೆ ಒಂದು ಪಾಠ ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ಇದೋ ನನ್ನ ತಮ್ಮ ಸುಗ್ರೀವ, ತುಂಬಾ ತೊಂದರೆ ಕೊಟ್ಟಿದ್ದೇನೆ. ಅವನ ಬದುಕಿನುದ್ದಕ್ಕೂ ಅಳುವ ಹಾಗೆ ಮಾಡಿದ್ದೇನೆ. ಅವ ಮಾಡದಂತಹ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಿದ್ದೇನೆ. ಅದಕ್ಕಾಗಿ ಅವನಲ್ಲಿ ಕ್ಷಮೆ ಕೇಳ್ತೇನೆ. ಅವನು ಈಗ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪ್ರಭೋ, ಸುಗ್ರೀವನಿಗೆ ಶರಣಾಗಿ ನೀ ಬಂದದ್ದು ಅಂತ ನಾ ಭಾವಿಸಿದ್ದೆ. ಇಲ್ಲ, ನೀ ಶರಣ್ಯ, ಅವ ಶರಣ. ನನಗೆ ಗೊತ್ತುಂಟು. ನಾನಿಲ್ಲದಿದ್ರೂ ಕೂಡ ನನ್ನಂತವನ ಸಹಾಯ ನಿನಗೆ ಸಿಗಬಾರದು, ಸಿಗಕೂಡದು. ಆದರೆ ಒಳ್ಳೆಯ ಮನಸ್ಸಿನ ಸುಗ್ರೀವ, ಅವನ ಸಹಾಯ ನಿನಗಾಗಲಿ. ಅವ ಸಹಾಯ ಅಂತಲ್ಲ, ನಿನ್ನ ಬದುಕಿನದ್ದಾದ ದಾರಿಯಲ್ಲಿ ಅವನಂತವರಿಗೆ ಒಂದು ಹೆಸರು ಬರಲಿ ಅಂತ, ಅವರ ಸೇವೆಗೆ ಒಂದು ಹೆಸರು ಬರಲಿ. ಕೇವಲ ಅವನಿಗೆ ಮಾತ್ರ ಅಲ್ಲ, ಈ ವಾನರರ ಅಭ್ಯುದಯಕ್ಕೆ ನಾ ಕಾರಣ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಪ್ರಭೋ, ನೀ ಬಂದ ಮೇಲೆ ನೀ ಕಾರಣನಾಗ್ತಿ. ಹಾಗಾಗಿ ಎಲ್ಲರ ಅಭ್ಯುದಯ ನಿನ್ನ ಸೇವೆಯ ಮೂಲಕ, ರಾಮ ಸೇವೆಯ ಮೂಲಕ ಆಗಲಿ. ನಿನ್ನ ಅಂತರಂಗಕ್ಕೂ ಒಂದು ಮೌಲ್ಯ ಬರುವುದು ಯಾವಾಗ? ನಮ್ಮಂತವರ ಸೇವೆ ಸಿಕ್ಕಿದ್ರೆ, ನನ್ನಂತವರದಲ್ಲ ನಮ್ಮವರ ಸೇವೆ ಸಿಕ್ಕಿದಾಗ ಅದಕ್ಕೊಂದು ಮೌಲ್ಯ ಬರಲಿ ಅಂತ ನಾ ನಿನ್ನಲ್ಲಿ ಬೇಡ್ತಾ, ಇದೋ ನೀ ಬಿಟ್ಟಂತಹ ಬಾಣವನ್ನು ಹೊರಗೆ ನೋಯದಂತೆ ಎಳೆಯುವುದು ಬೇಡ. ಸರಿ, ಆ ನೋಯದಂತಹ ಜಾಗಕ್ಕೆ ನನ್ನನ್ನು ಕಳುಹಿಸು. ವಾಲಿ, ಅಂತರಂಗ ಶುದ್ಧವಾದ ಮೇಲೆ ಪರಲೋಕದಲ್ಲಿ ಶಿಕ್ಷೆ ಇಲ್ಲ ಅಂತ ನಾನು ಆಡಿದೆ. ಹಾಗಾದ್ರೆ ಭವದ ಬದುಕು ಅನ್ನೋದು ನನಗೆ ಬೇಡ. ಸುಗ್ರೀವನು ನನಗೆ ಸಹಾಯಿಯಾಗಿ ಒದಗುತ್ತಾನೆ. ನಿನ್ನ ಮಗನಾದಂತಹ ಅಂಗದನನ್ನು ನನ್ನ ಸಹೋದರನಂತೆ ನಾನು ನೋಡಿಕೊಳ್ತೇನೆ. ಹೌದು ಪ್ರಭು. ಆದೀತು. ಯಾವ ಅಪೇಕ್ಷೆಯನ್ನು ನೀನು ಬಯಸಿದ್ದೀಯೋ ಅಂತಹ ಶಾಶ್ವತವಾದಂತಹ ಲೋಕ ನಿನಗೆ ಸಿಗಲಿ, ಒಳಿತಾಗಲಿ, ಶ್ರೇಯಸ್ಸಾಗಲಿ. ರಾಮ ರಾಮ.